ನನ್ನ ಪ್ರಕಾರ ಮಕ್ಕಳಿಗೆ ಕೊರೋನಾವನ್ನು ಭಯ ಜಾಸ್ತಿ ಇಲ್ಲ, ಎಕ್ಸಾಮ್ ಭಯ ಇದೆ. ಮೆಡಿಕಲ್ ಸ್ಟೂಡೆಂಟ್ಸ್ ಆನ್ಲೈನ್ ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಅಂದ್ರೆ ಹೇಗೆ ನೀವು ಒಪ್ಪುವಂತದ್ದು ವಿಷಯ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರೈವೇಟ್ ಅಂತ ಹೇಳಿದ್ರೆ ಕೂಡ ದುಡ್ಡು ಮಾಡೋದು ಅಂತ ಒಂದು ಬರ್ತಾ ಇದೆ. ರ್ಯಾಂಕ್ ತೆಗಿತಾರೆ ಮಕ್ಕಳು. ಗುಡ್ ಟೀಚಿಂಗ್, ಗುಡ್ ಸಿಸ್ಟಮ್, ಸ್ಟೂಡೆಂಟ್ಸ್ ವಿಲ್ ಬಿ ಎಜುಕೇಟೆಡ್ ವೆಲ್. ಸುಮ್ಮನೆ ಅಲ್ಲ, ಏರ್ ಇಂಡಿಯಾದಲ್ಲೇ ಗವರ್ಮೆಂಟ್ ಒಳ್ಳೆಲ್ಲ ಕರೆಕ್ಟ್. ನನಗೆ ಕೊರೋನಾ ಟೈಮ್ ಬಹಳ ಕಷ್ಟ ಇದೆ, ನನಗೆ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನರೇಂದ್ರ ನಾಯಕ್ ಅವರು ಯಾವ ರೀತಿ ನೋಡ್ತೀರಾ ಈ ಒಂದು ವಿಚಾರದ ಬಗ್ಗೆ? ಮಕ್ಕಳಿಗೆ ಸ್ಮಾರ್ಟ್ ಫೋನ್ ಕೊಟ್ಟಿರುವಂತದ್ದು ಮೊದಲು ಮೊಬೈಲ್ ಯಾಕೆ ಯೂಸ್ ಮಾಡಬಾರ್ದು? ಆಫ್ಲೈನ್ ಇದೆ ಅಲ್ಲ, ಮತ್ತೆ ಮೊಬೈಲ್ ಅಲ್ಲಿ ಲಿಮಿಟೆಡ್ ಯೂಸ್, ಅದರ ಮೇಲೆ ಕಂಟ್ರೋಲ್ ದೊಡ್ಡವರಿಗೆಲ್ಲ ಮತ್ತೆ ಸಣ್ಣವರಿಗೆಲ್ಲ. ಶಿಕ್ಷಣ ತಜ್ಞರು ಹೇಳಿದ ಕೂಡಲೇ ಸ್ಟಾರ್ಟ್ ಮಾಡೋದಿಲ್ಲ. ದ ವಾಯ್ಸ್ ಆಫ್ ಮೋರ್ ದೆನ್ ಶಿಕ್ಷಣ ತಜ್ಞ, ದ ವಾಯ್ಸ್ ಆಫ್ ಮೀಡಿಯಾ ಇಸ್ ಮೋರ್ ಸ್ಟ್ರಾಂಗ್. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ವೀಕ್ಷಕರ ನಮಸ್ತೆ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ನಾನಿವತ್ತು ಮಾತನಾಡ್ತಾ ಇರುವಂತಹ ವಿಚಾರ, ಎಲ್ಲರೂ ಕೂಡ ಮಾತಾಡ್ತಿರುವಂತಹ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಕಾರಣ ಕೋವಿಡ್ ಅನ್ನುವಂತಹ ಮಹಾಮಾರಿ, ಈ ಮಹಾಮಾರಿಯ ಭಯ, ಆತಂಕ, ಈ ಆತಂಕದ ನಡುವೆ ಎರಡನೇ ಅಲೆಯೂ ಕೂಡ ಬಂದು ಹೋಗಿದ್ದು ಗೊತ್ತಾಗಿದೆ. ಆ್ಯಂಡ್ ಜನಜೀವನ ಯಾವ ರೀತಿ ಇದೆ ಅನ್ನುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಾ. ಇದೀಗ ಅನ್ಲಾಕ್ ಆಗ್ತಾ ಇದೆ ಜನಜೀವನ, ಮತ್ತೆ ಈ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ಹೋಗ್ತಾ ಇದೆ ಅನ್ನುವಂತಹ ದೃಷ್ಟಿಯಲ್ಲಿ ಜನರು ಒಂದು ಆಶಾಭಾವನೆಯಿಂದ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ದೊಡ್ಡ ಮಟ್ಟದ ಒಂದು ಪ್ರಶ್ನೆ ಎದ್ದಿದೆ. ಇದೀಗಾಗಲೇ ಅನ್ಲಾಕ್ ಆಗಿರುವಂಥದ್ದು, ದೇವಸ್ಥಾನಗಳು ತೆರೆದಿರುವಂಥದ್ದು, ಮಾಲ್ಗಳು ಓಪನ್ ಆಗಿರುವಂಥದ್ದು, ಬಸ್ಗಳು ಓಡಾಡ್ತಿರುವಂಥದ್ದು, ರಸ್ತೆಯಲ್ಲಿ ಜನಜಂಗುಳಿ ಕಾಣ್ತಾ ಇರುವಂಥದ್ದು ಎಲ್ಲವೂ ಕೂಡ ನಾವು ನೋಡಿದ್ದೇವೆ. ಆದರೆ ಒಂದು ವಿಚಾರದ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ, ಅಥವಾ ಪೋಷಕರು ಗಮನ ಹರಿಸ್ತಾ ಇಲ್ವಾ, ಅಥವಾ ಪ್ರಜ್ಞಾವಂತ ನಾಗರಿಕರು ಗಮನ ಹರಿಸ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ದೊಡ್ಡದಾಗಿ ಕಾಣಲಿಕ್ಕೆ ಸಿಗ್ತಾ ಇದೆ. ಅದು ನಮ್ಮ ದೇಶದ ಬೆನ್ನೆಲುಬು, ನಮ್ಮ ಸುಂದರವಾಗಿರುವಂತಹ ದೇಶವನ್ನ ಕಟ್ಟಬೇಕಾಗಿರುವಂತಹ ಯುವ ಶಕ್ತಿ, ಯುವ ಸಮೂಹ, ಎಸ್ ಇಟ್ಸ್ ನನ್ ಅದರ್ ದೆನ್ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳ ಭವಿಷ್ಯ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ವಿದ್ಯಾರ್ಥಿಗಳ ಭವಿಷ್ಯ ತೂಗುಗತ್ತಿಯಂತಾಗಿದೆ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಚಿಂತನ ಮತ್ತು ಮಂಥನ ಎಲ್ಲವೂ ಕೂಡ ಆಗ್ತಾ ಇದೆ. ಏನು, ಯಾವಾಗ ಶಾಲಾ ಕಾಲೇಜುಗಳು ಆರಂಭ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಆನ್ಲೈನ್ ಶಿಕ್ಷಣಗಳ ಮೂಲಕನೇ ಈ ವಿದ್ಯಾರ್ಥಿಗಳ ಭವಿಷ್ಯ ಇದೇ ರೀತಿ ಹೋಗುತ್ತಾ, ಈ ಭವಿಷ್ಯ ಕತ್ತಲಲ್ಲಿ ಹೋಗುತ್ತಾ ಅನ್ನುವಂತಹ ದೊಡ್ಡ ಮಟ್ಟದ ಪ್ರಶ್ನೆಗಳು ಈಗಾಗಲೇ ತಜ್ಞರು ಹೇಳ್ತಾ ಇದ್ದಾರೆ, ಶಿಕ್ಷಣ ತಜ್ಞರು ಹೇಳ್ತಾ ಇದ್ದಾರೆ. ಎಲ್ಲಾ ವಿಚಾರದ ಬಗ್ಗೆ, ವಾಸ್ತವ ಸತ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಜೊತೆಗೆ ಸಮಗ್ರವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ ನಾವು ಬಿಟ್ಕೊಡ್ಲಿಕ್ಕಿದ್ದೇವೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಪ್ರಖ್ಯಾತ ಶಿಕ್ಷಣ ತಜ್ಞರಿದ್ದಾರೆ. ಜೊತೆಗೆ ನಮ್ಮ ಕರಾವಳಿ ಭಾಗದಲ್ಲಿ ಹುಟ್ಟಿದಂತಹ ಶಿಕ್ಷಣ ಸಂಸ್ಥೆ, ಈ ಶಿಕ್ಷಣ ಸಂಸ್ಥೆ ಅತ್ಯದ್ಭುತವಾಗಿರುವಂತಹ, ಅತ್ಯುತ್ತಮವಾಗಿರುವಂತಹ, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಿ ಇಲ್ಲಿ ಕಲಿತಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಸ್ಥಾನಮಾನದಲ್ಲಿರುವಂತಹ ಹೆಮ್ಮೆಯ ಶಿಕ್ಷಣ ಸಂಸ್ಥೆ. ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಬೇಕು. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಕರಾವಳಿ ಭಾಗ ಅಂತ ಬಂದಾಗ ವಿದ್ಯಾವಂತರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ ಅನ್ನುವಂತಹ ಮಾತು. ಈ ವಿದ್ಯಾವಂತರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆಗೆ ಈ ಒಂದು ಶಿಕ್ಷಣ ಸಂಸ್ಥೆಯ ಕೊಡುಗೆ ಅತ್ಯದ್ಭುತವಾಗಿರುವಂಥದ್ದು. ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತವರು ದೇಶ ಹೊರದೇಶಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರಸಕ್ತ ಕಾಲಘಟ್ಟದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು, ಈ ವಿಚಾರಗಳ ಬಗ್ಗೆ ನಾವು ಮಾತನಾಡಲೇಬೇಕಾಗಿದೆ. ಅವರ ದೃಷ್ಟಿಕೋನ, ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳು, ತೆಗೆದುಕೊಳ್ಳಬೇಕಾಗಿದ್ದಂತಹ ನಿರ್ಧಾರಗಳು, ಆಗಿರುವಂತಹ ತಪ್ಪುಗಳು, ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯ, ಜೊತೆಗೆ ಪೋಷಕರ ಭವಿಷ್ಯ ಕೂಡ ಬರುತ್ತೆ, ಜೊತೆಗೆ ಶಿಕ್ಷಕರ ಭವಿಷ್ಯ ಕೂಡ ಬರುತ್ತೆ. ಸೊ ಎಲ್ಲ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ, ಪ್ರಸಕ್ತ ಕಾಲಘಟ್ಟದಲ್ಲಿ ಅತ್ಯವಶ್ಯಕವಾಗಿರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಎಸ್, ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಇದರ ಅಧ್ಯಕ್ಷರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮಿದೆ. ಸದ್ಯ ಕೋವಿಡ್ ಒಂದನೇ ಅಲೆ ಹೋಯ್ತು, ಎರಡನೇ ಅಲೆ ಬಂತು. ಎರಡನೇ ಅಲೆ ಆಯ್ತು, ಅನ್ಲಾಕ್ ಬಂತು ಅಂತ ಬಂದಾಗ, ಎಸ್ ವಿ ಆರ್ ಸೇಫ್ ಅಂತ ಬಂದಾಗ, ವಿ ಆರ್ ನಾಟ್ ಸೇಫ್ ಅನ್ನುವಂಥದ್ದು. ಯಾಕಂದ್ರೆ ಮೂರನೇ ಅಲೆ ಬರುತ್ತಂತೆ,
ಡೆಲ್ಟಾ ಪ್ಲಸ್ ಬರುತ್ತಂತೆ, ಇನ್ನಿತರ ವಿಚಾರಗಳು ಬರುತ್ತಂತೆ. ಅದು ಎಫೆಕ್ಟ್ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಅನ್ನುವಂತಹ ವಿಚಾರ. ಸೊ ಎಲ್ಲ ವಿಚಾರ ಈ ಹಿಂದಿನದಲ್ಲೇ ಅಂದ್ರೆ ಪ್ರತಿಯೊಂದು ಕ್ಷೇತ್ರಗಳು ಕೋವಿಡ್ನಿಂದ ಸಂಕಷ್ಟಕ್ಕೆ ಒಳಗಾಗಿತ್ತು. ತುಂಬಾ ದುಸ್ತರದಲ್ಲಿ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಶೈಕ್ಷಣಿಕ ಕ್ಷೇತ್ರ. ಫಸ್ಟ್ ರಿಯಾಕ್ಷನ್ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸುದೀರ್ಘವಾಗಿರುವಂತಹ ಜ್ಞಾನ ಇದೆ ಶಿಕ್ಷಣ ಸಂಸ್ಥೆಯನ್ನ ಮುನ್ನಡೆಸುವಲ್ಲಿ, ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ. ಫಸ್ಟ್ ರಿಯಾಕ್ಷನ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಹೇಳಿದ್ರಿ ಮೊದಲ ಅಲೆ ಬಂದು ಹೋಯಿತು, ಈಗ ಎರಡನೇ ಅಲೆ ಬಂತು, ಈಗ ಮೂರನೇ ಅಲೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಇಂಥ ಇದರಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ಅವಸ್ಥೆ ಏನು ಅಂತ. ಈಗ ಈ ಅಲೆಗಳೆಲ್ಲ ಬರಬಾರದಂತಾದ್ರೆ ಎಲ್ಲ ಜನರು ಜಾಗ್ರತೆ ವಹಿಸಬೇಕು. ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತಿದೆ, ಅಥವಾ ಏನು ನಿಮ್ಮ ಈ ಮಾಸ್ಕ್ ಹಾಕ್ಬೇಕಂತಿದೆ. ಈಗ ನೀವು ಕೇಳ್ಬೋದು, ಸರ್ ಈಗ ನೀವು ಸ್ಟುಡಿಯೋದಲ್ಲಿದ್ದೀರಿ, ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ಮಾಸ್ಕ್ ಹಾಕೊಳ್ಳಿಲ್ಲ ನೀವು ಅಂತ. ನೀವು ಹಾಕೊಂಡಿದ್ದೀರಿ, ನಾನು ಹಾಕೊಳ್ಬೇಕಂತ ನಿಮ್ಮ ಹತ್ರ ಕೇಳಿದೆ. ಇಲ್ಲ, ನಾನು ಹಾಕೊಳ್ತೇನೆ, ನೀವು ಹಾಕೊಳ್ಬೇಡಿ ಅಂತ ಹೇಳಿದ್ರು. ಅದರ್ವೈಸ್ ಐ ಆಲ್ವೇಸ್ ವೇರ್ ಮಾಸ್ಕ್. ಇದನ್ನ ಎಲ್ಲರೂ ಏನು ಏನು ಈ ನಿಯಮಾವಳಿಗಳಿದ್ದಾವೆ ಅದರ ಪ್ರಕಾರ ನಡ್ಕೊಳ್ಬೇಕು. ಬಟ್ ನಮ್ಮ ಜನರು ಎಷ್ಟು ಮಟ್ಟಿಗೆ ಇದನ್ನ ಫಾಲೋ ಮಾಡ್ತಾರೆ ಅನ್ನೋ ಪ್ರಶ್ನೆ. ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತಾರೆ ಇಲ್ಲಿ ಅಂತಲ್ಲ, ಇಡೀ ಜಗತ್ತಿನಲ್ಲಿ ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತಾರೆ. ಲೆಟ್ ಅಸ್ ನಾಟ್ ಕ್ರಿಟಿಸೈಸ್ ಓನ್ಲಿ ಅವರ್ ಕಂಟ್ರಿ. ವಿ ಹ್ಯಾವ್ ಗಾಟ್ ಸೋ ಮೆನಿ ಗುಡ್ ಥಿಂಗ್ಸ್ ಟು ಬೋಸ್ಟ್. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಕಾಣೋದೇನಂದ್ರೆ ಲ್ಯಾಕ್ ಆಫ್ ಸೆಲ್ಫ್ ಡಿಸಿಪ್ಲಿನ್ ತುಂಬಾ ಇದೆ. ಜನಸಂಖ್ಯೆ ಜಾಸ್ತಿ ಇದೆ, ಎಲ್ಲರೂ ಎಣಿಸೋದು ನನಗೇನಾಗುದಿಲ್ಲ ಅಂತ. ಏನೆಲ್ಲ ನಿಯಮಾವಳಿಗಳಿದ್ದಾವೆ ಅದೆಲ್ಲ ಉಳಿದವರಿಗೆ ಅಂತ. ಇದು ಎಲ್ಲರ ಮನಸ್ಸಲ್ಲಿರ್ತದೆ. ಆದ್ರಿಂದ ಈ ಸಾಮಾಜಿಕ ಅಂತರ ಮತ್ತೆ ಈ ಮಾಸ್ಕ್, ಸ್ಯಾನಿಟೈಸೇಷನ್ ಮತ್ತೆ ಏನೆಲ್ಲ ಇದೆಲ್ಲ ನಿಯಮಾವಳಿಗಳಿದ್ದಾವಲ್ಲ, ಅದನ್ನ ಯಾರಾದರೂ ಅದನ್ನ ಮಾನಿಟರ್ ಮಾಡುವವರಿದ್ದರೆ ಮಾತ್ರ ನಾವು ಫಾಲೋ ಮಾಡ್ತೇವೆ, ಇಲ್ಲದಿದ್ದರೆ ನಾವು ಮಾಡೋದಿಲ್ಲ. ಇದು ಎಲ್ಲಿವರೆಗೆ ನಡೀತದೋ ಎಷ್ಟು ಅಲೆಗಳು ಬರ್ಬೋದು. ನಿಜ, ದಟ್ಸ್ ಹೌದು. ಈ ಅಲೆಗಳು ಬರಬಾರದಂತಿದ್ರೆ ಒಂದೇ ಅಂತ ಹೇಳಿದ್ರೆ ನಾವು ಕೇರ್ ತಗೊಳ್ಬೇಕು. ಅಟ್ ದ ಸೇಮ್ ಟೈಮ್ ಎವ್ರಿಬಡಿ ಮಸ್ಟ್ ಬಿ ವ್ಯಾಕ್ಸಿನೇಟೆಡ್. ಆರ್ ಎಲ್ಲರಿಗೂ ಈ ಕೊರೋನಾ ಬಂದು ಒಂದ್ಸಲ ಒಂದು ಅಟ್ಲೀಸ್ಟ್ 70% ಇಮ್ಯುನಿಟಿ ಬರಬೇಕು, ಹರ್ಡ್ ಇಮ್ಯುನಿಟಿ. ಆವಾಗ ಇದು ಕಾಮನ್ ಆಗಿ ಬಿಡ್ತದೆ. ಅಲ್ಲಿವರೆಗೆ ಐದರ್ ವ್ಯಾಕ್ಸಿನೇಷನ್, ಎಲ್ಲರಿಗೂ ವ್ಯಾಕ್ಸಿನೇಷನ್, ಅಥವಾ ಎಲ್ಲರಿಗೂ ಈ ಕೊರೋನಾ ಬಂದು ಒಂದು ಹರ್ಡ್ ಇಮ್ಯುನಿಟಿ ಅಂತ ಎಲ್ಲರಿಗೂ ಇಮ್ಯುನಿಟಿ ಡೆವಲಪ್ ಆಗಬೇಕು. ಬಟ್ ವಿ ಕಾಂಟ್ ಎಫೋರ್ಡ್ ಟು ಡೂ ದ್ಯಾಟ್. ಯಾಕಂತ ಹೇಳಿದ್ರೆ ಮೆನಿ ಪೀಪಲ್ ವಿಲ್ ಡೈ. ಓಕೆ, ರೈಟ್. ಸೊ ವಿ ಕಾಂಟ್. ಇದೊಂದು ವಿಷಯ ನಾವು ಕೇರ್ ತಗೊಳ್ಬೇಕು. ಸೊ ವ್ಯಾಕ್ಸಿನೇಷನ್ ಹ್ಯಾಸ್ ಟು ಹ್ಯಾಪನ್ ಎಟ್ ದ ಅರ್ಲಿಯಸ್ಟ್. ದಿಸ್ ಇಸ್ ದ ಓನ್ಲಿ ಸೊಲ್ಯೂಷನ್, ನೋ ಅದರ್ ಸೊಲ್ಯೂಷನ್. ಓಕೆ, ಅದೊಂದು. ಎಸ್. ಈ ಶೈಕ್ಷಣಿಕ ಈ ಚಟುವಟಿಕೆಗಳು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂತ. ತುಂಬಾ ಎಫೆಕ್ಟ್ ಆಗಿದೆ. ಲಾಸ್ಟ್ ನಿಮ್ಮ ಮಾರ್ಚ್ ಇಂದ, ಲಾಸ್ಟ್ ಮಾರ್ಚ್ 3rd ವೀಕ್ ಅಲ್ಲಿ ಫಸ್ಟ್ ಲಾಕ್ಡೌನ್ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಇಯರ್. ನಿಜ ನಿಜ, ಹೌದು. ಅಲ್ಲಿಂದ ಇಲ್ಲಿವರೆಗೆ ನೀವು ನೋಡಿದ್ರೆ ಶೈಕ್ಷಣಿಕ ಚಟುವಟಿಕೆ ನಡೆದದ್ದು 3 ತಿಂಗಳು ಮಾತ್ರ. ಹೌದು ಹೌದು. ಅದು ಶಾಲೆ ಅಪ್ ಟಿಲ್ 5th ಸ್ಟ್ಯಾಂಡರ್ಡ್ ನಥಿಂಗ್ ಹ್ಯಾಪನ್. ಕರೆಕ್ಟ್. ಇವರು ವಿದ್ಯಾಗಮ ಅಂತ ಹೇಳ್ತಾರೆ, ಒಳ್ಳೆಯ ಕಾನ್ಸೆಪ್ಟ್ ಅದು. ಕರೆಕ್ಟ್. ವಿದ್ಯಾಗಮದಲ್ಲಿ ಸಹ ಅಲ್ಲಿ ಎಲ್ಲ ಮಕ್ಕಳು ಬಂದಿರ್ತಾರೆ, ಶಾಲಾ ವಠಾರದಲ್ಲಿ ಬಂದಿರ್ತಾರೆ. ಅದರಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ ಇದು ಯಾವುದು ನಡೀಲಿಲ್ಲ ನನ್ನ ಪ್ರಕಾರ. ನಾವು ಏನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ಕಠಿಣ ಪರಿಸ್ಥಿತಿಯಲ್ಲಿ ಆನ್ ದ ರಿಯಲ್ ಟೈಮ್ ಬೇಸಿಸ್ ದ ಸ್ಟೂಡೆಂಟ್ಸ್ ಮಸ್ಟ್ ಬಿ ಟ್ರೈನ್ಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ನೀಡೆಡ್. ಕರೆಕ್ಟ್. ಶಾಲಾ ಕಾಲೇಜುಗಳಲ್ಲಿ ಈ ಮಾಸ್ಕ್ ಅಂದರೆ ಏನು, ಮತ್ತು ಈ ಸ್ಯಾನಿಟೈಸೇಷನ್ ಅಂದರೆ ಏನು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನು ಅನ್ನೋದನ್ನು ಅವ್ರಿಗೆ ಈಗಿಂದಲೇ ಕಲಿಸ್ಬೇಕು. ದೊಡ್ಡವರು ಯಾರು ಕೇಳೋದಿಲ್ಲ ಈಗ, ಹೌದಲ್ಲ? ಯಾಕೆ ಕೇಳೋದಿಲ್ಲ? ಯಾಕಂದರೆ ಅವರಿಗೆ ಅದು ಆ ಎಜುಕೇಷನ್ ಸಿಗಲಿಲ್ಲ. ಬಟ್ ಈ ರಿಯಲ್ ಟೈಮ್ ಬೇಸಿಸಲ್ಲಿ ಶಾಲಾ ಕಾಲೇಜ್ ಮಕ್ಕಳಿಗೆ ಇದನ್ನು ನೀವು ಕಟ್ಟುನಿಟ್ಟಾಗಿ ಹೇಳಿಕೊಡದಿದ್ರೆ ಇಂಥ ಪರಿಸ್ಥಿತಿ ಮುಂದೆ ಬರುವುದಿಲ್ಲ ಅಂತ ಏನು ಗ್ಯಾರಂಟಿ? ಯಾರು ಅಂದ್ಕೊಂಡಿದ್ದಾರೆ ಕೊರೋನಾ ಬರ್ತದೆ ಅಂತ? ನೊಬಡಿ ಥಾಟ್. ನಿಜ. ನೊಬಡಿ ಎಕ್ಸ್ಪೆಕ್ಟೆಡ್. ನಿಜ. ಇದೀ ಜಗತ್ತೇ ಮಂಡಿಯವರು ಹಾಗೆ ಮಾಡಲಿಲ್ವಾ ಈ ಕೊರೋನಾ ಅನ್ನೋದು? ನಿಜ ನಿಜ ನಿಜ. ನಾವು ಎಷ್ಟರ ಮಟ್ಟಿಗೆ ತಯಾರಾಗಿದ್ದೇವೆ? ಈ ಲಾಕ್ಡೌನ್ ಎಲ್ಲ ಮಾಡೋದು ಕೊರೋನಾವನ್ನು ಸ್ಟಾಪ್ ಮಾಡ್ಲಿಕ್ಕಲ್ಲ. ಲಾಕ್ಡೌನ್ ಮಾಡೋದು ಮೇನ್ ಕೊರೋನಾ ಸ್ಪ್ರೆಡಿಂಗ್ ಫಾಸ್ಟ್ ಆಗಬಾರ್ದು ಅಂತ. ಹೌದು
ಮತ್ತೆ ತುಂಬಾ ಫಾಸ್ಟ್ ಸ್ಪ್ರೆಡ್ ಆದರೆ ನಮ್ಮ ಹತ್ರ ಅಷ್ಟು ಒಂದು ಏನು ಹಾಸ್ಪಿಟಲ್ ಮೆಡಿಕಲ್ ಫೆಸಿಲಿಟೀಸ್ ಇನ್ ಸೆಕೆಂಡ್ ವೇವ್ ದ ಎಂಟೈರ್ ನೇಷನ್ ಹ್ಯಾಸ್ ಸಫರ್ಡ್ ಬಿಕಾಸ್ ಆಫ್ ದ್ಯಾಟ್. ಲಾಕ್ಡೌನ್ ಮಾಡಿದ ಕೂಡಲೇ ಸ್ಪ್ರೆಡ್ ಆಗೋದು ಸ್ವಲ್ಪ ಸ್ಲೋ ಡೌನ್ ಆಗ್ತದೆ. ಸೊ ದ ಗವರ್ಮೆಂಟ್ ಗೆಟ್ ಆಪರ್ಚುನಿಟಿ ಟು ಎಂಥದ್ದು ಆ ಹಾಸ್ಪಿಟಲೈಸ್ ಪ್ರೊವೈಡ್ ಮಾಡಲಿಕ್ಕೆ, ಫೆಸಿಲಿಟಿ ಪ್ರೊವೈಡ್ ಮಾಡಲಿಕ್ಕೆಲ್ಲ ಅವಕಾಶ ಸಿಗ್ತದೆ. ಬಟ್ ಎಲ್ಲಿವರೆಗೆ ನಾವು ಸೆಲ್ಫ್ ಡಿಸಿಪ್ಲಿನ್ ಆಗಿರೋದಿಲ್ವೋ, ಇದು ಕೊರೋನಾದ ವಿಷಯ ಮಾತ್ರ ಅಲ್ಲ, ಎಲ್ಲವೂ. ಸೊ ವ್ಯಾಕ್ಸಿನೇಷನ್ ಇಸ್ ಓನ್ಲಿ ಆಲ್ಟರ್ನೇಟಿವ್ ಎಟ್ ದ ಅರ್ಲಿಯಸ್ಟ್ ಇಟ್ ಹ್ಯಾಸ್ ಟು ಹ್ಯಾಪನ್. ಇದೊಂದು. ಮತ್ತೆ ಶೈಕ್ಷಣಿಕ ಚಟುವಟಿಕೆ ತುಂಬಾ ಎಫೆಕ್ಟ್ ಆಗಿದೆ. ನರೇಂದ್ರ ನಾಯಕ್ ಅವರು ತಾವು ಒಪ್ಕೊಳ್ತೀರಾ? ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಈ ಕೊರೋನಾ ಸಂದರ್ಭಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗಿರುವಂತದ್ದು ಅಥವಾ ಹಾನಿ ಉಂಟಾಗಿರುವಂತದ್ದು ಅಥವಾ ದುಸ್ತರವಾಗಿರುವಂತದ್ದು ಶಿಕ್ಷಕರ ಬದುಕು, ಶೈಕ್ಷಣಿಕ ಕ್ಷೇತ್ರ ಅನ್ನುವಂಥದ್ದು. ಒಪ್ಕೊಳ್ತೀರಾ ತಾವು? ಅದನ್ನ ಬಿಟ್ರೆ ತಮ್ಮ ಪ್ರಕಾರ, ತಮ್ಮ ಒಂದು ಆಂಗಲ್ ನಲ್ಲಿ ತಾವು ನೋಡಿದಾಗ ಇತರ ಕ್ಷೇತ್ರಗಳು ಯಾವ್ದಾದ್ರು ಹಾರ್ಮ್ ಆಗಿದೆ ಈ ರೀತಿ? ಕೇಳಿ, ನಾನು ಹೇಳ್ತೇನೆ, ಎಲ್ಲಾ ಕ್ಷೇತ್ರಗಳು ಹಾರ್ಮ್ ಆಗ್ತದೆ, ಎಲ್ಲಾ ಕ್ಷೇತ್ರ. ತದನಂತರ ಒಂದು ಆದ್ರೆ ಶಿಕ್ಷಣ ಕ್ಷೇತ್ರ ತುಂಬಾ ಅದಕ್ಕೆ ಒಂದು ಇಕನಾಮಿಗೆ ತುಂಬಾ ಸೆಟ್ ಬ್ಯಾಕ್ ಆಗಿದೆ, ಶಿಕ್ಷಣ ಕ್ಷೇತ್ರಕ್ಕೆ ತುಂಬಾ ಎಫೆಕ್ಟ್ ಆಗಿದೆ ಅಂತ ನಾನು ಒಪ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ನಾನು ಒಪ್ಲೇಬೇಕು, ಯಾಕಂದ್ರೆ ನಾನು ಅದೇ ಕ್ಷೇತ್ರದಲ್ಲಿರೋ. ಬಟ್ ಹೂ ಆರ್ ದ ಡಿಸಿಷನ್ ಮೇಕರ್ಸ್, ಅವ್ರು ಒಪ್ಕೊಳ್ಬೇಕು. ಅವ್ರು ಒಪ್ಕೊಳ್ಳೋದು ಇಂಪಾರ್ಟೆಂಟ್. ಡಿಸಿಷನ್ ಮೇಕರ್ಸ್ ಯಾರಿದ್ದಾರೆ ಅವ್ರು ಒಪ್ಕೊಳ್ಳೋದು ಇಂಪಾರ್ಟೆಂಟ್. ಎಲ್ಲ ನಾವು ಹೇಳ್ತೇವೆ. ಈಗ ಅನ್ಲಾಕ್ ಆಗುವಾಗ ಯಾವ ರೀತಿಯಲ್ಲಿ ಮಾಡಿದ್ರು? ಫಸ್ಟ್ ಅನ್ಲಾಕ್ ಆದವಾಗ ಲಾಸ್ಟ್ ಟೈಮ್ ಮೇ 24ಗೆ, ಲಾಸ್ಟ್ ಇಯರ್ ಮೇ 24ಗೆ ಅನ್ಲಾಕ್ 1.0, ಯು ಮೇ ರೀಕಾಲ್. ಆವಾಗ ಫಸ್ಟ್ ಓಪನ್ ಆದದ್ದು ಯಾವುದು ಗೊತ್ತಿರುವಂತದ್ದು? ಬಾರ್ಸ್. ಮದ್ಯದ ಅಂಗಡಿಗಳೆಲ್ಲ ಓಪನ್ ಆಯ್ತು. ಯಾಕಂದ್ರೆ ಅದರಿಂದ ಸರ್ಕಾರಕ್ಕೆ ಆದಾಯ ಇದೆ. ಸೊ ಯಾವುದು ಆದಾಯ ಜಾಸ್ತಿ ಬರ್ತದೆ ಅದನ್ನು ಫಸ್ಟ್ ಓಪನ್ ಮಾಡಿದ್ರು. ರೈಟ್. ಶೈಕ್ಷಣಿಕ ಕ್ಷೇತ್ರದಿಂದ ಆದಾಯ ಇಲ್ಲ ಅಂತ ಅಂದ್ಕೊಂಡು ಅದಕ್ಕೆ ಲಾಸ್ಟ್ ಪ್ರಿಫರೆನ್ಸ್ ಕೊಟ್ರು. ನಿಜ. ನಮ್ಮ ದೇಶದಲ್ಲಿ ಕೋಟಾ ಅಂತ ರಾಜಸ್ಥಾನದಲ್ಲಿ ಒಂದು ಪ್ಲೇಸ್ ಇದೆ. ಇಡೀ ಡಿಸ್ಟ್ರಿಕ್ಟಿಗೆ ಹೈಯೆಸ್ಟ್ ಇನ್ಕಮ್ ಇರೋದು ಬಿಕಾಸ್ ಆಫ್ ದ ಶೈಕ್ಷಣಿಕ ಚಟುವಟಿಕೆಗಳಿಂದಲೇ ಅಲ್ಲಿ ಆದಾಯ ಇರೋದು ಆ ಡಿಸ್ಟ್ರಿಕ್ಟ್ ಅಲ್ಲಿ. ನಮ್ಮ ಇಡೀ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನೀವು ಟಾಪ್ 10 ಸೋರ್ಸಸ್ ಆಫ್ ಇನ್ಫ್ಲೋ ತಗೊಂಡ್ರೆ ಆ ಟಾಪ್ 10 ಅಲ್ಲಿ ಒನ್ ಆಫ್ ದಿ ಸೋರ್ಸ್ ಇಸ್ ಎಜುಕೇಶನ್. ಯಾರಿಗೆ? ಗವರ್ಮೆಂಟ್ಗೆ ನಾನು ಹೇಳುದು ಆದಾಯ. ಗವರ್ಮೆಂಟ್ಗೆ. ಇದನ್ನ ಗವರ್ಮೆಂಟ್ ಎಷ್ಟು ಮಟ್ಟಿಗೆ ಆಲೋಚನೆ ಮಾಡಿದೆ? ಈಗ ಫಾರ್ ಎಕ್ಸಾಂಪಲ್ ಕೋಚಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀರಿ ನೀವು. ಕೋಚಿಂಗ್ ಆಕ್ಟಿವಿಟಿಯಲ್ಲಿ ಒಂದು 20,000 ಫೀಸ್ ಇದ್ರೆ ಫಾರ್ ಎಕ್ಸಾಂಪಲ್ 18% ಅದರಲ್ಲಿ 3,600 ರೂಪಾಯಿ ಅದಕ್ಕೆ ಗವರ್ಮೆಂಟಿಗೆ GST ಹೋಗ್ತದೆ. ನೀವು ಕೋಚಿಂಗ್ ಆಕ್ಟಿವಿಟಿ ಮಾಡಬಾರದು ಅಂತ ಹೇಳಿದ್ರೆ ಅಷ್ಟು GST ಬರೋದಿಲ್ಲ, ಗವರ್ಮೆಂಟ್ಗೆ ಸಿಗಲ್ಲ. ಸೊ ಇದನ್ನ ಕೂಲಂಕುಷವಾಗಿ ಆಲೋಚನೆ ಮಾಡಿದಾರಾ ಅಂತ ನಾವು ಕೇಳುದು. ನಾವು ಕೂಡ ಕೇಳಬೇಕಾಗುತ್ತದೆ ಪ್ರಶ್ನೆ. ಆದ್ರೆ ನಾವು ಕೇಳುವಾಗ ಎಲ್ಲಿಯೋ ಒಂದು ಕಡೆಯಲ್ಲಿ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರೆ ನಗರ ಪ್ರದೇಶ ಮಾತ್ರ ನೋಡಬೇಡಿ, ನಾವು ಶೈಕ್ಷಣಿಕ ಚಟುವಟಿಕೆ ನಡಿಬಹುದು ಅಂತ ಹೇಳಿದ್ರೆ ಎಲ್ಲ ಕಡೆ ಮಾಡಬೇಕಾಗ್ತದೆ, ಬರೀ ಮಂಗಳೂರು ಮಾತ್ರ ಅಲ್ಲ. ನಿಜ. ಎಲ್ಲಾ ಕಡೆಯಲ್ಲಿ ಯಾವ್ಯಾವ ಟೈಪ್ ಜನರು ಇರ್ತಾರೆ, ಎಷ್ಟು ಆದಾಯ ಬರುವ ಜನರು ಇರ್ತಾರೆ, ಶೈಕ್ಷಣಿಕ ಚಟುವಟಿಕೆ ಮಾಡಬಹುದು ಅಂತ ಹೇಳಿದ್ರೆ ಎಲ್ಲ ಒಟ್ಟಾಗ್ತಾರೆ. ಸ್ಪೋರ್ಟ್ಸ್ ಆಕ್ಟಿವಿಟಿ ನಡೀತದೆ, ಕಲ್ಚರಲ್ ಆಕ್ಟಿವಿಟೀಸ್ ನಡೀತದೆ, ಮಕ್ಕಳಲ್ಲಿ ಈ ಬೇರೆ ಬೇರೆ ಡಿಬೇಟ್ ಕಾಂಪಿಟೇಷನ್ ಅಂತದೆಲ್ಲ ಒಟ್ಟು ಸೇರ್ತಾರೆ. ಅದರಿಂದಾಗಿ ಕೊರೋನಾ ಸ್ಪ್ರೆಡ್ ಆದ್ರೆ ಹೇಗೆ ಮ್ಯಾನೇಜ್ ಮಾಡೋದು? ಇದು ಪ್ರಶ್ನೆ ಇರ್ತದೆ. ಇಟ್ ಇಸ್ ಸಹಜ. ಇದು ನಮಗೆ ಹೇಳುವಾಗ ಬಹಳ ಸುಲಭ, ಏನು ಮಾಡಬಹುದಲ್ಲ, ಇದನ್ನ ಮಾಡಬಹುದಲ್ಲ, ಅದನ್ನ ಮಾಡಬಹುದಲ್ಲ ಅಂತ. ಬಟ್ ಗವರ್ಮೆಂಟ್ ವಿಲ್ ಥಿಂಕ್ ಇನ್ ಎ ಬ್ರಾಡರ್ ಪರ್ಸ್ಪೆಕ್ಟಿವ್. ನಾವು ಕ್ರಿಟಿಸೈಸ್ ಮಾಡೋದು ಒಂದು ಆಂಗಲ್ ಅಲ್ಲಿ ಅಂತ ಆದ್ರೆ, ಬಟ್ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರೆ ಎಲ್ಲಿ ಒಂದು ಕರೆಕ್ಟ್ ಅನಿಸ್ತದೆ. ಆದ್ರೆ ಕರೆಕ್ಟ್ ಇಲ್ಲದೆ ಇರುವ ವಿಚಾರ ಸಹ ಇದೆ. ಏನು ಈ ಶೈಕ್ಷಣಿಕ ಚಟುವಟಿಕೆಯನ್ನು ಹಂತ ಹಂತವಾಗಿ ಕೂಡಲೇ ಸ್ಟಾರ್ಟ್ ಮಾಡ್ಬೇಕು. ಆಕ್ಚುಲಿ ಇದು ಸಹ ಲೇಟ್ ಆಯ್ತು. ಲಾಸ್ಟ್ ಇಯರ್ ನೋಡಿ, ಈಗ ನಿಮ್ಗೆ ಹೇಳ್ತೇನೆ, ಇಡೀ ಡಿಸೆಂಬರ್ ವರೆಗೆ ಮೆಡಿಕಲ್ ಕಾಲೇಜ್ ಸಹ ಸ್ಟಾರ್ಟ್ ಆಗಲಿಲ್ಲ ಲಾಸ್ಟ್ ಇಯರ್. ಆರೋಗ್ಯಕ್ಕೆ ಸಂಬಂಧಪಟ್ಟ ಈ ಮೆಡಿಕಲ್ ಕಾಲೇಜನ್ನ ಸ್ಟಾರ್ಟ್ ಮಾಡದೇ ಇರೋದು ಎಷ್ಟು ಮಟ್ಟಿಗೆ ಸರಿ? ರಿಯಲ್ ಟೈಮ್ ಬೇಸಿಸ್ಗೆ ಅವರಿಗೆ ಸ್ಟಾರ್ಟ್ ಮಾಡಬೇಕಿತ್ತು. ಕರೆಕ್ಟ್. ಯಾವಾಗ ಮೇ ಅಲ್ಲಿ ಅನ್ಲಾಕ್ ಸ್ಟಾರ್ಟ್ ಆಯ್ತಲ್ಲ, ಆವಾಗಲೇ ಸ್ಟಾರ್ಟ್ ಮಾಡಬೇಕಿತ್ತು. ನಿಜ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಆನ್ಲೈನ್ ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಅಂದರೆ ಹೇಗೆ? ನೀವು ಒಪ್ಪುವಂಥದ್ದು ವಿಷಯವಾದು. ಕರೆಕ್ಟ್. ಅಟ್ಲೀಸ್ಟ್ ಆ ಸ್ಟೂಡೆಂಟ್ಸಿಗೆ
ನಿಜ ಮಾಡಬೇಕಿತ್ತು. ತುಂಬ ಲೇಟ್ ಮಾಡಿದ್ರು, ಅದರಿಂದಾಗಿ ಬಹಳಷ್ಟು ಲಾಸ್ ಆಗಿದೆ. ಈಗ ಇನ್ನೊಂದು ವಿಷಯ ಹೇಳ್ತೇನೆ, ನಾವು ಹೇಳ್ತೇವೆ ನಮ್ಮ ದೇಶ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಒಂದು ಜಗತ್ತಿನ ಒಂದು ಮಹಾನ್ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ. ಇಟ್ ವಿಲ್ ಬಿ ಎ ಸ್ಟ್ರಾಂಗ್ ಎಕನಾಮಿಕ್ ಫೋರ್ಸ್ ಇನ್ ದ ವರ್ಲ್ಡ್. ಅವರು ಹೆಚ್ಚಿನವರು ಅದಕ್ಕೆ ಇಕನಾಮಿಸ್ಟ್ ಎಕ್ಸಾಂಪಲ್ ತಗೊಳ್ಳೋದಂದ್ರೆ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳ್ತಾರೆ, ಭಾರತದ ಶಕ್ತಿ ಯುವ ಶಕ್ತಿ. ಹೌದು. ನಮ್ಮ ವಿದ್ಯಾರ್ಥಿಗಳಿಗೆ ಆದಷ್ಟು ನಾವು ಚೈತನ್ಯ ತುಂಬಬೇಕು ಮತ್ತು ಅವರಿಗೆ ಪ್ರೋತ್ಸಾಹ ಮಾಡಬೇಕನ್ನೋ ಉದ್ದೇಶದಿಂದ ಅವರು ವಿದ್ಯಾರ್ಥಿಗಳಿಗೆ ಇಡೀ ದೇಶದ ಮೂಲೆಗೆ ಹೋಗಿ ಅವರು ಅಡ್ರೆಸ್ ಮಾಡಿದ್ದಾರೆ. ಎಷ್ಟೋ ಸ್ಟೂಡೆಂಟ್ಸ್ ಅದರಿಂದ ಇನ್ಸ್ಪೈರ್ ಆಗಿದ್ದಾರೆ. ಎಷ್ಟೋ ಶಾಲಾ ಕಾಲೇಜುಗಳಲ್ಲಿ ಅಬ್ದುಲ್ ಕಲಾಂ ಅವರ ಹೆಸರಲ್ಲಿ ಲೈಬ್ರರಿ ಇದೆ, ಬೇರೆ ಬೇರೆ ಕ್ಲಾಸ್ ರೂಮ್ಸ್ ಇದೆ, ಲ್ಯಾಬ್ಸ್ ಇದೆ. ಇಟ್ಸ್ ಎ ಗ್ರೇಟ್ ಪರ್ಸನಾಲಿಟಿ. ಅವ್ರು ಹೇಳಿದ್ರು ಭಾರತದ ಶಕ್ತಿ ಯುವ ಶಕ್ತಿ. ಡ್ರೀಮಿಂಗ್ ಬಿಗ್ ಇಸ್ ನಾಟ್ ಎ ಕ್ರೈಮ್. ನಿಜ. ಸೊ ಅದನ್ನು ಅನಾಲಿಸಿಸ್ ಮಾಡುವಾಗ ಡ್ರೀಮಿಂಗ್ ಬಿಗ್ ಇಸ್ ನಾಟ್ ಎ ಕ್ರೈಮ್, ಬಟ್ ಅಟ್ ದ ಸೇಮ್ ಟೈಮ್ ನೀವು ಅದನ್ನು ಡ್ರೀಮನ್ನು ರಿಯಲೈಸ್ ಮಾಡಲಿಕ್ಕೆ ಅಂದರೆ ಟು ಅಕಂಪ್ಲಿಷ್ ದಟ್ ಗೋಲ್ ಎಫರ್ಟ್ಸ್ ಹಾಕದೇ ಇರೋದು ಉಂಟಲ್ಲ, ಅದು ದೊಡ್ಡ ಕ್ರೈಮ್. ಕರೆಕ್ಟ್. ಸೊ ಇದರಲ್ಲಿ ಏನಾಗ್ತದೆ, ಭಾರತದ ಶಕ್ತಿ ಯುವ ಶಕ್ತಿ. ಈ ಕೊರೋನಾ ಟೈಮಲ್ಲಿ ನಮ್ಮ ಭಾರತ ದೇಶ ಕೂತು ತಿನ್ನುವ ಪರಿಸ್ಥಿತಿಯಲ್ಲಿ ಇಲ್ಲ, ಬಿಕಾಸ್ ಇಟ್ ಇಸ್ ಎ ಡೆವಲಪಿಂಗ್ ಕಂಟ್ರಿ. ಇಟ್ ಇಸ್ ವೆರಿ ಡಿಫಿಕಲ್ಟ್. ನಿಜ. ಹೌದು. ಕೂತು ತಿನ್ನುವ ಪರಿಸ್ಥಿತಿ ಇಲ್ಲ. ಯಾರ್ಯಾರು ಯಾವ್ಯಾವ ಕೆಲಸವನ್ನು ಮಾಡಬೇಕು ಅದನ್ನ ಕಾನ್ಸ್ಟೆಂಟ್ ಆಗಿ ಮಾಡಲೇಬೇಕು. ಓಕೆ, ರೈಟ್. ಈಗ ಕಾನ್ಸ್ಟೆಂಟ್ ಆಗಿ ಮಾಡಲೇಬೇಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಿ ಕಲಿಲೇಬೇಕು ಅಂತ. ಇಲ್ಲ ನರೇಂದ್ರ ನಾಯಕ್ ಅವರ ನಿಮ್ಮ ಹತ್ರ ಕೇಳೋದು, ಒಂದು ವೇಳೆ ಕಲೀಲಿಲ್ಲ, ಒಂದು ವರ್ಷ ವೇಸ್ಟ್ ಆಯ್ತು, ಪರವಾಗಿಲ್ಲ, ನಮ್ಗೆ ಮಕ್ಕಳ ಭವಿಷ್ಯ ಮುಖ್ಯ ಅಂತ ಬಂದಾಗ ಈ ವಿಚಾರವನ್ನ ಹೇಳೋರು ಅನೇಕ ಜನರು ಇದ್ದಾರೆ. ಅನೇಕ ಹೆತ್ತವರನ್ನ ನಾನು ಕೇಳಿದಾಗಿ ಒಂದು ವಿಚಾರವನ್ನ ಹೇಳ್ತಾರೆ, ಪರವಾಗಿಲ್ಲ ಒಂದು ವರ್ಷ ಅಲ್ಲ ಹೋಗ್ಲಿ, ಏನು ಬಿದ್ದೋಗಿಲ್ಲ, ಏನ್ ಪ್ರಾಬ್ಲಮ್, ಆರೋಗ್ಯ ಮುಖ್ಯ ಅನ್ನುವಂಥದ್ದು. ಇಲ್ಲಿ ಬರುವಂತದ್ದು ಲೈಫ್ ವರ್ಸಸ್ ಕೊರೋನಾ ಅಂತ ವಿಚಾರ ಬಂದಾಗ ಇನ್ನೊಂದ್ ಕಡೆ ಕೊರೋನಾ ವರ್ಸಸ್ ಎಜುಕೇಶನ್, ಲೈಫ್ ವರ್ಸಸ್ ಎಜುಕೇಶನ್. ಸೊ ಇದರ ನಡುವೆ ದೊಡ್ಡ ಮಟ್ಟದಲ್ಲಿ ಯುದ್ಧ ಆಗ್ತಾ ಇದೆ. ಜನರು, ಪೋಷಕರು ಹೇಳುವಂಥದ್ದು, ನೋ ಪ್ರಾಬ್ಲಮ್, 1 year ನಾವು ಸಾಕ್ತೇವೆ ನಮ್ಮ ಮಕ್ಕಳನ್ನ, ಏನ್ ಪ್ರಾಬ್ಲಮ್ ಇಲ್ಲ. ಎಸ್, ಇಲ್ಲ, ನಾನು ಒಪ್ಪೋದಿಲ್ಲ ಅದನ್ನು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ನೋಡಿ, ಈ ಕೊರೋನಾ ಅನ್ನೋದು ಹೇಗೆ ನಾವು ಅದನ್ನ ಫಾಸ್ಟ್ ಸ್ಪ್ರೆಡ್ ಆಗೋದನ್ನು ತಡಿಬೇಕು ಅನ್ನೋದನ್ನ ರಿಯಲ್ ಟೈಮ್ ಬೇಸಿಸ್ ಅಲ್ಲಿ ನಾವು ಮಕ್ಕಳಿಗೆ ಕಲಿಸಬೇಕು. ಓಕೆ. ಆ್ಯಂಡ್ ಪ್ರಾಪರ್ ಕೇರ್ ಹ್ಯಾಸ್ ಟು ಬಿ ಟೇಕನ್. ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು ಹೇಗೆ, ಇಲ್ಲದಿದ್ರೆ ಏನಾಗ್ತದೆ ಅನ್ನೋದು ಬಗ್ಗೆ ನಾವು ಅದನ್ನು ಎಜುಕೇಟ್ ಮಾಡಬೇಕು ಆನ್ ರಿಯಲ್ ಟೈಮ್. ಅದಕ್ಕೋಸ್ಕರ ಎಲ್ಲ ಡೆವಲಪ್ಡ್ ಕಂಟ್ರೀಸಲ್ಲಿ ಎಲ್ಲದನ್ನು ಲಾಕ್ಡೌನ್ ಮಾಡಿದ್ರು ಎಕ್ಸೆಪ್ಟ್ ಸ್ಕೂಲ್ ಕಾಲೇಜಸ್. ಯು ನೋ ದ್ಯಾಟ್? ಆಲ್ ಡೆವಲಪಿಂಗ್ ಕಂಟ್ರೀಸ್. ಓಕೆ. ಓಕೆ. ಈಗ ನೀವು ಕೆಲವು ಪೋಷಕರು ಹೇಳ್ತಾರೆ ಆರೋಗ್ಯ ಮುಖ್ಯ, ಆದ್ದರಿಂದ ನಾವು ಮಕ್ಕಳು ಮನೆಯಲ್ಲೇ ಇರಲಿ, ನಾವು 1 ವರ್ಷ 2 ವರ್ಷ ಮನೆಯಲ್ಲೇ ಇರಲಿ, ಕಲಿದಿದ್ರೆ ಪರವಾಗಿಲ್ಲ. ನೀವು ಕಲಿದಿದ್ರೆ ಪರವಾಗಿಲ್ಲ ಅಂತ ಹೇಳಿದರೆ ಕ್ಯಾನ್ ಯು ಅಫೋರ್ಡ್ ಟು ಡೂ ದ್ಯಾಟ್? ಇಟ್ಸ್ ಎ ಬಿಗ್ ಸೆಟ್ ಬ್ಯಾಕ್. ನಾನೊಮ್ಮೆ ಇತ್ತೀಚೆಗೆ ಒಬ್ಬರ ಮನೆಗೆ ಹೋಗಿದ್ದೆ, ನಮ್ಮ ಕ್ಲೋಸ್ ರಿಲೇಟಿವ್ ಅವರ ಮನೆಗೆ. ಸಣ್ಣ ಮಗು ಇದೆ, ಈಗ 2-2.5 ವರ್ಷ ಆ ಮಗುವಿಗೆ. ಆ ಮಗುವಿಗೆ ಬೇರೆ ಮಕ್ಕಳೊಟ್ಟಿಗೆ, ಅಂಥದೇ ಮಕ್ಕಳೊಟ್ಟಿಗೆ ಬೆರೆತು ಗೊತ್ತಿಲ್ಲ. ನಿಜ. ಆ ಮಗುವಿನ ತಂದೆ ತಾಯಿ ಹೇಗೆ ಮಾತಾಡ್ತಾರೆ ಅದೇ ರೀತಿಯಲ್ಲೇ ಮಾತಾಡ್ತಾ ಉಂಟು ಆ ಮಗು, ಅದೇ ಸ್ಟ್ಯಾಂಡರ್ಡ್ ಅಲ್ಲಿ, ಅದೇ ಹೈ ಲೆವೆಲ್ ಅಲ್ಲಿ. ಅಂದ್ರೆ ಮಕ್ಕಳೊಟ್ಟಿಗೆ ಬೆರೆತು ಗೊತ್ತಿಲ್ಲ. ಹೌದು, ಇರ್ಲಿ, ಅದನ್ನ ಹೇಗಾದ್ರೂ ಮ್ಯಾನೇಜ್ ಮಾಡಬಹುದು, ಆರೋಗ್ಯ ಮುಖ್ಯ ಅಂತ. ಬಟ್ ಎಜುಕೇಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಅದರಲ್ಲಿ ಏನು ಒಂದು ಪಾಸ್ ಸಿಗ್ತದೆ ನೋಡಿ, ಅದು ಪುನಃ ಸ್ಟಾರ್ಟ್ ಆಗುವಾಗ ಅದೇ ಫೇಸ್ ಅಲ್ಲಿ ಸ್ಟಾರ್ಟ್ ಆಗೋದಿಲ್ಲ. ಈಗ ಇಕನಾಮಿಯಲ್ಲಿ ದೊಡ್ಡ ಸೆಟ್ ಬ್ಯಾಕ್ ಆಗ್ತದೆ. ಯಾಕಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳು ಮುಂದಿನ ಲೈಫಲ್ಲಿ ಏನು ಮಾಡಬೇಕು, ಈಗ ಅವ್ರು ಮಾಡಬೇಕಾದ, ಈಗ ಅಂತಲ್ಲ ಯಾವಾಗಲೇ ಆಗಲಿ, ಮಕ್ಕಳು ಕಲಿಯುವಾಗ ಏನು ಮಾಡಬೇಕು, ಶಾಲಾ ಕಾಲೇಜಿಗೆ ಹೋಗುವಾಗ ಚಂದ ಮಾಡಿ ಕಲಿಬೇಕು. ಹೌದಲ್ಲ? ನಿಜ. ನಾನು ಹೇಳ್ತೇನೆ, ಈಗ ಲಾಕ್ಡೌನ್ ಟೈಮಲ್ಲಿ ಶಾಲಾ ಕಾಲೇಜಿಗೆ ಹೋಗಿ ಕಲಿಯದಿದ್ರು ಮನೆಯಲ್ಲೇ ಕೂತ್ಕೊಂಡು ಕಲಿಬೋದಲ್ಲ. ನಿಜ. ಎಷ್ಟು ಮಕ್ಕಳು ಕಲಿತಾರೆ ಮನೆಯಲ್ಲಿ? ಎಷ್ಟರ ಮಟ್ಟಿಗೆ ಆನ್ಲೈನ್ ಎಜುಕೇಶನ್ ಇಸ್ ಎಫೆಕ್ಟಿವ್? ನನ್ನ ಪ್ರಕಾರ 100 ವಿದ್ಯಾರ್ಥಿಗಳನ್ನು ತಗೊಂಡ್ರೆ ಬರೀ 20 ವಿದ್ಯಾರ್ಥಿಗಳು ಅದನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಕರೆಕ್ಟ್. ಎಸ್, ಇದ್ರ ಬಗ್ಗೆ ಮಾತಾಡ್ಬೇಕು ಸರ್. ಸಂಕ್ಷಿಪ್ತವಾಗಿ ನಾನು ಮಾತಾಡ್ತೀನಿ ಮುಂದಕ್ಕೆ ಆನ್ಲೈನ್ ಎಜುಕೇಶನ್ ಬಗ್ಗೆ. ಎಸ್ ಸರ್, ಸದ್ಯದ ಪರಿಸ್ಥಿತಿ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಬಂದಾಗ ಒಂದು ಎಜುಕೇಶನ್ ಬರುತ್ತೆ, ಇನ್ನೊಂದು ಕಡೆ ಮಕ್ಕಳ ಲೈಫ್ ಅನ್ನುವಂಥ ವಿಚಾರಗಳು ಬರುತ್ತೆ. ನಾವು ಪರವಾಗಿಲ್ಲ, ನಾವು ಹೊರಗಡೆ ಹೋಗ್ತೇವೆ, ನಾವು ಕೆಲಸ ಮಾಡ್ತೇವೆ, ಮಕ್ಕಳು ಇದೇ ರೀತಿ ಇರಲಿ ಅನ್ನುವಂಥದ್ದು. ಬಟ್
ಅದರ ಹಿಂದೆ ದೊಡ್ಡ ಮಟ್ಟದಲ್ಲಿ ಒಂದು ನಷ್ಟ ಇದೆ, ನಾಟ್ ಓನ್ಲಿ ಹೆತ್ತವರಿಗೆ, ಮಕ್ಕಳಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೂ ಕೂಡ. ಯಾವ ರೀತಿ ತಾವು ನೋಡ್ತೀರಾ ಶಿಕ್ಷಣ ತಜ್ಞರಾಗಿ ನರೇಂದ್ರ ನಾಯ್ಕ? ಈಗ ಮಕ್ಕಳು ಮನೆಯಲ್ಲಿ ಇದ್ಕೊಂಡು 1.5 ವರ್ಷ 2 ವರ್ಷ ಮನೆಯಲ್ಲಿ ಇದ್ದಾರಾ? ಮಕ್ಕಳು ಹೊರಗಡೆ ಹೋಗಿ ಆಡ್ತಾರೆ, ನೀವು ನೋಡಿ ಅಂತೆ. ನಿಜ. ಈಗ ಅನ್ಲಾಕ್ ಸ್ಟಾರ್ಟ್ ಆಯ್ತಲ್ಲ, ಎಲ್ಲ ಬೇರೆ ಎಲ್ಲ ಓಪನ್ ಆಗಿರ್ತದೆ, ಶಾಲಾ ಕಾಲೇಜ್ ಓಪನ್ ಆಗಿರೋದಿಲ್ಲ. ಈ ಮಕ್ಕಳೆಲ್ಲ ಐದರ್ ದೇ ವಿಲ್ ಗೋ ಟು ಬೀಚ್, ದೇ ವಿಲ್ ಗೋ ಟು ಟೆಂಪಲ್, ದೇ ವಿಲ್ ಗೋ ಟು ಮಾಸ್ಕ್, ದೇ ವಿಲ್ ಗೋ ಟು ಚರ್ಚ್, ದೇ ವಿಲ್ ಗೋ ಟು ಈ ಮನೆಯದು ಎಲ್ಲಾದರೂ ಹತ್ತಿರ ಏನಾದರೂ ಸಣ್ಣ ಆಟ ಆಡುವ ಪ್ಲೇಸ್ ಇದ್ರೆ ಎಲ್ಲ ಒಟ್ಟು ಮಾಡ್ಕೊಂಡು ಆಟ ಆಡ್ತಾ ಇರ್ತಾರೆ. ಮಾಸ್ಕ್ ಎಲ್ಲಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲಿ? ನಿಜ. ಹಾಗಾದ್ರೆ ಕೊರೋನಾ ಇರೋದು ಶಾಲಾ ಕಾಲೇಜುಗಳಲ್ಲಿ ಮಾತ್ರವಾ ಅನ್ನುವಂಥ ಪ್ರಶ್ನೆ. ಎಸ್, ಹೌದು ಇದೆ. ಆದ್ರಿಂದ ಮಕ್ಕಳು ಮನೆಯಲ್ಲೇ ಇರಲಿ, ಶಾಲಾ ಕಾಲೇಜು ಸ್ಟಾರ್ಟ್ ಆಗದಿದ್ದರೂ ಪರವಾಗಿಲ್ಲ ಅನ್ನೋದು ಆ ವಾದ ಕರೆಕ್ಟ್ ಅಲ್ಲ. ಅಲ್ಲಿ ಕೇರ್ ತಗೊಂಡಿರ್ಬೇಕು. ಎಸ್, ಅದೇ ಹೋರಾಡುವಾಗ ಹೋರಾಡ್ಬೇಕು ನಾವು. ಅದೇ ಯಾಕೆ ಆಗ್ತಾ ಇಲ್ಲ? ಯಾಕೆ ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರ ದೂರ ಇಡ್ತಾ ಇದೆ? ತಾವು ಹೇಳಿದಾಗೆ ನಮ್ಗೆ ಗೊತ್ತಿರುವಂತಹ ವಿಚಾರ, ಸರ್ಕಾರ ನೇರವಾಗಿ ಬಾರ್ಗಳನ್ನ ಓಪನ್ ಮಾಡಿರುವಂತದ್ದು, ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಅಥವಾ ಏನ್ ಮಾಸ್ಕ್ ಹಾಕ್ತಾರ, ಅಥವಾ ಏನ್ ಮಾಡ್ತಾರ ಗೊತ್ತಿರುವಂತಹ ವಿಚಾರ, ಜಗಜ್ಜಾಹೀರಾಗಿರುವಂತಹ ವಿಚಾರ. ಎಸ್, ಅನೇಕ ಜನರು ಇಡೀ ಶಾಪ ಹಾಕ್ತಾ ಇದ್ದಾರೆ, ದಿಸ್ ಇಸ್ ಸೆಕೆಂಡರಿ. ಆದರೆ ಸ್ಕೂಲ್ ಕಾಲೇಜಸ್ ಅಂತ ಬಂದಾಗ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ನಾವು ಮೇಂಟೈನ್ ಮಾಡ್ಬೋದು, ಮಾಸ್ಕ್ಗಳನ್ನು ಹಾಕ್ಬೋದು. ಕಲ್ತವರು, ವಿದ್ಯಾವಂತರು ಹೇಳಿದು ಅರ್ಥ ಆಗುತ್ತೆ, ನಮ್ಮ ಜೀವದ ಮೇಲೆ ನಮಗೆ ರಕ್ಷಣೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಆದರೂ ಕೂಡ ವೈ ಸರ್ಕಾರ ಎಜುಕೇಶನ್ ವಿಚಾರದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ರೀತಿಯ ತಪ್ಪುಗಳನ್ನ ಅಥವಾ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಿದೆ? ಕಳೆದ ಬಾರಿಯೂ ಕೂಡ ಆಗಿತ್ತು, ಒನ್ಸ್ ಅಗೇನ್ ಇದೆ. ಇನ್ನಾದ್ರೂ ಕೂಡ ಶಾಲೆ ಕಾಲೇಜು ಪ್ರಾರಂಭ ಆಗುತ್ತಂತ ಬಂದಾಗ ನರೇಂದ್ರ ನಾಯ್ಕ ಅವರು ಎಸ್ ಆಗುತ್ತೆ ಅನ್ನುವಂಥ ಆಶಾಭಾವನೆಯಲ್ಲಿ ಇದ್ದೀರಾ ಸದ್ಯ? ನೋಡಿ, ನನ್ನ ಪ್ರಕಾರ ಶಾಲಾ ಕಾಲೇಜುಗಳು ಆದಷ್ಟು ಬೇಗ, ಅಟ್ಲೀಸ್ಟ್ ಕಾಲೇಜುಗಳು, ಈಗ ಅವರು ಡಿಗ್ರಿ ಕಾಲೇಜನ್ನು ಅವರಿಗೆಲ್ಲ ವ್ಯಾಕ್ಸಿನೇಷನ್ ಕೊಟ್ಟು ಮೇ ಬಿ ಜುಲೈ ಎಂಡ್ ಒಳಗೆ ಸ್ಟಾರ್ಟ್ ಮಾಡಬೇಕಂತ ಅವರು ಪ್ಲಾನ್ ಮಾಡಿದ್ದಾರೆ. ಇಟ್ಸ್ ಎ ಗುಡ್ ಥಿಂಗ್. ಹಂತ ಹಂತವಾಗಿ ಕೂಡಲೇ ಇಮಿಡಿಯೇಟ್ಲಿ ಆಫ್ಟರ್ ದಟ್ ದೇ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಪ್ರೀ ಯೂನಿವರ್ಸಿಟಿ ಕಾಲೇಜಸ್. ಅದರ ನಂತರ 10th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಆ ರೀತಿಯಲ್ಲಿ ಹಂತ ಹಂತವಾಗಿ ಕೂಡಲೇ ಸ್ಟಾರ್ಟ್ ಮಾಡಬೇಕು ಅವರು. ಯಾಕಂದ್ರೆ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಶಿಕ್ಷಕರು ಇರ್ತಾರಲ್ಲ, ಆ ಎಲ್ಲ ಶಿಕ್ಷಕರಿಗೆ ನೀವು ಶಾಲಾ ಕಾಲೇಜುಗಳನ್ನು ಸ್ಟಾರ್ಟ್ ಮಾಡದಿದ್ರೆ ಅವರಿಗೆ ಆ ಶಾಲಾ ಕಾಲೇಜು, ಈಗ ನೋಡಿ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇನ್ಫ್ಯಾಕ್ಟ್ ನಮ್ಮ ಇಡೀ ಕರ್ನಾಟಕದಲ್ಲಿ ತಕೊಂಡ್ರೆ ಪ್ರೈವೇಟ್ ಸ್ಕೂಲ್ ಕಾಲೇಜಸ್ ಆರ್ ಮೋರ್ ದೆನ್ ದ ಗವರ್ಮೆಂಟ್ ಸ್ಕೂಲ್ ಕಾಲೇಜಸ್. ನಿಜ. ನಂಬರ್ ಆಫ್ ಟೀಚರ್ಸ್ ಆರ್ ಮೋರ್, ನಂಬರ್ ಆಫ್ ಸ್ಟಾಫ್ಸ್ ಆರ್ ಮೋರ್. ನಿಜ. ಈಗ ಗವರ್ಮೆಂಟ್ ಕಾಲೇಜಲ್ಲಿ ಅಥವಾ ಗವರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸ್ ಶಾಲಾ ಕಾಲೇಜು ಇಲ್ಲದಿದ್ದರೂ ಅವರಿಗೆ ಸ್ಯಾಲರಿ ಸಿಗ್ತದೆ ಗವರ್ಮೆಂಟ್ ಅಲ್ಲಿ. ಹೌದು. ಎಸ್. ಯಾರು ಕೊಡ್ತಾರೆ? ಕರೆಕ್ಟ್, ಗವರ್ಮೆಂಟ್ ಕೊಡ್ತದೆ. ಎಲ್ಲಿಂದ ಕೊಡ್ತದೆ? ಟ್ಯಾಕ್ಸ್ ಇಂದ ಕೊಡ್ತದೆ. ಟ್ಯಾಕ್ಸ್ ಯಾರು ಕೊಡೋದು? ನಾವು ನೀವೆಲ್ಲ ಕೊಡೋದು. ಎಸ್, ಜನಸಾಮಾನ್ಯರು ಕೊಡೋದು. ಹೌದಲ್ಲ? ದುಡ್ಡು ಕಡಿಮೆ ಆದ್ರೆ ಏನ್ ಮಾಡ್ತಾರೆ? ಲೋನ್ ತಗೊಳ್ತಾರೆ, ಬೇರೆ ಬೇರೆ ಇದರಿಂದ ಲೋನ್ ತಗೋ ಗವರ್ಮೆಂಟ್. ಯುನೋ ಪ್ರೈವೇಟ್ನವ್ರು ಏನ್ ಮಾಡಬೇಕು? ಎಸ್, ಪ್ರೈವೇಟ್ ಶಾಲಾ ಕಾಲೇಜುಗಳು ಏನ್ ಮಾಡಬೇಕು? ಪ್ರೈವೇಟ್ ಅನ್ಏಡೆಡ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ವಾಟ್ ದೇ ಹ್ಯಾವ್ ಗಾಟ್ ಟು ಡೂ. ನೀವು ಶಾಲಾ ಕಾಲೇಜು ಸ್ಟಾರ್ಟ್ ಮಾಡದಿದ್ದರೆ ಮಕ್ಕಳದ್ದು ಫೀಸ್ ಪೇರೆಂಟ್ಸ್ ಕೊಡೋದಿಲ್ಲ. ಪ್ರೈವೇಟ್ ಅನ್ಏಡೆಡ್ ಕಾಲೇಜಸಲ್ಲಿ ಇಕ್ವೇಷನ್ ಆಗಿದೆ ಅಂತ ಹೇಳಿದರೆ ದ ಸ್ಯಾಲ್ರಿ ಇಸ್ ಟು ಬಿ ಪೇಯ್ಡ್ ಫಾರ್ ದ ಟೀಚರ್ಸ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅಟ್ ದ ಕಾಸ್ಟ್ ಆಫ್ ಫೀಸ್ ವಾಟ್ ದ ಸ್ಟೂಡೆಂಟ್ಸ್ ಆರ್ ಪೇಯಿಂಗ್. ಎಸ್ ಅಲ್ವಾ? ಎಕ್ಸೆಪ್ಷನ್ ಇರ್ಬೋದು, ಕೆಲವು ಇನ್ಸ್ಟಿಟ್ಯೂಷನ್ಗೆ ಕೆಪಾಬಿಲಿಟಿ ಇರ್ಬೋದು, ಒಂದು ಸ್ವಲ್ಪ ಸಮಯ ಮ್ಯಾನೇಜ್ ಮಾಡುವಂಥ ಕೆಪಾಸಿಟಿ ಇರ್ಬೋದು. ದೇರ್ ಆರ್ ಮೆನಿ ಪ್ರೈವೇಟ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ವೇರ್ ದೇ ಆರ್ ನಾಟ್ ಕೆಪೇಬಲ್ ಆಫ್ ಮ್ಯಾನೇಜಿಂಗ್. ಎಷ್ಟೋ ಶಿಕ್ಷಕರಿಗೆ ಕೆಲಸ ಎಲ್ಲ ಆಗಿದೆ. ನಿಜ ನಿಜ. ತುಂಬಾ ಶಿಕ್ಷಕರು, ಎಷ್ಟೋ ಜನರಿಗೆ ಪ್ಲಾನ್ ಬಿ ಏನ್ ಮಾಡೋದು ಅವರು. ನಿಜ ನಿಜ ನಿಜ. ಇಲ್ಲ ನರೇಂದ್ರ ನಾಯ್ಕ ಅವರೇ, ಈ ಒಂದು ವಿಚಾರವನ್ನು ಕೇಳಿದಾಗ ಸರ್, ನಾನು ಅನೇಕ ಜನ ನೋಡಿದ್ದೇವೆ ಶಿಕ್ಷಕರನ್ನು. ಈಗ ಈ ಕೊರೋನಾದಿಂದಾಗಿ ಬೇಸತ್ತು ಹೋಗಿ ಅನೇಕ ಶಿಕ್ಷಕರು ತರಕಾರಿ ಮಾಡ್ತಾ ಇದ್ದಾರೆ, ಮೀನುಗಳನ್ನು ಮಾಡ್ತಾ ಇದ್ದಾರೆ, ಸೊ ಇತರ ಕೆಲಸಗಳಿಗೆ ಅವರು ಮುಂದಕ್ಕೆ ಹೋಗಿದ್ದಾರೆ. ಅಂದ್ರೆ ನೋಡುವಾಗ ಈ ಶಿಕ್ಷಣ ವ್ಯವಸ್ಥೆಯೇ ಬೇಡ ಅನ್ನುವಂತಹ ದೃಷ್ಟಿಯಲ್ಲಿ ಶಿಕ್ಷಕರಿದ್ದಾರೆ. ಅಂದ್ರೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸುವಂತಹ ಶಿಕ್ಷಕರ ಕತೆ. ಎಸ್, ಇದ್ರ ಬಗ್ಗೆ ಸರ್ಕಾರ ಥಿಂಕ್ ಮಾಡಿಲ್ಲ. ನನ್ನ ಪ್ರಶ್ನೆ ಇದೆ, ಯಾಕೆ ತಾವುಗಳು ಕೂಡ ಇಷ್ಟು ವರ್ಷದಿಂದ ಶಿಕ್ಷಣ ಸಂಸ್ಥೆನ ಮುನ್ನಡೆಸ್ತಾ ಇದ್ದೀರಾ, ಶೈಕ್ಷಣಿಕ ತಜ್ಞರಾಗಿದ್ದೀರಾ, ಇದೆಲ್ಲವೂ ಕೂಡ ಗೊತ್ತಿದ್ರು ಕೂಡ ಯಾಕೆ ಸರ್ಕಾರ ತಮ್ಗಳನ್ನ ಈ ವಿಚಾರ ಬಗ್ಗೆ ಕೇಳಿಲ್ವಾ, ಅಥವಾ ಸರ್ಕಾರಕ್ಕೆ ಇದರ ಬಗ್ಗೆ ಗಮನಕ್ಕೆ ತರುವಲ್ಲಿ ತಾವುಗಳು ವಿಫಲರಾದ್ರ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ತಾವುಗಳು ಮೋಸ್ಟ್ಲಿ ಅವರನ್ನ ರೀಚ್ ಆಗಿಲ್ಲ, ಸೊ ತಾವುಗಳು ಅವರಿಗೆ ಹೇಳಿಲ್ಲ, ಸೊ ಅವರಿಗೆ ಗೊತ್ತಿಲ್ಲ. ಪಾರ್ಟ್ಲಿ ಯು ಆರ್ ರೈಟ್. ನೀವು ಅವರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಾ ಅಂತ. ಪಾರ್ಟ್ಲಿ ವಿ ಆರ್ ರೈಟ್ ಅಲ್ವಾ? ಬಟ್ ಯಾವ ರೀತಿಯಲ್ಲಿ ಅಪ್ರೋಚ್ ಆಗೋದು? ನಮ್ಮ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗೆ ನಾವು ಹೇಳಿದ್ದೇವೆ, ಫೋನ್ ಮಾಡಿ ಹೇಳಿದ್ದೇವೆ, ರಿಪೀಟೆಡ್ಲಿ ಹೇಳಿದ್ದೇವೆ. ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ, ಉಡುಪಿ ಆ್ಯಂಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಯಾರೆಲ್ಲ ಇಂಪಾರ್ಟೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ
ಅವ್ರನ್ನೆಲ್ಲ ಕರ್ಕೊಂಡೋಗಿ ಬ್ಯಾಂಗ್ಳೂರಿಗೆ ಹೋಗಿ ನಾವು ಎಜುಕೇಷನ್ ಮಿನಿಸ್ಟ್ರಿಗೆ ಮೀಟ್ ಮಾಡಿದ್ದೇವೆ. ಓಕೆ. ಮತ್ತು ನಮ್ಮ ಇವರು ಯಾರು ಆರೋಗ್ಯ ಯಾರು ನಮ್ಮ ಹೆಲ್ತ್ ಮಿನಿಸ್ಟ್ರಿಗೆ ಮೀಟ್ ಮಾಡಿದ್ದೇವೆ. ಮೀಟ್ ಮಾಡಿ ಮತ್ತು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರಿಗೆ ಮೀಟ್ ಮಾಡಿದ್ದೇವೆ. ಮೀಟ್ ಮಾಡಿ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಓಕೆ, ಈ ಕೆಲಸಗಳು ಆಗಿದೆ. ಓಕೆ, ಆದರೆ ಅವ್ರು ಹೇಳ್ತಾರೆ ಸರ್ ಇದು ಒಂದೇ ಶಿಕ್ಷಣ ಸಂಸ್ಥೆಯಿಂದ ಆಗಿರುವಂತಹ ಅಥವಾ ಇನ್ನಿತರ ಎಲ್ಲ ಶಿಕ್ಷಣ ತಜ್ಞರು ಸೇರಿ ಮಾಡಿರೋದು. ಸೇರಿ ಹೋಗಿರುವಂತದ್ದು ನಾವು. ನಾಟ್ ದಟ್ ಅಂಡ್ ಅವರು ಮೀಟಿಂಗ್ ಮಾಡಿ ಅದನ್ನ ನಾವು ಹೇಳಿದೆಲ್ಲ ವಿಷಯಗಳನ್ನು ಕೇಳಿದ್ದಾರೆ. ಬಟ್ ಏನ್ ಗೊತ್ತಾ, ಒಂದು ಧೈರ್ಯ ಇರಬೇಕು, ಹೀಗೆ ಮಾಡಬೇಕು ಅಂತ. ಮೇ ಬಿ ನಮ್ಮ ಇದರಲ್ಲಿ ಬಿಕಾಸ್ ಆಫ್ ಹೆಟ್ರೋಜಿನಿಯಸ್ ಏನು ಒಂದು ಟೈಪ್ ಪಾಪ್ಯುಲೇಷನ್ ಇದೆ ನಮ್ಮಲ್ಲಿ, ಬೇರೆ ಬೇರೆ ಸ್ತರದಿಂದ ಬಂದಿರ್ತಾರೆ ಜನರು, ಅವರಿಗೆಲ್ಲರಿಗೂ ರೂಲ್ ಒಂದೇ ಅಲ್ಲ. ನಿಜ. ಆದ್ರಿಂದ ನಾವೇನು ಹೇಳ್ತೇವೆ ದಟ್ ಮೆ ನಾಟ್ ಬಿ ಎಂಥದ್ದು ಫುಲ್ಲಿ ಅಕ್ಸೆಪ್ಟೇಬಲ್ ಫಾರ್ ದ ಗವರ್ಮೆಂಟ್. ಓಕೆ ಓಕೆ. ಗವರ್ಮೆಂಟ್ ಥಿಂಗ್ಸ್ ಫ್ರಮ್ ಮೆನಿ ಆ್ಯಂಗಲ್. ಗವರ್ಮೆಂಟ್ ಥಿಂಗ್ಸ್ ಫ್ರಮ್ ಇವನ್ ಏನು ಕೊನೆಯ ಸ್ತರದ ಜನರು ಹೇಗಿರ್ತಾರೆ ಅವರ ಬಗ್ಗೆ ಸಹ ಥಿಂಕ್ ಮಾಡುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ಗವರ್ಮೆಂಟ್ ವಿಲ್ ಥಿಂಕ್ ಅಬೌಟ್ ವಾಟ್ ದ ಮೀಡಿಯಾ ಸೇಸ್. ಯು ಹ್ಯಾವ್ ಗಾಟ್ ಎ ವೆರಿ ಪವರ್ಫುಲ್ ರೋಲ್. ನಿಮ್ಮ ಅಂತ ಮೀಡಿಯಾದವರು, ಈಗ ನಾವು ಹೇಳೋದಕ್ಕಿಂತ ನೀವು ಈಗ ಶಿಕ್ಷಣ ತಜ್ಞರು ಅಂತ ಹೇಳಿದಿರಲ್ಲ, ನಮ್ಮ ವಾಯ್ಸ್ಗಿಂತ ನಿಮ್ಮ ವಾಯ್ಸ್ ಸ್ಟ್ರಾಂಗ್ ಇದೆ. ಈಗ ನಾಳೆ ಎಲ್ಲ ಮೀಡಿಯಾದವರು ಎಲ್ಲ ಶಾಲಾ ಕಾಲೇಜುಗಳನ್ನು ಕೂಡಲೇ ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳಿದ್ರೆ ವಿದಿನ್ 10 days ಸ್ಟಾರ್ಟ್ ಮಾಡ್ತಾರೆ. ಓಕೆ ಓಕೆ. ಶಿಕ್ಷಣ ತಜ್ಞರು ಹೇಳಿದ ಕೂಡಲೇ ಸ್ಟಾರ್ಟ್ ಮಾಡೋದಿಲ್ಲ ಅಂತ ಹೇಳಿ. ದ ವಾಯ್ಸ್ ಆಫ್ ಮೋರ್ ದೆನ್ ಶಿಕ್ಷಣ ತಜ್ಞ, ದ ವಾಯ್ಸ್ ಆಫ್ ಮೀಡಿಯಾ ಇಸ್ ಮೋರ್ ಸ್ಟ್ರಾಂಗರ್. ಓಕೆ ಓಕೆ ಓಕೆ. ಸೊ ಇಲ್ಲಿದೆ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀರಾ. 100% they think they listen to the media. ಓಕೆ. ನಾಟ್ ಓನ್ಲಿ ಗವರ್ಮೆಂಟ್ ಅಂದ್ರೆ ಎಲ್ಲ ಬಂತ ಅದರಲ್ಲಿ. ಓಕೆ. ಸರ್ಕಾರದ ಎಲ್ಲ ಯಾರೆಲ್ಲ ಈಗ ಎಸ್ ಓಕೆ, ಮೀಡಿಯಾಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕು. ಎಸ್, ತಾವು ಹೇಳಿದಂತ ವಿಚಾರವನ್ನ ನಾವು ಒಂದು ಅರ್ಥದಲ್ಲಿ ನಾವು ಒಪ್ಕೊಳ್ಬೇಕಾಗುತ್ತೆ. ಆದ್ರೆ ಮಾಧ್ಯಮಗಳಿಗೂ ಕೂಡ ತಾವು ಶಿಕ್ಷಣ ತಜ್ಞರಿದ್ದೀರಾ, ಇಂತಹ ಅನೇಕ ಶಿಕ್ಷಣ ಸಂಸ್ಥೆಗಳಿದೆ, ತಾವುಗಳು ಒಟ್ಟಾಗಿ ಈ ರೀತಿ ನಾವುಗಳು ಶಾಲೆಗಳನ್ನ ಕಾಲೇಜ್ಗಳನ್ನ ಪ್ರಾರಂಭ ಮಾಡ್ತೇವೆ, ಈ ರೀತಿ ಪ್ರೋಟೋಕಾಲ್ಗಳನ್ನ ನಾವು ಪಾಲನೆ ಮಾಡ್ತೇವೆ, ಈ ರೀತಿಯ ಸುರಕ್ಷತಾ ಕ್ರಮಗಳನ್ನ ನಾವು ತೆಗೆದುಕೊಳ್ತೇವೆ ಅನ್ನುವಂತಹ ಭರವಸೆ ನಾಟ್ ಓನ್ಲಿ ಮೀಡಿಯಾ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಎಲ್ಲರಿಗೂ ಕೂಡ ಸರ್ಕಾರ ಕೂಡ ತಾವುಗಳು ಕೊಡಬೇಕಾಗುತ್ತೆ. ಈ ಒಂದು ಕೆಲಸ ಮಾಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಸಣ್ಣ ಮಟ್ಟಿಗೆ ರಿಲೀಫ್ ಸಿಗ್ತಾ ಇತ್ತು ಅನ್ನುವಂಥದ್ದು ಅಲ್ವಾ? ಅದಕ್ಕೆ ಏನಾಗ್ಬೇಕಂತ ಹೇಳಿದ್ರೆ, ಈಗ ಶಾಲಾ ಕಾಲೇಜುಗಳಲ್ಲಿ ಈಗ ಎಲ್ಲರೂ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಎಷ್ಟು ಶಾಲಾ ಕಾಲೇಜುಗಳಿದ್ದಾವೆ, ಎಲ್ಲರೂ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಏನು ಮಾಡ್ಬೇಕಂತ ಹೇಳಿದರೆ, ಆಯಾ ಒಂದು ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಕರಿಬೇಕು. ಒಂದು ಇಂಪಾರ್ಟೆಂಟ್ ಸ್ಕೂಲ್ ಕಾಲೇಜಸ್ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಕರೆದು ನಿಮ್ಮ ಅಭಿಪ್ರಾಯ ಏನು ಅಂತ. ಆ ಕೆಲಸವೇ ಆಗಿಲ್ಲ. ಲಾಸ್ಟ್ ಲಾಕ್ಡೌನಲ್ಲಿ ಅನ್ಲಾಕ್ ಆಗೋವಾಗಲಿಲ್ಲ, ಈಗ ಸಹ ಆಗಲಿಲ್ಲ. ಅಂತ ಕೆಲಸ ಆಗಬೇಕು. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಪ್ರೈವೇಟ್ ಅಂತ ಹೇಳಿದ ಕೂಡಲೇ ದುಡ್ಡು ಮಾಡೋದು ಅಂತ ಒಂದು ಬರ್ತಾ ಇದೆ. ತಾವೊಂದು ಹೇಳಿದಾಕಿ ಒಂದು ಮಾತು, ಸದ್ಯ ಜಗಜ್ಜಾಹೀರವಾಗಿರುವಂತಹ ವಿಚಾರ ಕೊರೋನಾ ಸಂದರ್ಭಗಳಲ್ಲಿ ಜನರ ಸಾಮಾನ್ಯರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ವಿಚಾರ. ಕೆಂಗಣ್ಣಿಗೆ ಕೆಂಗಣ್ಣಿ ಗುರಿ ಆಗ್ಲಿಕ್ಕೆ ಯಾರದೇನು ಉದ್ದೇಶ ಕೆಟ್ಟದಿಲ್ಲ ಅಲ್ಲ. ಬಟ್ ಸ್ಟಿಲ್ ಹೇಳುವಂತಹ ವಿಚಾರ, ನಾವು ಕಷ್ಟದಲ್ಲಿದ್ದೇವೆ, ಸಂಕಷ್ಟದಲ್ಲಿದ್ದೇವೆ. ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಕಾಲೇಜ್ಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಫೀಸ್ ಗಳನ್ನು ಕಲೆಕ್ಟ್ ಮಾಡ್ತಾ ಇದೆ. ಈ ಒಂದು ವಿಚಾರಗಳು ತಾವುಗಳು ಕೂಡ ಕೇಳಿರ್ತೀರಾ ಈ ಒಂದು ವಿಚಾರದ ಬಗ್ಗೆ. ಖಾಸಗಿ ಕಾಲೇಜುಗಳು, ಸ್ಕೂಲ್ಗಳು ವ್ಯಾಪಾರೀಕರಣ ಆಗ್ತಾ ಇದೆ ಅನ್ನುವಂಥದ್ದು ತಾವು ಕೂಡ ತಮ್ಮ ಗಮನಕ್ಕೆ ಬಂದಿರಬಹುದು. ಏನ್ ಹೇಳ್ತೀರಾ ಸರ್? ನೀವು ಹೇಳಿದ್ದು ಈಗ ಪ್ರೈವೇಟ್ ಶಾಲಾ ಕಾಲೇಜುಗಳು ವ್ಯಾಪಾರೀಕರಣ ಆಗ್ತಾ ಇದೆ ಅಂತ. ನೀವು ಒಂದೇ ಒಂದು ಎಕ್ಸಾಂಪಲ್ ಕೊಡಿ, ಎಲ್ಲಿ ಮನಿ ಟ್ರಾನ್ಸಾಕ್ಷನ್ ಆಗುದಿಲ್ಲ ಅಂತ ಕೊಡಿ ನನಗೆ. ಒಂದೇ ಒಂದು ಎಕ್ಸಾಂಪಲ್, ಯಾವುದೇ ಎಕ್ಸಾಂಪಲ್ ಹೇಳಿ. ಈಗ ಗವರ್ಮೆಂಟ್ ಬಡವರಿಗೆ ಸಹಾಯ ಮಾಡುತ್ತದೆ, ಒಳ್ಳೆ ವಿಷಯ, ರೈಟ್, ಕರೆಕ್ಟ್. ದುಡ್ಡು ಕೊಡ್ತದೆ ಗವರ್ಮೆಂಟ್. ಎಲ್ಲಿಂದ ಕೊಡ್ತದೆ? ಅನ್ಲೆಸ್ ದೇರ್ ಇಸ್ ಎನ್ ಇನ್ಫ್ಲೋ, ಹೌ ದೇ ಕ್ಯಾನ್ ಗಿವ್ ಇಟ್. ಈಗ ನಿಮ್ಗೆ ಬೇರೆಯವರಿಗೆ ಏನಾದರೂ ದುಡ್ಡು ಕೊಡಬೇಕಂತ ಹೇಳಿದ್ರೆ, ಎಸ್, ನಿಮ್ಗೆ ಬರಬೇಕಲ್ಲ ದುಡ್ಡು, ಎಲ್ಲಿಂದ ಬರ್ತದೆ? ನೀವು ಒಪ್ತೀರಾ? ವೆನ್ ಕಂಪೇರ್ ಟು ದ ಗವರ್ಮೆಂಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್, ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಆರ್ ಮೋರ್ ಎಫಿಷಿಯಂಟ್. ಯು ಅಗ್ರಿ ವಿತ್ ದಟ್? ಎಲ್ಲರೂ ಅಗ್ರಿ ಆಗುವಂಥದ್ದು. ಯಾಕಂದ್ರೆ ಹಾಗೆ ಇದೆ, ರಿಸಲ್ಟ್ಸ್ ಹಾಗೆ ಇದೆ. ಅಷ್ಟು ಕಮಿಟ್ಮೆಂಟ್ ಇದೆ, ಅಷ್ಟು ಅಕೌಂಟಬಿಲಿಟಿ ಇದೆ, ಅಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕಂತ ಹೇಳಿದ್ರೆ ನಮ್ಮಂಥ ಇನ್ಸ್ಟಿಟ್ಯೂಷನ್ಸ್ ಹೇಗಿದೆ ಅಂತ ಹೇಳಿದ್ರೆ, ಇಫ್ ಯು ಡೋಂಟ್ ಪ್ರೊಡ್ಯೂಸ್ ಗುಡ್ ರಿಸಲ್ಟ್ಸ್, ಪೀಪಲ್ ವಿಲ್ ನಾಟ್ ಕಮ್. 100%. ಎಸ್. ವಾಟ್ ಅಟ್ರಾಕ್ಷನ್ ಯು ಹ್ಯಾವ್? ನಿಮ್ಮ ಹತ್ರ ಏನು ಅಟ್ರಾಕ್ಷನ್ ಇದೆ? ನಮ್ಮ ಹತ್ರ ಬೇರೆ ಏನು ಅಟ್ರಾಕ್ಷನ್ ಇದೆ? ನಿಜ. ಇಫ್ ಯು ಥಿಂಕ್ ಅಬೌಟ್ ಅವರ್ ಇನ್ಸ್ಟಿಟ್ಯೂಷನ್ ಅಲೋನ್, ಎಕ್ಸ್ಪರ್ಟ್ ಅಲ್ಲ, ಎಕ್ಸ್ಪರ್ಟ್ ಅಲ್ಲಿ ಬಹಳ ಸ್ಟ್ರಿಕ್ಟ್ ಅಂತ. ಹೌದು. ಬೇರೆ ಏನು ಅಟ್ರಾಕ್ಷನ್ ಇದೆ?
ರ್ಯಾಂಕ್ ತೆಗಿತಾರೆ ಮಕ್ಕಳು. ಗುಡ್ ಟೀಚಿಂಗ್, ಗುಡ್ ಸಿಸ್ಟಮ್, ಸ್ಟೂಡೆಂಟ್ಸ್ ವಿಲ್ ಬಿ ಎಜುಕೇಟೆಡ್ ವೆಲ್. ಓಕೆ, ಸುಮ್ಮನೆ ಅಲ್ಲ, ಈ 34 ವರ್ಷದಲ್ಲಿ ಸಾಧಾರಣ ಮೋರ್ ದೆನ್ 12,000 ಡಾಕ್ಟರ್ಸ್ ಹ್ಯಾವ್ ಕಮ್ ಔಟ್. 12,000 ಇಲ್ಲಿ ಕಲ್ತು ಮುಂದೆ ಮೆಡಿಸಿನ್ ಮಾಡಿ ಮಿನಿಮಮ್ 12,000 ಡಾಕ್ಟರ್ಸ್ ಆರ್ ಪ್ರಾಕ್ಟಿಸಿಂಗ್ ಡಾಕ್ಟರ್ಸ್. ಐ ಆಮ್ ವೆರಿ ಹ್ಯಾಪಿ ಟು ಸೇ ದಟ್. ಓಕೆ, ದ ಸ್ಟೂಡೆಂಟ್ಸ್ ಆಫ್ ಎಕ್ಸ್ಪರ್ಟ್. ಓಕೆ, ಮಿನಿಮಮ್ 50,000 ಇಂಜಿನಿಯರ್ಸ್. 50,000. ಓಕೆ, ದ ಸ್ಟೂಡೆಂಟ್ಸ್ ಆಫ್ ಎಕ್ಸ್ಪರ್ಟ್ ಅಲ್ಲಿ ಮಿನಿಮಮ್ 50,000 ಇಂಜಿನಿಯರ್ಸ್ ಆಗಿ ಬೇರೆ ಬೇರೆ ಕಡೆಯಲ್ಲಿ ಜಗತ್ತಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಈಸ್ ಇಟ್ ನಾಟ್ ಎ ಪ್ರೈಡ್? ನಿಜ 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 ನಿಜ. ಎಷ್ಟೋ ಫ್ಯಾಮಿಲಿಗೆ ಒಂದು ಒಳ್ಳೆ ಒಂದು ಆಧಾರ ಅಲ್ವಾ ಅದು? ಹಾಗಾದರೆ ಒಂದು ಭಾರತದ ಇಕೊನಾಮಿಗೆ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅದು ಸಹ ಒಂದು ಕಾರಣ ಆಗೋದಿಲ್ವಾ? ಎಸ್, ಟ್ರೂ, ಒಪ್ಕೊಳ್ಬೇಕಾಗುತ್ತೆ ಅಲ್ವಾ? ಇದನ್ನ ಕನ್ಸಿಡರ್ ಮಾಡಿ ಪ್ರೈವೇಟ್ ಕಾಲೇಜಸ್, ಸ್ಕೂಲ್ ಕಾಲೇಜಸ್ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅವ್ರ ಹತ್ರ ಅಭಿಪ್ರಾಯ ಕೇಳಿಕೊಂಡು ಅವರ ಅಭಿಪ್ರಾಯವನ್ನೂ ಸಂಗ್ರಹಣೆ ಮಾಡಿ ಅದರ ಬೇಸಿಸ್ ಮೇಲೆ ಡಿಸಿಷನ್ ಎಲ್ಲಿವರೆಗೆ ತಗೊಳ್ಳೋದಿಲ್ವೋ ಅಲ್ಲಿವರೆಗೆ ಇಂಥ ಒಂದು ಪೂವರ್ ಡಿಸಿಷನ್ಸ್ ಆಗ್ತಾ ಇರ್ತದೆ. ಓಕೆ ಸರ್, ಈಗ ಈ ಒಂದು ವಿಚಾರ ನನ್ನ ಗಮನಕ್ಕೆ ಬಂದಿರೋದು 12,000 ಡಾಕ್ಟರ್ಸ್ ಮಿನಿಮಮ್, 50,000 ಇಂಜಿನಿಯರ್ ವಿತ್ ರೆಕಾರ್ಡ್ ಐ ಕ್ಯಾನ್ ಶೋ. ಎಸ್, ಹೆಮ್ಮೆ ಇದೆ. ಈ ಒಂದು ವಿಚಾರಕ್ಕೆ ನಮಗೆ ಹೆಮ್ಮೆ ಇದೆ. ನಮ್ಮ ಕರಾವಳಿ ಭಾಗದ ಒಂದು ಶಿಕ್ಷಣ ಸಂಸ್ಥೆ ಈ ಸಾಧನೆ ಮಾಡಿರೋದಕ್ಕೆ ನಮಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ. ಜೊತೆಗೆ ನಾವು ನೋಡಿದ್ದೇವೆ ಅಂದ್ರೆ ರ್ಯಾಂಕ್ಗಳ ಪಟ್ಟಿಯಲ್ಲಿ ಈ ರ್ಯಾಂಕ್ಗಳು ಯಾರಿಗೆ ಬರುತ್ತೆ ಅಂತ ಬಂದಾಗ ಎಕ್ಸ್ಪರ್ಟ್ ಕಾಲೇಜ್ ಅನ್ನುವಂಥದ್ದು ಮುಂಚೂಣಿಯಲ್ಲಿ ಬರುವಂಥದ್ದು. ಆದ್ರೆ ಈ ಸಂದರ್ಭ ನಾನು ಕೇಳ್ತಾ ಇರುವಂಥದ್ದು ಇದು ಮಕ್ಕಳ ಭವಿಷ್ಯದ ವಿಚಾರವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥದ್ದು. ಆದ್ರೆ ಸರ್ಕಾರ ಇದರ ಬಗ್ಗೆ ಗಮನವನ್ನ ವಹಿಸ್ತಾ ಇಲ್ಲ ಒಂದ್ ಕಡೆ. ಜೊತೆಗೆ ತಾವುಗಳು ಹೇಳಿದಾಗೆ ಫೀಸ್ಗಳ ವಿಚಾರವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಸಂದರ್ಭಗಳಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಶಾಲಾ ಕಾಲೇಜುಗಳನ್ನು ತೆರೀಬೇಕಾ ಬೇಡವನ್ನಂತ ಚರ್ಚೆ ಒಂದ್ ಕಡೆ ಆದ್ರೆ ಫೀಸ್ಗಳನ್ನು ತೆಗೆದುಕೊಳ್ಳದೆ ಇರುವಂತಹ ಚರ್ಚೆ ಇನ್ನೊಂದು ಕಡೆ. ಆಸ್ ಎ ಶಿಕ್ಷಣ ತಜ್ಞರಾಗಿ ಏನ್ ಹೇಳ್ತೀರಾ? ತಮ್ಮ ಕೂಡ ಇರುವಂತಹ ಸಮಸ್ಯೆ, ಸ್ಟಾಫ್ಗಳಿದ್ದಾರೆ, ಸೊ ಅವರಿಗೂ ಕೂಡ ಸಂಬಳವನ್ನ ಕೊಡಬೇಕು, ತಮ್ಗಳ ಒಂದು ಇನ್ಸ್ಟಿಟ್ಯೂಷನ್ಸ್ ಇದೆ, ಸೊ ಮೇಂಟೆನೆನ್ಸ್ ಮಾಡಬೇಕು, ತಮ್ಗಳ ಒಂದು ಜೀವನದ ಎಲ್ಲವೂ ಕೂಡ ನೋಡ್ಕೊಳ್ಬೇಕು. ಈ ಓವರ್ ಆಲ್ ಒಂದು ವ್ಯವಸ್ಥೆ ಯಾವ ರೀತಿ ರನ್ ಆಗುತ್ತೆ ನನಗೆ ಸ್ವಲ್ಪ ಪಿಕ್ಚರ್ ಬೇಕಾಗುತ್ತೆ. ಜನರು ಕೂಡ ನೋಡ್ತಾ ಇದ್ದಾರೆ. ನೋಡಿ, ವಿ ಆರ್ ನಾಟ್ ಇನ್ ಒನ್ ಎಕ್ಸ್ಟ್ರೀಮ್. ಈಗ ಲಾಸ್ಟ್ ಟೈಮ್ ಎಜುಕೇಶನ್ ಮಿನಿಸ್ಟರ್ ಹೇಳಿದ ಈ ಕೊರೋನಾ ಟೈಮಲ್ಲಿ ಫೀಸನ್ನು ಜಾಸ್ತಿ ಮಾಡಬಾರ್ದು ಅಂತ. ಯಾವುದೇ ಫೀಸನ್ನು ಜಾಸ್ತಿ ಮಾಡಿಲ್ಲ. ಇಲ್ಲ. ಅಟ್ ದ ಸೇಮ್ ಟೈಮ್ ಇನ್ಫ್ಯಾಕ್ಟ್ ಎಲ್ಲೆಲ್ಲ ಡಿಸರ್ವಿಂಗ್ ಇದ್ದಾರೆ, ವೇರ್ ವಿ ಆರ್ ಕನ್ವಿನ್ಸ್ ದಟ್ ದೇರ್ ಆರ್ ರಿಯಲಿ ಡಿಸರ್ವಿಂಗ್ ಪೀಪಲ್, ತುಂಬ ಕಷ್ಟ ಇದೆ ಅಂಥವರಿಗೆ ನಾವು ಔಟ್ ಆಫ್ ದಿ ವೇ ಹೋಗಿ ಹೆಲ್ಪ್ ಮಾಡಿದ್ದೇವೆ. ಓಕೆ, ತುಂಬಾ ಒಂದು ಫೀಸ್ ಕನ್ಸೆಷನ್ ಕೊಡೋದಾಗಲಿ ತುಂಬಾ ಮಟ್ಟಿಗಲ್ಲ, ತುಂಬಾ ಮಟ್ಟಿಗೆ ಮಾಡ್ಲಿಕ್ಕೆ ನಮ್ಮಿಂದ ಆಗುದಿಲ್ಲ. ಓಕೆ, ಯಾಕಂತ ಹೇಳಿದ್ರೆ ಶಿಕ್ಷಕರಿಗೆ ನೋಡಿ, ಈಗ ಕೊರೋನಾ ಇದೆ, ನಿಮಗೆ ನಾವು ಸ್ಯಾಲರಿ ಫುಲ್ ಕೊಡ್ಲಿಕ್ಕೆ ಆಗುದಿಲ್ಲ. ಇಟ್ ಡಸಂಟ್ ಲುಕ್ ಗುಡ್. ನಿಜ ನಿಜ ನಿಜ. ತುಂಬಾ ಕಂಟಿನ್ಯೂಸ್ ಆಗಿ ಆದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಬಟ್ ಅದರ್ವೈಸ್ ಇಟ್ ಡಸಂಟ್ ಲುಕ್ ಗುಡ್. ಅಟ್ ದ ಸೇಮ್ ಟೈಮ್ ಇಫ್ ಯು ಡೋಂಟ್ ಹ್ಯಾವ್ ಇನ್ಫ್ಲೋ, ನೀವು ಹೇಗೆ ಪೇ ಮಾಡ್ತೀರಿ? ನಿಜ. ನೀವು ಫೀಸ್ ಚಾರ್ಜ್ ಮಾಡೋದು ಮಾಡಲೇಬೇಕು. ನಿಜ. ಈಗ ಬೇಡ, ಈಗ ಗವರ್ಮೆಂಟ್ ಬಸ್ಸೇ ನೀವು ತಕೊಳ್ಳಿ, ಬೇರೆ ವಿಷಯ ಬೇಡ. ಗವರ್ಮೆಂಟ್ ಬಸ್ ಇಲ್ಲಿಂದ ಬೆಂಗಳೂರಿಗೆ 1 ಲಕ್ಷ ಸ್ಟಾರ್ಟ್ ಆಯ್ತಲ್ಲ, ನನ್ನ ತರ ದುಡ್ಡಿಲ್ಲ, ಕೊರೋನಾ ನನಗೆ ಫ್ರೀ ಕರ್ಕೊಂಡು ಹೋಗಿ ಹೇಳಿದ್ರೆ ಕರ್ಕೊಂಡು ಹೋಗ್ತಾರಾ? ನಿಜ, ಕರ್ಕೊಂಡು ಹೋಗ್ತಾರಾ? ನಿಜ. ಫ್ಲೈಟ್ ಅಲ್ಲಿ ಹೋಗ್ಬೇಕು, ಏರ್ ಇಂಡಿಯಾದಲ್ಲೇ ಹೋಗ್ಬೇಕು, ಗವರ್ಮೆಂಟ್ ಓನ್ಡಲ್ಲ ಅದು. ಕರೆಕ್ಟ್. ನನಗೆ ಕೊರೋನಾ ಟೈಮ್ ಬಹಳ ಕಷ್ಟ ಇದೆ, ನನಗೆ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾರಾ? ಇಲ್ಲ. ಬೇಡ, ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡ್ಬೇಕು, ಕೊರೋನಾ ಟೈಮ್ ಬಹಳ ಕಷ್ಟದಲ್ಲಿದ್ದೇವೆ, ನಮ್ಗೊಂದು ಸರ್ವಾಲಂಕಾರ ಪೂಜೆ, ನನ್ನ ಹತ್ರ ದುಡ್ಡಿಲ್ಲ ಮಾಡಿ ಅಂತ ಹೇಳಿದ್ರೆ ಮಾಡ್ತಾರ? ನೀವು ವ್ಯಾಪಾರಕಾರನೇ ಅಂತ ಹೇಳಿದ್ರಲ್ಲ ಅವಾಗ. ಎಲ್ಲಿ ಎಲ್ಲ ಕಡೆ ಒಂದು ನಿಯತ್ತಿರ್ತದೆ, ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಈಗ ಪ್ರತಿಯೊಂದು ಆರ್ಗನೈಸೇಷನ್ ತಕೊಂಡ್ರೆ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಇದೆ. ನಿಜ, ಹೌದು, ಪ್ರತಿಯೊಂದಕ್ಕೆ. ಈವನ್ ನಿಮ್ಮ ಬ್ಯಾಂಕ್ಗಳಿಗೆ ಸಹ ಬ್ಯಾಲೆನ್ಸ್ ಶೀಟ್ ಇದೆ. ಅಲ್ಲ ಸರ್, ತಾವು ಹೇಳಿರುವಂತದ್ದು ಕರೆಕ್ಟ್. ದೇವಸ್ಥಾನಗಳ ವಿಚಾರವಾಗಿ ಹೇಳಿದ್ರಿ, ಏರ್ ಇಂಡಿಯಾ ಬಗ್ಗೆ ಹೇಳಿದ್ರಿ, ಬಸ್ಗಳ ಬಗ್ಗೆ ಹೇಳಿದ್ರಿ. ಎಸ್, ಕರೆಕ್ಟ್, ಇಲ್ಲ ಅಂತ ಹೇಳಲ್ಲ. ಆದ್ರೆ ಯಾಕೆ ಇನ್ಸ್ಟಿಟ್ಯೂಷನ್ಸ್, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಆಗ್ತಾ ಇದೆ? ಇಲ್ಲ, ಟಾರ್ಗೆಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಕಾಣಿಸ್ತದಲ್ಲ, ಅದಲ್ಲೇ ಇದೆ. ತಾವು ಕೂಡ ಗಮನಿಸಿದಿರಿ ಈ ಒಂದು ವಿಚಾರ? ಅಲ್ಲ, ಇದು ಹೇಳ್ತಾರೆ. ಬಟ್ ನಾನು ಅದರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದ್ರೆ ನೋಡಿ, ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ವಿ ವಿಲ್ ಬಿಕಮ್ ಇನ್ಎಫಿಷಿಯಂಟ್. ಕರೆಕ್ಟ್. ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ, ವಿ ಕಾಂಟ್ ಡೂ. ದೆನ್ ಇಟ್ಸ್ ಅ ಲಾಸ್ ಟು ದ ನೇಷನ್. ನಿಜ ನಿಜ ನಿಜ. ಈಗ ಯಾರೆಲ್ಲ ಏನು ಒಳ್ಳೇದು ಮಾಡ್ತಾರೆ, ಅವರದ್ದು ಕಾರ್ಯಕ್ಷಮತೆ ಅದರಲ್ಲಿದೆ, ಅವರು ಅದನ್ನು ಮಾಡದೇ ಇದ್ದಾರೆ, ಇಟ್ಸ್ ಅ ಲಾಸ್ ಟು ದ ನೇಷನ್. ಕರೆಕ್ಟ್ ಕರೆಕ್ಟ್. ನಾನಾಗಲಿ, ನೀವಾಗಲಿ, ಯಾರೇ ಆಗಲಿ, ನಿಜ, ವಿ ಹ್ಯಾವ್ ಟು ಡೂ ಇಟ್. ಎಸ್, ದಟ್ಸ್ ಟ್ರೂ. ಎಸ್ ಸರ್, ಬರ್ತೇನೆ. ಅನೇಕ ವಿಚಾರಗಳಿದೆ, ಸೊ ಹಾಗಾಗಿ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ನಾನು ಸದ್ಯ ಕೇಳುವಂತಹ ವಿಚಾರ ಹೇಳಿದಿರಿ, ಫೀಸ್ಗಳ ವಿಚಾರವಾಗಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ವ್ಯಾಪಾರೀಕರಣ ಅನ್ನುವಂತಹ ವಿಚಾರವಾಗಿ ತಾವು ಹೇಳಿರುವಂತಹ ಎಕ್ಸಾಂಪಲ್ಸ್ಗಳು. ಎಸ್, ಸದ್ಯ
ನನಗೂ ಕೂಡ ತಲುಪಿದೆ ಅನ್ನುವಂಥದ್ದು. ಅಂಡ್ ಬಿಫೋರ್ ದಟ್ ಇನ್ನೊಂದು ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಯಲ್ಲಿ ಗ್ರಾಸವಾಗ್ತಾ ಇರುವಂತಹ ವಿಚಾರ, ಮಕ್ಕಳ ಭವಿಷ್ಯದ ಜೊತೆಗೆ ಮಕ್ಕಳ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿದಂತಹ ಹೊಸ ನೀತಿ ಆನ್ಲೈನ್ ಶಿಕ್ಷಣ ದೊಡ್ಡ ಮಟ್ಟದಲ್ಲಿ. ಅಂದ್ರೆ ಈ ಹಿಂದೆ ಮಕ್ಕಳಿಗೆ ಮೊಬೈಲ್ ಫೋನ್ಗಳನ್ನ ಕೊಡಬಾರದು ಅನ್ನುವಂಥದ್ದು, ನಾವು ಕಾಲೇಜ್ಗಳಿದ್ದಾಗಲೇ ಮೊಬೈಲ್ ಫೋನ್ಗಳು ಬ್ಯಾನ್, ತಂದವರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ದಂಡವನ್ನು ಕೊಡುವಂಥದ್ದು. ಆದರೆ ಈಗಿನ ಚಿಕ್ಕ ಪುಟ್ಟ ಮಕ್ಕಳಲ್ಲೂ ಕೂಡ ಸ್ಮಾರ್ಟ್ ಫೋನ್ಗಳನ್ನ ಬಳಕೆ ಮಾಡಲೇಬೇಕಾಗುತ್ತೆ. ಅದು ಎಲ್ಲಿಗೋ ಲೀಡ್ ಆಗುವಂತಹ ವಿಚಾರಗಳು, ಮಿಸ್ಲೀಡ್ ಆಗುವಂಥದ್ದು ಎಲ್ಲವೂ ಕೂಡ ನೋಡಿದಾಗ ಫಸ್ಟ್ ರಿಯಾಕ್ಷನ್ ಆನ್ಲೈನ್ ಶಿಕ್ಷಣದ ಬಗ್ಗೆ ಎಷ್ಟು ಎಫೆಕ್ಟಿವ್? ಈಗ ಎರಡು ವಿಷಯ ಇದೆ. ನೀವು ಹೇಳಿದ್ರಿ ನಾವು ಮೊದಲು ಆಫ್ಲೈನಲ್ಲಿ ಇರುವಾಗ, ಈ ಕೊರೋನಾ ಇಲ್ಲದೆ ಇರುವಾಗ ಎಲ್ಲ ಮಕ್ಕಳಿಗೆಲ್ಲ ಮೊಬೈಲ್ ಮುಟ್ಟಬೇಡಿ, ಮೊಬೈಲ್ ಯೂಸ್ ಮಾಡಬೇಡಿ ಅಂತ ನಾವು ಹೇಳ್ತೇವೆ. ಯಾಕಂತ ಹೇಳಿದ್ರೆ ತಾವು ತುಂಬಾ ಸ್ಟ್ರಿಕ್ಟ್ ಆಗಿ, ಬಹುಶಃ ನನ್ನ ಪ್ರಕಾರ ತಾವು ತುಂಬಾನೇ ಸ್ಟ್ರಿಕ್ಟ್ ಆಗಿ ಆ ವಿಷಯದಲ್ಲಿ ಪಾಲನೆ ಮಾಡಿದ್ದಾರೆ. ಹೌದು. ಯಾಕಂತ ಹೇಳಿದ್ರೆ ಈಗ ನೋಡಿ, ಅಲ್ಲಿ ಆಫ್ಲೈನ್ ಇರುವಾಗ, ಆನ್ಲೈನ್ ಮತ್ತೆ ಆಫ್ಲೈನ್ ಇರುವಾಗ ನೋ ಕಂಪ್ಯಾರಿಸನ್. ಆಫ್ಲೈನ್ ಇಸ್ ವೆರಿ ವೆರಿ ಎಫೆಕ್ಟಿವ್. ನೀವು ಒಂದು ಡಿಸ್ಟೆನ್ಸ್ ಕವರ್ ಮಾಡುವಾಗ ನಡ್ಕೊಂಡು ಹೋಗ್ಲಿಕ್ಕೂ ಮತ್ತೆ ನೀವು ಒಂದು ವೆಹಿಕಲ್ ಅಲ್ಲಿ ಹೋಗ್ಲಿಕ್ಕೆ ಎಷ್ಟು ಡಿಫರೆನ್ಸ್ ಇದೆ ಅಷ್ಟು ಡಿಫರೆನ್ಸ್ ಇದೆ. ಓಕೆ ಓಕೆ ಆಫ್ಲೈನ್. ಹೌದು, ಆಫ್ಲೈನ್ ಇಸ್ ನೋ ಏನು ಅದು ಒಂದು ಕಂಪ್ಯಾರಿಸನ್ ಇಲ್ಲ. ಓಕೆ ಓಕೆ. ಆಫ್ಲೈನ್ ಅಲ್ಲಿ ಯು ಕ್ಯಾನ್ ಟ್ರೈನ್ ದೆಮ್ ಆನ್ ದ ರಿಯಲ್ ಟೈಮ್ ಬೇಸಿಸ್. ನೀವು ಪಾಠ ಕೇಳ್ತಾ ಇದ್ದೀರೋ ಇಲ್ವೋ ಅಂತ ಗೊತ್ತಾಗ್ತದೆ. ಒಳ್ಳೆ ಟೀಚರಿಗೆ ನೀವು ಸುಮ್ಮನೆ ಕೂತ್ಕೊಂಡು ತಲೆ ಅಲ್ಲಾಡಿಸಿದ್ರು ಸಹ ಪಾಠ ಕೇಳ್ತಾ ಇದ್ದೀರೋ ಅಂತ ದ ಟೀಚರ್ ಕ್ಯಾನ್ ಮೇಕ್ ಔಟ್. ಕರೆಕ್ಟ್. ಅದನ್ನ ಅಲ್ಲಿ ರಿಯಲ್ ಟೈಮ್ ಬೇಸಿಸ್ ಅಲ್ಲಿ ಸರಿ ಮಾಡ್ಲಿಕ್ಕೆ ಆಗ್ತದೆ. ದಟ್ ಈಸ್ ಕಾಲ್ಡ್ ಎಜುಕೇಶನ್. ಈಗ ಆನ್ಲೈನ್ ಅಲ್ಲಿ ಆಗ್ತಾ ಇರುವಂತ ಎಜುಕೇಟಿಂಗ್ ದ ಚಿಲ್ಡ್ರನ್ ಅಲ್ಲ, ಆನ್ಲೈನ್ ಅಲ್ಲಿ ಆಗ್ತಾ ಇರೋದು ಜಸ್ಟ್ ಇಂಪಾರ್ಟಿಂಗ್ ದ ನಾಲೆಜ್. ದಟ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ಇಂಪಾರ್ಟಿಂಗ್ ದ ನಾಲೆಜ್ ಅಂಡ್ ಎಜುಕೇಟಿಂಗ್ ದ ಚಿಲ್ಡ್ರನ್. ನಿಜ, ಮಕ್ಕಳನ್ನ ಎಜುಕೇಟ್ ಮಾಡಬೇಕು. ಇಂಪಾರ್ಟಿಂಗ್ ದ ನಾಲೆಜ್ ಮಾತ್ರ ಅಲ್ಲ, ಅದು ಬೇಕು, ಅದರೊಟ್ಟಿಗೆ ಎಜುಕೇಟ್ ಮಾಡಬೇಕು. ಬಟ್ ಈಗ ನೀವು ಹೇಳೋದು ಆನ್ಲೈನ್ ಎಜುಕೇಶನ್ಗೂ, ನೀವು ಹೇಳಿದ್ದು ಮೊಬೈಲ್ ಮೊದಲು ಕೊಡಬಾರ್ದು ಅಂತ ಹೇಳ್ತಾ ಇದ್ರಿ. ಈಗ ನೀವು ಮೊಬೈಲ್ ಆನ್ಲೈನ್ ಎಜುಕೇಶನ್ಗೋಸ್ಕರ ಮೊಬೈಲ್, ಹೌದು, ಮೊಬೈಲ್ ಯೂಸ್ ಮಾಡೋದು ಯಾಕೆ? ಆನ್ಲೈನ್ ಎಜುಕೇಶನ್ಗೆ. ಮೊದಲು ಆ ಮೊಬೈಲ್ ಯಾಕೆ ಯೂಸ್ ಮಾಡಬಾರ್ದು ಅಂತ? ಆಫ್ಲೈನ್ ಇದೆ ಅಲ್ಲ, ಮತ್ತೆ ಮೊಬೈಲ್ ಅಲ್ಲಿ ಏನ್ ಮಾಡ್ತೀರಿ? ದಟ್ಸ್ ವೈ. ಏನು ಮೊಬೈಲ್ ಅಲ್ಲಿ ಏನ್ ಮಾಡ್ತೀರಿ ನೀವು ಆಫ್ಲೈನ್ ಇರುವಾಗ? ಓಕೆ, ಲಿಮಿಟೆಡ್ ಯೂಸ್, ಅದರ ಮೇಲೆ ಕಂಟ್ರೋಲ್ ದೊಡ್ಡವರಿಗೆಲ್ಲ ಮತ್ತೆ ಸಣ್ಣವರಿಗೆಲ್ಲ ಏನ್ ಬರ್ತದೆ? ಓಕೆ ಓಕೆ, ರೈಟ್ 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 ಅಲ್ವಾ? ಓಕೆ, ಅವರು ಡೈವರ್ಟ್ ಆಗ್ತಾರೆ. ದೇ ಆರ್ ಆನ್ ಎ ಮಿಷನ್. ಆ ಡೈವರ್ಟ್ಗಳು ಈಗ ಆಗಲ್ವಾ? ಅಲ್ಲ, ಈಗ ಆಗದಿರುವಾಗ ಪೇರೆಂಟ್ಸ್ ನೋಡ್ಕೊಳ್ಬೇಕು ಮನೆಯಲ್ಲಿ. ಓಕೆ, ಎಷ್ಟು ಅಂತ ಹೇಳಿ ಪೇರೆಂಟ್ಸ್ ಗಳು ನೋಡ್ಕೊಳ್ಬಹುದು ಮಕ್ಕಳನ್ನ? ನೋಡ್ಕೊಳ್ಳದಿದ್ರೆ ಲಾಸ್. ಓಕೆ, ಅಷ್ಟೇ. ನೋಡ್ಕೊಳ್ಳದಿದ್ರೆ ಇಟ್ ಇಸ್ ಅ ಲಾಸ್. ಓಕೆ, ಇಟ್ ಇಸ್ ಡೆಟ್ರಿಮೆಂಟಲ್. ನೋಡ್ಕೊಳ್ಬೇಕಾದ್ದು ವೆರಿ ಇಂಪಾರ್ಟೆಂಟ್. ಈಗ ನೀವೀಗ ಪ್ರತಿ ಬಾರಿ ಮಕ್ಕಳನ್ನ ಮಾನಿಟರ್ ಮಾಡ್ತಾನೆ ಹೋಗ್ಬೇಕು. ಈಗ ಕೇಳಿ, ಜಾಂಡೀಸ್ ಆಗಿದೆ, ಪಥ್ಯ ಮಾಡಬೇಕು ಅಂತ. ಇಲ್ಲ, ಪಥ್ಯ ಮಾಡುದಿಲ್ಲ, ನಾನು ಚಿಕನ್ ತಿಂತೇನೆ, ಏನಾಗ್ತದೆ ಅಂತ ಸತ್ತೋಗ್ತಾರೆ ಅಷ್ಟೇ. ಇಸ್ ದಟ್ ಓಕೆ? ಯು ಹ್ಯಾವ್ ಟು ಸಿ ದಟ್ ದೇ ಡೋಂಟ್ ಈಟ್ ಎನಿಥಿಂಗ್ ಎಲ್ಸ್. ಮೈಲ್ಡ್ ಫುಡ್ಡನ್ನೇ ತಿನ್ಬೇಕು ಅಂತ ಅದನ್ನು ನೋಡ್ಕೊಳ್ಳೋದಿಲ್ವಾ? ಯಾಕಂದ್ರೆ ಜಾಂಡೀಸ್ ಆಗಿದೆ. ಹಾಗೆ ಈ ಫೀಲ್ಡಲ್ಲಿ ಸಹ ಈಗ ಆನ್ಲೈನ್ ಎಜುಕೇಶನ್ ಅಲ್ಲಿ ನಾವು ಸ್ಟ್ರಿಕ್ಟ್ ಇದ್ರೆ ಮನೆಯಲ್ಲಿ, ಆವಾಗ ದಟ್ ಕ್ಯಾನ್ ಬಿ ಮೇಡ್ ಮೋರ್ ಎಫೆಕ್ಟಿವ್. ಈಗ 20% ಜನ ಮಾತ್ರ ಮಕ್ಕಳು ಆನ್ಲೈನ್ ಎಜುಕೇಶನ್, ಬಿಕಾಸ್ ದೇ ಆರ್ ಸೆಲ್ಫ್ ಮೋಟಿವೇಟೆಡ್. ಅವರಷ್ಟಕ್ಕೆ ಅವರು ನಾನೇನಾದರೂ ಉದ್ಧಾರ ಆಗಬೇಕು, ಮುಂದೆ ಕಲಿತು ಏನಾದರೂ ಸಾಧನೆ ಮಾಡಬೇಕಂತ ದೇ ಆರ್ ಸೆಲ್ಫ್ ಮೋಟಿವೇಟೆಡ್. ಓಕೆ, ಅವರು ಅದನ್ನು ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಾರೆ. ಉಳಿದ 80% ಆಫ್ ದಿ ಸ್ಟೂಡೆಂಟ್ಸ್ ಆರ್ ನಾಟ್ ಡೂಯಿಂಗ್. ಆ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕಂತಾದರೆ ದೂರದಲ್ಲಿ ಕೂತ್ಕೊಂಡು ಶಿಕ್ಷಕರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಟು ಸರ್ಟನ್ ಎಕ್ಸ್ಟೆಂಟ್ ಆನ್ಲೈನಲ್ಲಿ ನಿಮ್ಮ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ, ಒಂದು 5% ಜಾಸ್ತಿ ಮಾಡಬಹುದು. ವಿ ಆರ್ ಸೊಫಿಸ್ಟಿಕೇಟೆಡ್. ಓಕೆ ಓಕೆ ಓಕೆ. ನಮ್ಮ ಎಕ್ಸ್ಪರ್ಟ್ ಅಲ್ಲಿ ಆನ್ಲೈನ್ ಎಜುಕೇಶನ್ ಅಟ್ಲೀಸ್ಟ್ ಒಂದು 40 to 45% ದ ಸ್ಟೂಡೆಂಟ್ಸ್ ಆರ್ ವೆರಿ ಸೀರಿಯಸ್ ಆಗಿ. ಮೆಜಾರಿಟಿ 50 to 55% ಆರ್ ನಾಟ್ ಸೀರಿಯಸ್. ಓಕೆ, ಏನ್ ಮಾಡ್ತೀರಿ? ಏನ್ ಮಾಡಬೇಕು? ದೇ ಕಮ್ ಫ್ರಮ್ ಡಿಫರೆಂಟ್ ಬ್ಯಾಕ್ ಗ್ರೌಂಡ್. ಮನೆಯಲ್ಲಿ ಸೀರಿಯಸ್ ಇಲ್ಲ, ಮನೆಯಲ್ಲಿ ಕಂಟ್ರೋಲ್ ಪೇರೆಂಟ್ಸ್ ತಗೊಳ್ಬೇಕು. ಇಲ್ಲ, ನಾವ್ ಹೇಳಿದ್ದು ಕೇಳೋದಿಲ್ಲ, ಅದು ಆಗುದಿಲ್ಲ. ಆ ರೀಸನೇ ಹಿಡಿಯುವುದಿಲ್ಲ ಅಲ್ಲಿ. ಓಕೆ ಓಕೆ ಓಕೆ. So, if at all, the online education has to be made more effective, then at home, the parents have to see that they utilize this facility in an effective manner. Okay. ಇದು ಮಾಡಲೇಬೇಕು, ನೋ ಅದರ್ ಗೋ. ಮತ್ತೆ ಲಾಕ್ಡೌನ್ ಟೈಮಲ್ಲಿ ಗವರ್ಮೆಂಟ್ ಗೈಡ್ಲೈನ್ಸ್ ಬಂದವಿನ ಆಫ್ಲೈನ್ ಕ್ಲಾಸಸ್ ಇರೋದಿಲ್ಲ. ಆವಾಗ ಆಲ್ಟರ್ನೇಟಿವ್ ಮಕ್ಕಳು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಆಲ್ಟರ್ನೇಟಿವ್ ಇಸ್ ಆನ್ಲೈನ್. No other alternative. Okay. When there is no other alternative, correct. Whatever you have facility, you have to utilize it effectively. ಈಗ ನೀವು ಒಂದು ವಿಷಯ ಹೇಳ್ತೇನೆ ನಿಮಗೆ. ಮಕ್ಕಳು ಫಸ್ಟ್ PUCಗೆ ಬಂದರೆ ಅವರಿಗೆ
2 ವರ್ಷದ PUC 2 ವರ್ಷಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಕೊರೋನಾ ಇರಲಿ ಏನು ಬೇಕಾದ್ರೆ ಇರಲಿ. ಓಕೆ. ನೆನ್ಪಿಟ್ಕೊಳ್ಳಿ, ಕೊರೋನಾ ಇರಲಿ ಏನು ಬೇಕಾದ್ರೆ ಇರಲಿ, ಅದು 2 ವರ್ಷಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ನೀವು ಕೊರೋನಾ, ಲಾಕ್ಡೌನ್, ಶಾಲಾ ಕಾಲೇಜ್ ಸ್ಟಾರ್ಟ್ ಆಗಲಿಲ್ಲ, ನಾವು ಮನೇಲಿ ಕೂತ್ಕೊಂಡು ಗಮ್ಮತ್ತಿರ್ತೇವೆ, TV ನೋಡ್ಕೊಂಡು ಕೂತ್ಕೊಳ್ತೇವೆ, ಆನ್ಲೈನ್ ಬೇಡ, ಒಂದು ರೀಸನ್ ಕೊಡ್ಬೋದಲ್ಲ, ಬೇಕಾದಷ್ಟು ರೀಸನ್ ಕೊಡ್ಬೋದು. ಆನ್ಲೈನ್ ಏನು ರೀಸನ್ ಕೊಡ್ಬೋದು? ಅಯ್ಯೋ ಆನ್ಲೈನಲ್ಲಿ ನನಗೆ ಅರ್ಥ ಆಗೋದಿಲ್ಲ, ಒಂದು. ಎರಡನೇದು ನೆಟ್ವರ್ಕ್ ಸರಿ ಇಲ್ಲ. ಎಸ್, ಕರೆಕ್ಟ್, ನಿಜ. ಮೂರನೇದು ಏನೋ ಅದು ಇದು ಆಡಿಯೋ ಕ್ವಾಲಿಟಿ ಕರೆಕ್ಟ್ ಇಲ್ಲ. ನಿಜ. ಎಷ್ಟು ರೀಸನ್ಸ್ ಕೊಡ್ಬೋದು. ಆಕ್ಚುಲಿ ಹಾಗಿರ್ಲೂಬಹುದು, ಹಾಗಿದ್ರೆ ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ. ಆಕ್ಚುಲಿ ಹಾಗಿಲ್ಲದಿದ್ರೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಈಗ ನೀವು ನಿದ್ದೆಲ್ಲಿದ್ರೆ ನಿಮ್ಮನ್ನು ಎಬ್ಬಿಸಬಹುದು, ನೋಡಿ ಹೇಳಿ ಹೇಳಿ ಅಂತ ಎಬ್ಬಿಸಬಹುದು. ನೀವು ನಿದ್ದೆ ಮಾಡುವ ನಾಟಕ ಮಾಡಿದ್ರೆ ಎಬ್ಬಿಸ್ಲಿಕ್ಕೆ ಆಗುದಿಲ್ಲ. ಹಾಗೆ ಇಲ್ಲಿ ಸೆಲ್ಫ್ ಮೋಟಿವೇಶನ್ ಅಂಡ್ ದ ಕಂಟ್ರೋಲ್ ಬೈ ದ ಪೇರೆಂಟ್ಸ್ ಅಟ್ ಹೋಮ್, ಇಟ್ಸ್ ಇನ್ನೆವಿಟೇಬಲ್. ನೀವು ಹೇಗೆ ಮಾಡ್ತೀರೋ ಇಟ್ ಇಸ್ ಅಪ್ ಟು ಯು. ನೋ ಅದರ್ ಗೋ. ಇಲ್ಲದಿದ್ದರೆ ಅಷ್ಟರ ಮಟ್ಟಿಗೆ ಮಕ್ಕಳು ಹಿಂದೆ ಬೀಳ್ತಾರೆ. ದಟ್ ಇಸ್ ಫಾರ್ ಶೂರ್. ಸೊ ಪೇರೆಂಟ್ಸ್ ಅವರು ಈ ಸಂದರ್ಭ, ಇದು ನಾನು ಹೇಳೋದು ಆಫ್ಲೈನ್ ಸ್ಟಾರ್ಟ್ ಆಗೋವರೆಗೆ ಓಕೆ, ಆನ್ಲೈನ್ ಹ್ಯಾಸ್ ಟು ಕಂಟಿನ್ಯೂ. ಓಕೆ, ಅಂಡ್ ಇಟ್ ಹ್ಯಾಸ್ ಟು ಬಿ ಎಫೆಕ್ಟಿವ್. ಮಕ್ಕಳು ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಟಿವಿಗೆ, ಸ್ಮಾರ್ಟ್ ಟಿವಿ ಕನೆಕ್ಟ್ ಮಾಡಿದರೆ ದಿ ಬೆಸ್ಟ್. ಓಕೆ, 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 ದಿ ಬೆಸ್ಟ್. ಓಕೆ. ಅವಾಗ ಅದು ಕ್ಲಾಸ್ ರೂಮ್ ಇದ್ದ ಅಟ್ಮಾಸ್ಫಿಯರ್ ಸಾಧಾರಣ ಸಿಗ್ತದೆ. ಅಲ್ಲ, ಮಕ್ಕಳು ಸರ್ ಈ ಸಂದರ್ಭ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಹಾಳಾಗ್ತಾರೆ ಅನ್ನುವಂತಹ ವಿಚಾರ ಇದೆ. ಈ ಹಿಂದೆಯೂ ಕೂಡ ಹೇಳಿದಂತಹ ವಿಚಾರ, ಈಗ ಎಲ್ಲ ಮಕ್ಕಳಲ್ಲೂ ಕೂಡ ಸ್ಮಾರ್ಟ್ ಫೋನ್ಗಳು. ನರೇಂದ್ರ ನಾಯಕ್ ಅವರು ಯಾವ ರೀತಿ ನೋಡ್ತೀರಿ ಈ ಒಂದು ವಿಚಾರದ ಬಗ್ಗೆ? ಮಕ್ಕಳಿಗೆ ಸ್ಮಾರ್ಟ್ ಫೋನ್ ಕೊಟ್ಟಿರುವಂತದ್ದು ಎಷ್ಟು ಎಫೆಕ್ಟಿವ್? ಅವರಿಗೆ ವರದಾನ ಆಗುತ್ತಾ ಅಥವಾ ಅವರಿಗೆ ಶಾಪ ಆಗುತ್ತೆ? ಇಲ್ಲ, ನೋಡಿ, ಅದನ್ನ ಇಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿದರೆ ವರದಾನ, ಅದನ್ನು ಮಿಸ್ಯೂಸ್ ಮಾಡಿದರೆ ಶಾಪವೇ. ಶಾಪ. ಹೌದು. ಈಗ ಮೊದಲು ಈಗಾದ್ರೂ ಅಷ್ಟೇ. ಕರೆಕ್ಟ್. ಈಗ ಅವರು ಮೊಬೈಲ್ ಅನ್ನ ಅಥವಾ ಅವ್ರ ಹತ್ರ ಸ್ಮಾರ್ಟ್ ಟಿವಿ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇಲ್ಲ ಅಂತಂದ್ರೆ ಮೊಬೈಲ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ನೋಡಬೇಕು. ಓಕೆ. ಓನ್ಲಿ ಫಾರ್ ರಿಸ್ಟ್ರಿಕ್ಟಿಂಗ್ ಟು ವಾಚಿಂಗ್ ದ ಆನ್ಲೈನ್ ಕ್ಲಾಸಸ್. ಓಕೆ, ಸರಿ, ಎಸ್ ಸರ್, ಬರ್ತೇನೆ. ಈ ಒಂದು ವಿಚಾರದ ಬಗ್ಗೆ ಇನ್ನಷ್ಟು ಮಾತುಕತೆ ಮುಂದುವರಿಸಬೇಕು. ಸದ್ಯ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಶಿಕ್ಷಣ ವ್ಯವಸ್ಥೆ, ವಿದ್ಯಾರ್ಥಿಗಳ ಭವಿಷ್ಯ, ಪೋಷಕರ ಪಾತ್ರ, ಶಿಕ್ಷಕರ ವಿಚಾರ ಏನು ಅನ್ನೋಂಥದ್ದು ಬರುತ್ತೆ, ಅವರ ಭವಿಷ್ಯ ಏನು ಅನ್ನೋಂಥದ್ದು. ವಿದ್ಯಾರ್ಥಿಗಳ ಭವಿಷ್ಯ ಮಾತ್ರ ಅಲ್ಲ, ಶಿಕ್ಷಕರ ಭವಿಷ್ಯ ಕೂಡ ಇದೆ, ಪೋಷಕರ ಭವಿಷ್ಯ ಕೂಡ ಬರುತ್ತೆ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಕಲಿತು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಆದರೆ ಆತನ ಜೀವನ, ಆತನ ಬೆಳವಣಿಗೆ ಕುಂಠಿತ ಆಗ್ತಾ ಇರುವಂಥದ್ದು ಅಷ್ಟೇ ಸತ್ಯದ ವಿಚಾರ. ವಾಸ್ತವ ಸತ್ಯಗಳ ಬಗ್ಗೆ ಒಂದು ಮಂಥನವನ್ನ ಮಾಡ್ತಾ ಇದ್ದೇವೆ, ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ, ನಾನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ. ನಮ್ಮ ಜೊತೆ ಇದ್ದಾರೆ ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಇದರ ಅಧ್ಯಕ್ಷರು, ಜೊತೆಗೆ ಶಿಕ್ಷಣ ತಜ್ಞರು ನಮ್ಮ ಜೊತೆ ಇದ್ದಾರೆ, ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರು. ಒನ್ಸ್ ಅಗೇನ್ ವೆಲ್ಕಮ್ ಸರ್. ಎಸ್, ಅದೇ ಆಗ ನಾನು ಬಿಫೋರ್ ಒಂದು ಬ್ರೇಕ್ ನಾನು ಕೇಳಿರುವಂತಹ ಒಂದು ಪ್ರಶ್ನೆ, ನಾನು ಜನರು ಕೇಳಿರುವಂತಹ ಒಂದು ವಿಚಾರದ ಬಗ್ಗೆ ಕೂಡ ನಾನು ಮಾತನಾಡ್ತಾ ಇದ್ದೇನೆ. ಇಟ್ಸ್ ಎಕ್ಸ್ಪರ್ಟ್ ಕಾಲೇಜ್, ತುಂಬಾನೇ ಹೆಮ್ಮೆ ಇದೆ ಈ ಕಾಲೇಜ್ ಬಗ್ಗೆ. ತುಂಬಾ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ, ದೇಶ ವಿದೇಶಗಳಲ್ಲಿದ್ದಾರೆ, ತಾವು ಹೇಳಿದಂತಹ ಡಾಕ್ಟರ್ಸ್, ಇಂಜಿನಿಯರ್ಸ್ಗಳು ಎಲ್ಲವೂ ಕೂಡ ಹೆಮ್ಮೆ ಇದೆ. ಆದರೆ ಒಂದು ವಿಚಾರ ತುಂಬಾ ಶಿಸ್ತು, ವೆರಿ ಸ್ಟ್ರಿಕ್ಟ್ ಅನ್ನುವಂಥದ್ದು. ಅಲ್ಲಿ ವಿದ್ಯಾರ್ಥಿಗಳು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಕಲಿಯುವುದು 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 ಅನ್ನೋದು. ಎಸ್, ಏನ್ ಹೇಳ್ತೀರಿ ಈ ಒಂದು ವಿಚಾರ? ಯಾವುದೇ ಒಂದು ಸಾಧನೆ ಮಾಡಬೇಕಂತಾದ್ರೆ ಅದರಷ್ಟಕ್ಕಾಗೋದಿಲ್ಲ ಅದು. ಯು ಹ್ಯಾವ್ ಟು ಬಿ ಫೋಕಸ್ಡ್. ಯು ಶುಡ್ ನಾಟ್ ಬಿ ಡೈವರ್ಟೆಡ್. ಇಫ್ ದ ಸ್ಟೂಡೆಂಟ್ಸ್ ಗೆಟ್ ಡೈವರ್ಟೆಡ್, ದ ಟೀಚರ್ಸ್ ಎಟ್ ಎಕ್ಸ್ಪರ್ಟ್ ವಿಲ್ ಸೇ ಯು ಶುಡ್ ನಾಟ್ ಗೆಟ್ ಡೈವರ್ಟೆಡ್, ಸೊ ಸ್ಟಡಿ, ಯು ಫೋಕಸ್. ಇದನ್ನು ನೀವು ಸ್ಟ್ರಿಕ್ಟ್ನೆಸ್ ಅಂತ ಹೇಳಿದರೆ, ಹೌದು ನಾವು ಸ್ಟ್ರಿಕ್ಟ್ ಇದ್ದೇವೆ. ಓಕೆ, ಒಪ್ಕೊಳ್ತೀರಾ? ಸ್ಟ್ರಿಕ್ಟ್ ಇದ್ದೀರಾ? ಈವನ್ ಅದರ್ವೈಸ್ ಬಿಕಾಸ್ ದೇ ಹ್ಯಾವ್ ಕಮ್ ಆನ್ ಎ ಮಿಷನ್. ಎಸ್, ಬರೋದು ಯಾಕೆ? ಏನೋ ಕಲಿತು ಉದ್ಧಾರ ಆಗಬೇಕು, ಯು ಹ್ಯಾವ್ ಟು ಬಿಕಮ್ ಎಕ್ಸ್ಟ್ರಾರ್ಡಿನರಿ ಅನ್ನೋ ಉದ್ದೇಶದಿಂದ ಬರೋದು. ನೀವು ಎಕ್ಸ್ಟ್ರಾರ್ಡಿನರಿ ಆಗಬೇಕಂತಾದ್ರೆ ಯು ಹ್ಯಾವ್ ಟು ಪುಟ್ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ಸ್. ಆ ಎಫರ್ಟ್ಸ್ ಯಾವ ರೀತಿಯಲ್ಲಿ ಕರೆಕ್ಟ್ ಹಾಕಬೇಕಂತ ನಾವು ಹೇಳ್ತೇವೆ. ಆ ಎಫರ್ಟ್ಸ್ ಕರೆಕ್ಟ್ ಚಾನಲೈಸ್ ಆಗುವಾಗೆ ನಾವು ನೋಡ್ಕೊಳ್ತೇವೆ. ನೀವು ಎಫರ್ಟ್ಸ್ ಹಾಕದೇ ಇದ್ದರೆ then we have got to tell that, see, you are not focusing properly, you are not putting efforts properly, and you are diverting yourself ಅಂತ ಅದನ್ನು ನಾವು ಹೇಳಬೇಕು. ಹೇಳಿ ಅವರಿಗೆ ಎಫರ್ಟ್ ಹಾಕುವಾಗೆ ಮಾಡಬೇಕು. ಆ ಹೇಳುವ ಮಾತುಗಳು ಅಥವಾ ಆ ಹೇಳುವ ಇನ್ಸ್ಟ್ರಕ್ಷನ್ಸ್ಗಳಿದ್ದಾವಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ. ಒಪ್ಕೊಳ್ತೀರಾ? ಅಂಡ್ ಎನಿಬಡಿ, ಯಾರು ಒಂದು ಉದ್ದೇಶ ಇಲ್ಲ, ಹೌದು ನನ್ನೇ ಒಳ್ಳೆದಕ್ಕೆ ಹೇಳ್ತಾರೆ ಅಂತ ಯಾರು ಆಲೋಚನೆ ಮಾಡ್ತಾರೆ ನೋಡಿ, ಅವರಿಗೆ ಸ್ಟ್ರಿಕ್ಟ್ ಇಲ್ಲ. ಇಲ್ಲಿ ಬಂದು ಕಲ್ತು ಹೋದ ಮಕ್ಕಳ ಹತ್ರ ಕೇಳಿ, ಹೆಚ್ಚಿನವರದ್ದು ಹೇಳುವುದಲ್ಲ, ಅಲ್ಲಿ ಎಕ್ಸ್ಪರ್ಟ್ ಅಲ್ಲಿ ಕಂಡಾವಟೆ ಸ್ಟ್ರಿಕ್ಟ್ ಅಂತ. ಹೌದು, ಅದು ಹೇಳಿದವರ ಮೆಜಾರಿಟಿ ಇದ್ದಾರಲ್ಲ, ಅವ್ರು ಯಾರು ಎಕ್ಸ್ಪರ್ಟ್ ಬಗ್ಗೆ ಕರೆಕ್ಟ್ ಗೊತ್ತಿಲ್ಲ ಅಂತ ಹೇಳಿ. ಓಕೆ, ಓಕೆ, ಓಕೆ. ನಿಜವಾಗಿ ಬಂದು ಕಲ್ತು ಒಳ್ಳೆ ಸಾಧನೆ ಮಾಡಿ ಹೋದವ್ರ ಹತ್ರ ಕೇಳಿ,
ಐ ಎಂಜಾಯ್ಡ್ 2 years ಆಫ್ ಪ್ರೀ ಯೂನಿವರ್ಸಿಟಿ ಲೆವೆಲ್ ಎಜುಕೇಷನ್ ಅಂತ. ಓಕೆ. ನಮ್ಮ ಉದ್ದೇಶ ಬರೀ ರ್ಯಾಂಕ್ ತೆಗೆಯೋದು ಮಾತ್ರ ಅಲ್ಲ. ನಮ್ಮಲ್ಲಿ ಸ್ಪೆಷಾಲಿಟಿ ಏನಂದರೆ ಎವ್ರಿ ಸ್ಟೂಡೆಂಟ್ ಹೂ ಜಾಯಿನ್ಸ್ ದ ಇನ್ಸ್ಟಿಟ್ಯೂಷನ್ ದೇ ಡೂ ದೇರ್ ಲೆವೆಲ್ ಬೆಸ್ಟ್. ಓಕೆ, ರೈಟ್. ದಟ್ಸ್ ವೈ ವಿ ಆರ್ ಹ್ಯಾಪಿ, ಟೀಚರ್ಸ್ ಆರ್ ಹ್ಯಾಪಿ, ಆ ಸಾಧನೆ ಮಾಡಿದ ಸ್ಟೂಡೆಂಟ್ಸ್ ಹ್ಯಾಪಿ, ಮತ್ತು ಅವರ ಪೇರೆಂಟ್ಸ್ ಹ್ಯಾಪಿ. ಎಸ್, ಒಂದು ವಿಚಾರದಲ್ಲಿ ನಾನು ಒಪ್ಕೊಳ್ತೇನೆ ಸರ್. ಯಾವ ರೀತಿ ಅಂತ ಹೇಳಿದ್ರೆ, ಹೆತ್ತವರು ತುಂಬಾನೇ ಕಷ್ಟಪಟ್ಟು ಮಕ್ಕಳನ್ನ ಕಲಿಸ್ತಾರೆ, ಓದಿಸ್ತಾರೆ. ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಸೇರಿಸಬೇಕು, ನಮ್ಮ ಮಕ್ಕಳು ಒಳ್ಳೆಯ ಹುದ್ದೆಯಲ್ಲಿ ಇರಬೇಕು ಸಮಾಜದಲ್ಲಿ ಅನ್ನೋ ಆಸೆ ಇರುತ್ತೆ. ಆ ಆಸೆ ಎಕ್ಸ್ಪರ್ಟ್ ಕಾಲೇಜಲ್ಲಿ ನೆರವೇರುತ್ತೆ. ನನಗೆ ಆ ವಿಚಾರದಲ್ಲಿ ಹೆಮ್ಮೆ ಇದೆ. ಜೊತೆಗೆ ಈ ಶಿಸ್ತು ಅನ್ನುವಂಥದ್ದು ಒಬ್ಬ ವಿದ್ಯಾರ್ಥಿಗೆ, ಒಬ್ಬ ಬೆಳೆಯುವಂತಹ ಒಬ್ಬ ಮಕ್ಕಳಿಗೆ, ವಿದ್ಯಾರ್ಥಿಗೆ ಎಷ್ಟು ಉಪಯುಕ್ತ. ಶಿಸ್ತು ಬೇಕೇ ಬೇಕು ಅಂತ ಹೇಳಿದ್ರೆ ವೈ? ಯಾಕಂದ್ರೆ ಫ್ರೀಡಮ್ ಬಿಟ್ಟರು ಕೂಡ ವಿದ್ಯಾರ್ಥಿಗಳು ಬೆಳೆಯಲ್ವಾ, ವಿದ್ಯಾರ್ಥಿಗಳು ಮಾರ್ಕ್ ತೆಗೆಯಲ್ವಾ, ಅಥವಾ ಜೀವನದಲ್ಲಿ ಮುಂದೆ ಬರಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಶಿಸ್ತು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಕೊಳ್ತೀರ ತಾವು? ನೋಡಿ, ಯಾವುದೇ ಒಂದು ವಿಷಯದಲ್ಲಿ ಶಿಸ್ತಿಲ್ಲ ಅಂತಂದ್ರೆ ಆ ವ್ಯಕ್ತಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಸಕ್ಸಸ್ಫುಲ್ ಆದ್ರೂ ಸಹ ಸಕ್ಸಸ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ವೆರಿ ಇಂಪಾರ್ಟೆಂಟ್. ಓಕೆ, ಲೆಟ್ ಇಟ್ ಬಿ. ಒಂದು ಡಿಸಿಪ್ಲಿನ್ ಅನ್ನೋದು, ಈಗ ಇಲ್ಲಿ ನೋಡಿ ನಮ್ಮ ಸಂಸ್ಥೆಗೆ ಬಂದು ಏನು ಕಲಿತಾರೆ, with what discipline they learn and accomplish their mission, that will become the discipline of life. ಓಕೆ. ಈಗ ಹೇಗೆ ನೀವು ಮಿಲಿಟರಿಲಿರೋ ಒಂದು, ಅವರು ಮಿಲಿಟರಿ ಆಗಿ ಬಂದಿದ್ದಾರೆ ನೋಡಿ, ಭಯಂಕರ ಡಿಸಿಪ್ಲಿನ್ ಇದ್ದಾರೆ ಅವರು, ಭಯಂಕರ ಸಿಸ್ಟಮ್ಯಾಟಿಕ್, ಎಷ್ಟು ಸ್ಥಾನ ಮಾನ ಗೌರವ ಬರ್ತದೆ. ನಿಜ. ಮಿಲಿಟರಿ ರಿಟೈರ್ಡ್ ಅವರು ಅಂತ ಹೇಳ್ತಾರೆ ಅಲ್ವಾ? ಯಾಕೆ? ಯಾಕಂತ ಹೇಳಿದ್ರೆ ಎವ್ರಿಬಡಿ ರೆಸ್ಪೆಕ್ಟ್ಸ್ ದ ಡಿಸಿಪ್ಲಿನ್. ಹಾಗಾದ್ರೆ ನಿಮ್ಗೆ ಅಂತ ರೆಸ್ಪೆಕ್ಟ್ ಬೇಡವಾ? ಡೋಂಟ್ ಯು ವಾಂಟ್ ಟು ಡೂ ಎನಿಥಿಂಗ್ ವಿತ್ ದ ಡಿಸಿಪ್ಲಿನ್? ಎನಿಥಿಂಗ್ ವಿಚ್ ಯು ಡೂ ಇಫ್ ದೇರ್ ಇಸ್ ನೋ ಡಿಸಿಪ್ಲಿನ್, ನೋಬಡಿ ವಿಲ್ ರೆಸ್ಪೆಕ್ಟ್. ದೇ ಮೇ ಅಪ್ರಿಷಿಯೇಟ್ ಬಟ್ ದೇ ಮೇ ನಾಟ್ ರೆಸ್ಪೆಕ್ಟ್ ಎನಿಥಿಂಗ್. ಮತ್ತೆ ನೀವು ಡಿಸಿಪ್ಲಿನ್ ಇಲ್ಲ ಅಂತಾದರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿಯಾದ್ರೂ ಬೈ ಚಾನ್ಸ್ ಸಾಧನೆ ಆದರೆ ಅದು ಕನ್ಸಿಸ್ಟೆಂಟ್ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಓಕೆ. ಮುಂದೆ ಹೇಗಿರ್ಬೇಕು ನೋಡಿ, ಸಂಸ್ಥೆ ನೀವು ಡಿಸಿಪ್ಲಿನ್ ಅಲ್ಲಿ ಕಲ್ತ್ರೆ ಮುಂದೆ ನೀವೇನೋ ಒಂದು ಸಾಧನೆ ಮಾಡಿ ಒಂದು ಏನೋ ಒಂದು ಸಂಸ್ಥೆ ನಡೆಸ್ತೀರಿ, ಅಥವಾ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಮೇಜರ್ ರೋಲ್ ಇರ್ತದೆ ನಿಮಗೆ. ಯು ವಿಲ್ ಬಿ ಎ CEO ಆರ್ ಯು ವಿಲ್ ಬಿ ದ ಸೀನಿಯರ್ ಮ್ಯಾನೇಜರ್ ಆರ್ ಸಮಥಿಂಗ್ ಲೈಕ್ ದಟ್. ಅಲ್ಲಿ ಸಹ ನಾವು ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ನೀವು ಹೇಳಿದ ಮಾತನ್ನು ಬೇರೆಯವರು ಕೇಳೋದಿಲ್ಲ. ಓಕೆ, ಓಕೆ. ಸಂಸ್ಥೆ ನಿಮ್ಗೆ ಯಾವ ರೀತಿಯಲ್ಲಿ ಅಪಾಯಿಂಟ್ ಮಾಡಿರ್ತದೆ ಒಂದು ಡಿಸಿಪ್ಲಿನ್ ಅಂತ, ಆ ಡಿಸಿಪ್ಲಿನ್ ಇಲ್ಲದೆ ನಿಮ್ಮನ್ನು ಯಾರು ಕೇಳ್ತಾರೆ? ಓಕೆ, ಈಗ ನೀವು ಮಾಸ್ಕ್ ಹಾಕೊಂಡಿದ್ದೀರಿ, ಇಸ್ ಇಟ್ ನಾಟ್ ಎ ಡಿಸಿಪ್ಲಿನ್? ಎಸ್. ನಾನು ನಿಮ್ಮ ಹತ್ರ ಕೇಳಿದೆ, ನಾನು ಮಾಸ್ಕ್ ಹಾಕೊಳ್ಬೇಕಾ? ಇಲ್ಲ ಸರ್, ನಾನು ಹಾಕೊಂಡಿದ್ದೇನೆ, ನೀವು ಹಾಕೋದು ಬೇಡ ಎಸ್ ಅಂತ ನೀವು ಹೇಳಿದ್ರಿ. ಅದರ ಮೇರೆಗೆ ನಾನು ಹಾಕೊಳ್ಳಿ. ನೀವು ಅದನ್ನ ಏನ್ ಹೇಳಿದ್ರಿ? ನಾನು ಎಲ್ಲಾ ಪ್ರೋಗ್ರಾಮ್ ಅಲ್ಲಿ ನಾನು ಹಾಕೊಳ್ತಾ ಇದ್ದೇನೆ. ಎಸ್. ಇಸ್ ಇಟ್ ನಾಟ್ ಎ ಡಿಸಿಪ್ಲಿನ್? ಏನು ಶೋಕಿಗೋಸ್ಕರ ಹಾಕೊಳ್ತಾ ಇದ್ದೀರಾ ನೀವು? ಓಕೆ. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಐ ರೆಸ್ಪೆಕ್ಟ್ ದಟ್. ರೈಟ್. ಆಟೋಮೆಟಿಕ್ ಬರ್ತದೆ. ಓಕೆ. ನೀವು ಡಿಸಿಪ್ಲಿನ್ ಇಲ್ಲ ಅಂತಾದ್ರೆ ನೀವು ಏನು ಒಂದು ಗೋಲ್ ಅಟೈನ್ ಮಾಡಬೇಕಲ್ಲ, ಯು ಕಾಂಟ್ ಅಟೈನ್ ದಟ್ ಗೋಲ್. The chances of attaining goal will be remote. If you are disciplined, with the discipline if you study, with the discipline if you do everything, then everything will be systematic, and the probability of accomplishing your mission will be very, very high. ಓಕೆ, ಓಕೆ, ಓಕೆ. ಈ ಡಿಸಿಪ್ಲಿನ್ ಈ ಟೈಮಲ್ಲಿ ನೀವು ಕಲಿದಿದ್ರೆ ಮುಂದೆ ಕಲಿಯೋದು ಬಹಳ ಕಷ್ಟದಲ್ಲಿರ್ತದೆ, ಬಹಳ ಕಷ್ಟ. ನಿಜ, ಕಷ್ಟ ಆಗುತ್ತೆ. That's what I am telling. There's a speciality in our institution apart from a very good teaching, very good atmosphere, good teachers, good infrastructure, good library, everything ಅದೆಲ್ಲ ಇದೆ. It's very nice. ಅದು ಬಂದು ನೋಡ್ಬೇಕು ಅಷ್ಟೇ. ಅದು ನಾನು ಹೇಳೋದಕ್ಕಿಂತ ಬಂದು ನೋಡ್ಬೇಕು, ಬಂದು ಕಲ್ತ ಮಕ್ಕಳ ಹತ್ರ ಕೇಳ್ಬೇಕು. ಬಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಇರೋದ್ರಿಂದಲೇ ಎಷ್ಟೋ ಮಕ್ಕಳು ಅವರ ಗೋಲ್ ಅನ್ನ ಅಕಂಪ್ಲಿಷ್ ಮಾಡ್ಲಿಕ್ಕೆ ಆಗ್ತಾ ಇರೋದು. ಓಕೆ, ಓಕೆ, ಓಕೆ. ಡಿಸಿಪ್ಲಿನ್ ಪವರ್ಫುಲ್ ವೆಪನ್ ಅಂತ ತಾವು ಹೇಳ್ತಾ ಇದ್ದೀರಾ ಅಲ್ವಾ? ಎಸ್, ಎಸ್. ಈಗ ನೋಡಿ, ಇನ್ನೊಂದು, ನೀವು ಈಗ ಆರ್ಗನೈಸೇಷನ್ ನೀವು ನಡೆಸ್ತಾ ಇದ್ರೆ ಅವಾಗ ಯುವರ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ದಿದ್ರೆ ಯಾರು ನಿಮಗೆ ಲೋನ್ ಕೊಡೋದಿಲ್ಲ, ಮುಖ ನೋಡಿ ಲೋನ್ ಕೊಡೋದಿಲ್ಲ. ಈಗ ಬ್ಯಾಂಕ್ಸ್ ಲೋನ್ ಕೊಡಬೇಕಂತಂದ್ರೆ ನಿಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕರೆಕ್ಟ್ ಇರಬೇಕು. Now what do you mean by financial discipline? Financial discipline is seen in your balance sheet. Yes, yes. ನಾನು ದೊಡ್ಡ ಇನ್ಸ್ಟಿಟ್ಯೂಷನ್, ನಮ್ದು ಒಳ್ಳೆ ರಿಸಲ್ಟ್ ಇದೆ, ಒಂದು 50 ಕೋಟಿ ಲೋನ್ ಕೊಡಿ ಹೇಳಿದ್ರೆ ಕೊಡೋದಿಲ್ಲ. ಬ್ಯಾಲೆನ್ಸ್ ಶೀಟ್ ಕೊಡಿ ಹೇಳ್ತಾರೆ. ಬ್ಯಾಲೆನ್ಸ್ ಶೀಟ್ ನೋಡಿ ಅದರ ಬೇಸಿಸ್ ಮೇಲೆ ಕೊಡ್ತಾರೆ. ಈಸ್ ಇಟ್ ನಾಟ್ ಎ ಫೈನಾನ್ಷಿಯಲ್ ಡಿಸಿಪ್ಲಿನ್? ಕರೆಕ್ಟ್, ಕರೆಕ್ಟ್. ನಿಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ ಒಳ್ಳೆದಿದ್ದರೆ ಮಾತ್ರ ನಿಮಗೆ ಫೆಸಿಲಿಟೀಸ್ ಬರೋದು, ಇಲ್ಲದಿದ್ರೆ ಬರೋದಿಲ್ಲ. ಸೊ ಡಿಸಿಪ್ಲಿನ್ ಅಟ್ ದಿಸ್ ಏಜ್ ಅಂಡ್ ಸ್ಟೇಜ್, ಇಟ್ ಇಸ್ ವೆರಿ, ವೆರಿ ಇಂಪಾರ್ಟೆಂಟ್. And that will be the discipline in the future.
ಓಕೆ ಓಕೆ ಡಿಸಿಪ್ಲಿನ್ ಎಸ್ ಮತ್ತೆ ಶಿಸ್ತು ಜೊತೆಗೆ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ಯಾಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ, ವಿದ್ಯಾರ್ಥಿಗಳು ಒಂದು ಉನ್ನತ ಮಟ್ಟದಲ್ಲಿ ಹುದ್ದೆಯಲ್ಲಿದ್ದಾರೆ, ಜೊತೆಗೆ ಸಾಧನೆ ಮಾಡ್ತಾ ಇದ್ದಾರೆ, ಅಲ್ಲಿ ಇರುವಂಥದ್ದು ಶಿಸ್ತು ಅನ್ನುವಂಥದ್ದು. ಯಾಕೆ ಸರ್ ಈ ರೀತಿ ಶಿಸ್ತು ಅಂತ ಕೇಳಿದಾಗ ಉತ್ತರವನ್ನ ಕೊಟ್ಟಿದ್ದಾರೆ. ಅಂಡ್ ಎಸ್ ಮಾತಾಡ್ಬೇಕು ಸರ್. ಈಗ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ನಾನು ನೇರವಾಗಿ ಮಾತಾಡ್ಬೇಕು, ಯಾಕಂದ್ರೆ ಜನರು ಕಾಯ್ತಾ ಇರುವಂತ ಈ ವಿಚಾರದ ಬಗ್ಗೆ. ಆಸ್ ಎ ತಾವು ಸಕ್ಸಸ್ಫುಲ್ ಒಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಆಗ್ತಾ ಇರೋದು. ಸದ್ಯ ನಮ್ಮ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳ ಬಗ್ಗೆ ನಾವು ಮಾತನಾಡಿದಾಗ ಇನ್ನೇನು 19-22ರಂದು SSLC ಪರೀಕ್ಷೆಗಳು, ಸ್ಟೇಟ್ ಬೋರ್ಡ್ ಪರೀಕ್ಷೆಗಳು ಆಗ್ತಾ ಇರುವಂತದ್ದು, ಆಗ್ಲಿಕ್ಕಿದೆ ಅನ್ನುವಂಥದ್ದು. ಅದೇ PUC ಪರೀಕ್ಷೆಗಳು ಆಗುತ್ತಾ ಅಂತ ಬಂದಾಗ ಇಲ್ಲ, ರದ್ದಾಗಿರುವಂತದ್ದು. ಸೊ ಇಂದು ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. PUC ಪರೀಕ್ಷೆಯನ್ನ ರದ್ದು ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಆದ್ರೆ SSLC ಪರೀಕ್ಷೆಗಳನ್ನ ಮಾಡ್ತೇವೆ, ಮಾಡೇ ತೀರ್ತೀವಿ ಅನ್ನುವಂಥ ದೃಷ್ಟಿಯಲ್ಲಿ ಸರ್ಕಾರ ಜಿದ್ದಿಗೆ ಬಿದ್ದಿರುವಂತದ್ದು. ಏನ್ ಕಾರಣ, ಏನು ಆಗಿರಬಹುದು? ನೋಡಿ, ಫಸ್ಟಿಗೆ ಇಡೀ ನಮ್ಮ CBSE ಮತ್ತೆ ICSE ನ್ಯಾಷನಲ್ ಲೆವೆಲಲ್ಲಿ ದೇ ಕ್ಯಾನ್ಸಲ್ಡ್ ದ 10th and second PU ಎಕ್ಸಾಮ್ಸ್, 12th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅನ್ನು ಕ್ಯಾನ್ಸಲ್ ಮಾಡಿದ್ರು. CBSE ICSE ಅಲ್ಲಿ ಅವರು ಸೆಕೆಂಡ್ PU ಅಂತ ಹೇಳೋದಿಲ್ಲ, ಅವರು 12th ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ, ಕ್ಲಾಸ್ 12. ಇಟ್ ಇಸ್ ನಥಿಂಗ್ ಬಟ್ ಸೆಕೆಂಡ್ PU ಕ್ಯಾನ್ಸಲ್ ಮಾಡಿದ್ರು. ಅವಾಗ ಸ್ಟೇಟ್ ಬೋರ್ಡಿಗೆ ಬೇರೆ ಉಪಾಯ ಇಲ್ಲ, ಕ್ಯಾನ್ಸಲ್ ಮಾಡೋದು. ಅವ್ರು ಸಹ ಕ್ಯಾನ್ಸಲ್ ಮಾಡೋದ್ರಲ್ಲೇ ಇದ್ರು. ಸೆಕೆಂಡ್ PUC ಕ್ಯಾನ್ಸಲ್ ಮಾಡಿದ್ರು. ಓಕೆ, ಬಟ್ SSLC ಕ್ಯಾನ್ಸಲ್ ಮಾಡಲಿಲ್ಲ. ಈ ಒಂದು SSLC ಸಹ ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಸೆಕೆಂಡ್ PUC ಸಹ ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಸೆಕೆಂಡ್ PUC ಕ್ಯಾನ್ಸಲ್ ಮಾಡಿದ್ರೆ ಅವರಿಗೆ ರೆಫರೆನ್ಸ್ ಮೊದಲಿದ್ದು ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇದೆ, ರೆಫರೆನ್ಸ್ ಇದೆ 10th ಸ್ಟ್ಯಾಂಡರ್ಡ್ SSLC. ಮತ್ತೆ ಫಸ್ಟ್ PUC ಎಕ್ಸಾಮ್ ಅವರಿಗೆ ಆಫ್ಲೈನ್ ಅಲ್ಲಿ ಆಗಿದೆ. ಈಗ ಸೆಕೆಂಡ್ PUC ಯಾರು ಇದ್ದಾರೆ ರದ್ದಾಗಿರುವ ಅವರಿಗೆ ನೀವು ಸೆಕೆಂಡ್ PUCಗೆ ಅವರು ಯಾವ ಮಟ್ಟಿಗಿದ್ರು ಅನ್ನೋ ಒಂದು ರೆಫರೆನ್ಸ್ ಕೊಡ್ಲಿಕ್ಕೆ ಫಸ್ಟ್ PUC ಎಕ್ಸಾಮ್ ಇದೆ, ರೆಫರೆನ್ಸ್ ಇದೆ, ಪರ್ಫಾರ್ಮೆನ್ಸ್ ಇದು, ಮತ್ತೆ ಅವರ 10th ಸ್ಟ್ಯಾಂಡರ್ಡ್ ಇದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ರೆಫರೆನ್ಸ್ ಇದೆ. ಅದನ್ನೇ ಮಾಡ್ತಾ ಇದ್ದಾರೆ ಅವರೀಗ. ಸೆಕೆಂಡ್ PUC ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ದು ನನ್ನ ಹತ್ರ ಕೇಳಿದರೆ ಕರೆಕ್ಟ್ ಅಲ್ಲ, ಬಟ್ ಓಕೆ ಈಗಿನ ಪರಿಸ್ಥಿತಿಗೆ ಓಕೆ ಅಂತ ಹೇಳ್ತೀರಾ. ಓಕೆ, ಆವಾಗ ಅವರಿಗೆ ಒಂದು ರೆಫರೆನ್ಸ್ ಇದೆ 10th ಸ್ಟ್ಯಾಂಡರ್ಡ್, ಆ ಸ್ಟೂಡೆಂಟ್ಸ್ 10th ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಪ್ಲಸ್ ಫಸ್ಟ್ PUC ಪರ್ಫಾರ್ಮೆನ್ಸ್ ಅವರೇಜ್ ತಕೊಂಡು ಇವರಿಗೆ ಮಾರ್ಕ್ಸ್ ಕೊಡ್ತಾರೆ. ಯಾರಿಗೆ? ಸೆಕೆಂಡ್ PUC ಅವರಿಗೆ. ಸೊ ಯಾಕೆ ಸೆಕೆಂಡ್ PUC ಎಕ್ಸಾಮ್ ರದ್ದಾದ್ರೂ ಸಹ ಅವರಿಗೆ ಮಾರ್ಕ್ಸ್ ಸಿಗ್ತದೆ. ಆತನ ಯೋಗ್ಯತೆ ಆ ರೀತಿ ಗೊತ್ತಾಗುತ್ತೆ 10th ಮತ್ತೆ ಫಸ್ಟ್ PUC ಬೇಸಿಸ್ ಮೇಲೆ. 10th ಸ್ಟ್ಯಾಂಡರ್ಡ್ ನವರಿಗೆ ಮಾಸ್ ಸ್ಕೇಲ್ ಅಲ್ಲಿ ಒಂದೇ ಎಕ್ಸಾಮ್ ಆಗಿ, ಈಗ 10th ಅಲ್ಲಿ ಇರುವವರಿಗೆ ಅವರಿಗೆ ಎಕ್ಸಾಮ್ ಕ್ಯಾನ್ಸಲ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಸ್ಟೇಟ್ ಬೋರ್ಡ್ ಅಲ್ಲಿ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಇಲ್ಲ. CBSE ಮತ್ತೆ ICSE ಅಲ್ಲಿ ಇದ್ದಾಗೆ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಇರಲಿಲ್ಲ. ಅದು ಇಲ್ಲದೆ ಇರೋದ್ರಿಂದ, ಅಂಡ್ ಸಿನ್ಸ್ ಇಟ್ಸ್ ಎ ಕ್ವಾಲಿಫೈಯಿಂಗ್ ಎಕ್ಸಾಮ್, there is no other go but to conduct one exam in common in the entire state. ಬೇರೆ ಉಪಾಯ ಇಲ್ಲ. ಬೇರೆ ಯಾವ ರೆಫರೆನ್ಸ್ ತಗೊಳ್ತೀರಿ? ನಿಜ, ಬೇರೆ ರೆಫರೆನ್ಸ್ ಯಾವುದು ಕೂಡ ಯಾವುದಿದೆ? ನಿಜ. ಓಕೆ ದಟ್ಸ್ ವೈ SSLC ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಮಾಡಲೇಬೇಕು. ನೋ ಅದರ್ ಗೋ. ಅವ್ರು ಜಿದ್ದಿಗೆ ಬಿದ್ದದಲ್ಲ, there is no other go. ಓಕೆ ಎಲ್ಲ ಕೇಳ್ತಾರೆ, ಅವರು ಹಠ ಮಾಡ್ತಾ ಇದ್ದಾರೆ, ಇದನ್ನ ಮಾಡ್ತಾ ಇದ್ದಾರೆ. ಅದೇ ನಾವು ಏನು ನಮ್ಮ ಮೂಗಿನ ನೇರಕ್ಕೆ ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ. ವಿ ಹ್ಯಾವ್ ಟು ಸಿ ದ ಪ್ರಾಕ್ಟಿಕಲ್ ಡಿಫಿಕಲ್ಟಿ, ಪ್ರಾಕ್ಟಿಕಲ್ ಇಂಪಾಸಿಬಿಲಿಟಿ ನೋಡಬೇಕು. ಇಟ್ಸ್ ನಾಟ್ ಈಸಿ, ಬಿಕಾಸ್ ಇಡೀ ನಿಮ್ಮ ಎಜುಕೇಶನ್ ಲೈಫ್ ಅಲ್ಲಿ ವೆರಿ ಇಂಪಾರ್ಟೆಂಟ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅನ್ನೋದು. ವೆರಿ ಇಂಪಾರ್ಟೆಂಟ್. ಈವನ್ ನಮ್ಮಲ್ಲಿ ಟೀಚರ್ಸ್ ಯಾರಾದರೂ ಇಂಟರ್ವ್ಯೂಗೆ ಬರುವಾಗ, ಅಪಾಯಿಂಟ್ಮೆಂಟ್ ಆಗುವಾಗ ಇಂಟರ್ವ್ಯೂ ನಡೀತದಲ್ಲ, ಆವಾಗ ವಿ ಲುಕ್ ಎಟ್ ದೇರ್ ಬಯೋಡೇಟಾದಲ್ಲಿ ನೋಡುವಾಗ ಅವರದ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಎಷ್ಟು ನೋಡ್ತೇವೆ. ಯಾಕೆ? 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಎಷ್ಟು ಇದೆ ನೋಡಿ, ದಟ್ ವಿಲ್ ಡಿಸೈಡ್ ಹೌ ಮಚ್ ಸ್ಟ್ರಾಂಗ್ ಬೇಸಿಕ್ಸ್ ದೇ ಹ್ಯಾವ್. ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಆದ್ರಿಂದ ಅವರಿಗೆ ಉಪಾಯ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸಾಮ್ ಮಾಡಬೇಕು. ಮೊದ್ಲು ಹೇಗೆ ಎಕ್ಸಾಮ್ ಮಾಡ್ತಿದ್ರು ಅದೇ ರೀತಿಯಲ್ಲಿ ನೀವು ಎಕ್ಸಾಮ್ ಮಾಡಿದ್ರೆ, ಮೊದಲೇ ಹೇಗೆ ಎಕ್ಸಾಮ್ ಮಾಡ್ತಿದ್ರು ಅದೇ ರೀತಿಯಲ್ಲಿ ಮಾಡಿದರೆ, ಸೋ ಮೆನಿ ಸಬ್ಜೆಕ್ಟ್ಸ್, ಸೋ ಮೆನಿ ಡೇಸ್, ಎಷ್ಟೋ ಜನರ ಮೂವ್ಮೆಂಟ್, ಮತ್ತೆ ವ್ಯಾಲ್ಯೂಯೇಷನ್ಗೆ ಅಷ್ಟು ಪೇಪರ್ಸ್ ಒಂದು ಕಡೆ ಹೋಗೋದು, ಎಲ್ಲ ಶಿಕ್ಷಕರು ಹೋಗಿ ಅಲ್ಲಿ ಕೂತ್ಕೊಂಡು ವ್ಯಾಲ್ಯೂಯೇಷನ್ ಮಾಡೋದು, ದ ಮೂವ್ಮೆಂಟ್ ಆಫ್ ಪೀಪಲ್ ವಿಲ್ ಬಿ ಟೂ ಮಚ್. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಇಡೀ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅನ್ನು 2 ದಿವಸದಲ್ಲಿ ಫಿನಿಶ್ ಮಾಡ್ತಾ ಇದ್ದಾರೆ. 2 ದಿವಸದಲ್ಲಿ 3 ಗಂಟೆದು ಒಂದು ದಿವಸ, 3 ಗಂಟೆದು ಇನ್ನೊಂದು ದಿವಸ, 3 ಸಬ್ಜೆಕ್ಟ್ಸ್ 3 ಗಂಟೆಯಲ್ಲಿ, ಸರಿ, 3 ಸಬ್ಜೆಕ್ಟ್ಸ್ ಇನ್ನೊಂದು ದಿವಸ 3 ಗಂಟೆದ ಎಕ್ಸಾಮ್.
ಬೋತ್ ಆರ್ ಆಬ್ಜೆಕ್ಟಿವ್ ಟೈಪ್. ಆಬ್ಜೆಕ್ಟಿವ್ ಟೈಪ್ ಅಂತ ಹೇಳಿದ್ರೆ OMR ಅಲ್ಲಿ ಅವರು ಮಾರ್ಕ್ ಮಾಡಲಿಕ್ಕೆ ಟಿಕ್ ಅಲ್ಲ. ಫಸ್ಟ್ ಕ್ವಶನ್ ಸಿ ಇಫ್ ಇಟ್ ಇಸ್ ಆನ್ಸರ್, ಆ ಮೂರನೇ ಸರ್ಕಲ್ ಅನ್ನು ಫಿಲ್ ಮಾಡಲಿಕ್ಕೆ OMR ಶೀಟ್ ಅಲ್ಲಿ ಕಂಪ್ಯೂಟರ್ ಇವ್ಯಾಲ್ಯೂಯೇಷನ್ ಆಗ್ತದೆ. ದ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ವಿಲ್ ಬಿ ಫಾಸ್ಟರ್. ಓಕೆ, ತುಂಬಾ ಜನರು ಬೇಡ ಅದಕ್ಕೆ. ಎಷ್ಟು ಮೊದಲು ಆಫ್ಲೈನ್ ಎಕ್ಸಾಮ್ ಆಗಿ ಅಷ್ಟು ದಿವಸ ಎಕ್ಸಾಮ್ ಆಗಿ ಎಷ್ಟು ಪೇಪರ್ ಕರೆಕ್ಷನ್ ಎಲ್ಲ ಮಾಡ್ಲಿಕ್ಕಿತ್ತು. ನಾವು ದ ಕಂಪ್ಯೂಟರ್ ವಿಲ್ ಡೂ ದ ಕರೆಕ್ಷನ್ ಜಾಬ್. ಓಕೆ, ರಿಸಲ್ಟ್ ಸಹ ಫಾಸ್ಟ್ ಆಗ್ತದೆ. ಟ್ಯಾಬ್ಯುಲೇಷನ್ ವಿಲ್ ಬಿ ಫಾಸ್ಟರ್. ನಿಜ. ಈಗ ಜುಲೈ 22ಗೆ ಎರಡನೇ ಎಕ್ಸಾಮ್ ಇದೆ 10th ಸ್ಟ್ಯಾಂಡರ್ಡ್. ಒಂದನೇ ಎಕ್ಸಾಮ್ 19ಗೆ 3 ಗಂಟೆ, 22ಗೆ ಇನ್ನೊಂದು ಎಕ್ಸಾಮ್ ಬರುತ್ತೆ. ಎಸ್, ನನ್ನ ಪ್ರಕಾರ ಜುಲೈ ಎಂಡ್ ಒಳಗೆ ಅವ್ರು ರಿಸಲ್ಟ್ ಕೊಡ್ಲಿಕ್ಕೆ ಆಗ್ತದೆ. ಜುಲೈ ಎಂಡ್ ಒಳಗೆ. ಎಸ್. ಓಕೆ 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 ಸರ್. ಈಗ ಜುಲೈ ಲೇಟೆಸ್ಟ್ ಬೈ ಆಗಸ್ಟ್ ಫಸ್ಟ್ ವೀಕ್. ಓಕೆ, 19th ಮತ್ತು 22ಗೆ ಎಕ್ಸಾಮ್ ಆಗುತ್ತೆ, ಜುಲೈ ಎಂಡ್ ಅಲ್ಲಿ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಅವರಿಗೆ ಕೊಡ್ಲಿಕ್ಕೆ ಆಗ್ತದೆ. ಓಕೆ, ಇದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂದ್ರೆ ಕೇವಲ 2 ದಿನ ನಾವು ನೋಡಿದಂತ SSLC ಎಕ್ಸಾಮಿನೇಷನ್ 6 ದಿನಗಳು. ಇದು ಕೇವಲ 2 ದಿನಗಳಲ್ಲಿ 3 ಪರೀಕ್ಷೆಗಳನ್ನ ಒಂದಿನದಲ್ಲಿ ಬರೀಬೇಕು ಅಂತ ಬಂದಾಗ ಆ ಒಂದು ವಿದ್ಯಾರ್ಥಿಯ ಮನಸ್ಥಿತಿ ಯಾವ ರೀತಿ ಇರುತ್ತೆ? ಯಾಕಂದ್ರೆ ಪ್ರಥಮ ಎಕ್ಸಾಮ್ ಫೇಸ್ ಮಾಡ್ತಾ ಇರೋದು, ದಟ್ ಆಲ್ಸೋ ಸ್ಟೇಟ್ ಬೋರ್ಡ್ ಅಂತ ಬಂದಾಗ ಒಂದು ಭಯ. ಒಂದು ಕಡೆ 3 ಪರೀಕ್ಷೆಗಳನ್ನ ಒಂದು ದಿನದಲ್ಲಿ ಎದುರಿಸಬೇಕು ಅಂತ ಬಂದಾಗ ಮೆಂಟಲಿ ಮಕ್ಕಳು ಏನ್ ಮಾಡ್ತೀರಿ? ಜೊತೆಗೆ ಕೊರೋನಾ ಅನ್ನುವಂತ ಭಯ. ಅಲ್ಲಲ್ಲ, ಅದೆಲ್ಲ ಹೌದು. ಬಟ್ ಕೊರೋನಾ ಅನ್ನುವ ಭಯದಕ್ಕಿಂತ ಜಾಸ್ತಿ ನನ್ನ ಪ್ರಕಾರ ಮಕ್ಕಳಿಗೆ ಕೊರೋನಾ ಅನ್ನೋ ಭಯ ಜಾಸ್ತಿ ಇಲ್ಲ, ಎಕ್ಸಾಮ್ ಭಯ ಇದೆ. ಆ ಭಯದ ಜೊತೆ ಈ ವಿಚಾರ, ಅದು ಕೊರೋನಾ ಟೈಮಲ್ಲಿ ಮಾತ್ರ ಅಲ್ಲ, ಎಕ್ಸಾಮ್ ಭಯ ಉಳಿದ ಟೈಮಲ್ಲಿ ಸಹ ಇದೆ. ಓಕೆ, ಈ ಭಯ ಅನ್ನೋದು ಅದು ಬೈ ಡಿಫಾಲ್ಟ್. ಓಕೆ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಆ ಭಯ ಹೋಗಲಾಡಿಸ್ಬೇಕಂತಾದ್ರೆ ಯು ಹ್ಯಾವ್ ಟು ಪ್ರಿಪೇರ್ ವೆಲ್. ಭಯ ಯಾಕೆ ಬರುದು? ಪ್ರಿಪೇರ್ ಒಳ್ಳೇದು ಮಾಡದೇ ಇದ್ರೆ ಮಾತ್ರ ಭಯ, ಇಲ್ಲದಿದ್ರೆ ಭಯ ಇಲ್ಲ ಅಲ್ಲ. ಎಲ್ಲರೂ ಭಯ ಪಡೋದಿಲ್ಲ ಎಕ್ಸಾಮ್ ಬರೀಲಿಕ್ಕೆ. ಒನ್ ಹೂ ಹ್ಯಾಸ್ ಪ್ರಿಪೇರ್ಡ್ ವೆಲ್, ದೇ ಆರ್ ನಾಟ್ ಅಫ್ರೇಡ್ ಆಫ್ ದಿ ಎಕ್ಸಾಮ್. ಚಲೋ ಬರಿತೇವೆ, ಇಟ್ಸ್ ಅನ್ ಆಪರ್ಚುನಿಟಿ ಅಲ್ಲ ಟು ಪ್ರೂವ್ ಯುವರ್ ಸೆಲ್ಫ್. ಓಕೆ, ಸೊ ಈಗ ನೋಡಿ, ಇಲ್ಲ ಎಕ್ಸಾಮ್ ಕ್ಯಾನ್ಸಲ್ ಮಾಡಬೇಕು, ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಎಕ್ಸಾಮ್ ಮಾಡಬೇಕು. ಎಕ್ಸಾಮ್ ಮಾಡ್ಬೇಕು ಎಟ್ ದ ಸೇಮ್ ಟೈಮ್ ಮೊದಲು ಮಾಡಿದಾಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇದು ಕೊರೋನಾ ಟೈಮ್. ಸಮಯ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್ ಅಲ್ಲ. ಓಕೆ, ದೇರ್ ಇಸ್ ನೋ ಅದರ್ ಗೋ. ಓಕೆ, ನೀವು ಹೇಳ್ಬೋದು ಮಕ್ಕಳಿಗೆ ಒತ್ತಡ ಜಾಸ್ತಿ ಆಗ್ತದೆ, 3 ಸಬ್ಜೆಕ್ಟ್ ಅನ್ನು ಒಂದೇ ದಿವಸ ಬರಿಬೇಕಾಗ್ತದೆ, ಹೇಗೆ ಮಾಡೋದು ಅಂತ. ನೋಡಿ, ಮಕ್ಕಳು ಭಯ ಪಡಬೇಕಂತಲ್ಲ, ಅದಕ್ಕೆ ಪ್ರಿಪೇರ್ ಮಾಡಬೇಕು. ಇದನ್ನ ಅನೌನ್ಸ್ ಮಾಡಿ ಸಾಧಾರಣ ಒಂದು ತಿಂಗಳಾಗ್ತಾ ಬಂತು. ಮಕ್ಕಳು ಪ್ರಿಪೇರ್ ಮಾಡಬೇಕು. ಓಕೆ, ಅದು ಹಳ್ಳಿ ಇರ್ಲಿ ಇಲ್ಲಿ ಇರ್ಲಿ ಎಲ್ಲಿದ್ರು ಮಕ್ಕಳು ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡೈರೆಕ್ಟ್ 10th ಸ್ಟ್ಯಾಂಡರ್ಡ್ ಬಂದದಲ್ಲ. ಎಷ್ಟೋ ಎಕ್ಸಾಮ್ ಬರ್ದಿದ್ದಾರೆ ಮೊದಲು. ನಿಜ, ಫಸ್ಟ್ ಟೈಮ್ ಲೈಫ್ ಅಲ್ಲಿ ಎಕ್ಸಾಮ್ ಬರೆಯೋದಲ್ಲ. ಮತ್ತೆ OMR ಅದು ಸರ್ ತಾವು ಹೇಳುದು ಕರೆಕ್ಟ್. ಫಸ್ಟ್ ಟೈಮ್ ಎಕ್ಸಾಮ್ ಬರೆಯುವಂತದಲ್ಲ, ತುಂಬಾ ಎಕ್ಸಾಮ್ ಬರ್ತಿದ್ದಾರೆ. ಆದ್ರೆ ಇಲ್ಲಿ ಪೋಷಕರು ಹೇಳ್ತಿದ್ರು, ಏನಪ್ಪಾ ನನ್ನ ಮಗ ಈ ಸಲ 3 ಎಕ್ಸಾಮ್ ಬರೀತಾನೆ ಒಂದು ದಿನದಲ್ಲಿ, ಏನ್ ಮಾಡ್ತೀರಿ? ಈಗ ನೋಡಿ, ಎಲ್ಲರೂ 3 ಎಕ್ಸಾಮ್ ಬರೀತಾರೆ, ಹೌದಲ್ಲ? ಎಲ್ಲರೂ. ಸೊ ಇಟ್ಸ್ ಎ ರಿಲೇಟಿವ್ ಮೆರಿಟ್. ಓಕೆ, ಎಲ್ಲರೂ ಬರೀತಾರೆ. ಈಗ ನೋಡಿ, ನಿಮ್ಗೆ ಹೇಳ್ತೇನೆ, ಈಕ್ವಲ್ ಜಸ್ಟಿಸ್ ಕೇಳಿ ಕರೆಕ್ಟ್ ಆಗಿ. ಈಕ್ವಲ್ ಜಸ್ಟಿಸ್ ಇಸ್ ಅಕ್ಸೆಪ್ಟೇಬಲ್. ಓಕೆ, ಈಕ್ವಲ್ ಇಂಜಸ್ಟಿಸ್ ಇಸ್ ಆಲ್ಸೋ ಅಕ್ಸೆಪ್ಟೇಬಲ್. ಓಕೆ, ಸರಿ. ಈಕ್ವಲ್ ಇಂಜಸ್ಟಿಸ್ ಇಸ್ ಅಕ್ಸೆಪ್ಟೇಬಲ್ ಅಂತ ಹೇಳಿದ್ರೆ, ಇಬ್ರು ಮಕ್ಕಳು, ಸಣ್ಣ ಮಕ್ಕಳು, 1 ವರ್ಷ 2 ವರ್ಷ 3 ವರ್ಷದ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾರೆ, ಆಯ್ತಾ? ಸೇಮ್ ಪೇರೆಂಟ್ಸ್, ಇಬ್ರು ಮಕ್ಕಳು. ಪೇರೆಂಟ್ಸ್ ಬಿಸಿ ಇದ್ರು, ಅಷ್ಟರಲ್ಲಿ ಅಮ್ಮ ಬಂದು ನೋಡುವಾಗ ಇವರಿಬ್ಬರು ಗಲಾಟೆ ಮಾಡ್ತಾ ಇದ್ದಾರೆ, ಹೊಡ್ಕೊಳ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಏನೋ ಅವಾಗ ದೊಡ್ಡವನು ಹೇಳ್ತಾ ಇದ್ರಲ್ಲಿ, ಅವಳು ನನ್ಗೆ ಈಗ ಮಾಡಿದ್ಲು, ಹೊಡೆದ್ಲು ಅವಳು ಈಗೀಗ ಅಂತ. ನಾನು ಯಾಕೆ ಹೊಡೆದ, ಅವ ಎಂತ ಹೇಳಿದ ನನಗೆ ಕೇಳು ಅವನ ಹತ್ರ ಅಂತ. ಅವಾಗ ಅವನು ಹೇಳುದು, ಇಲ್ಲ ಅವಳು ಹೀಗೀಗ ಮಾಡಿದ್ಲು ಅಂತ. ಬಟ್ ಪೇರೆಂಟ್ಸ್ ಆರ್ ಕ್ಲೂಲೆಸ್. ಕರೆಕ್ಟ್. ಏನ್ ಮಾಡೋದಂತ ಗೊತ್ತಾಗಲಿಲ್ಲ, ಯಾರನ್ನು ಜೋರ್ ಮಾಡೋದಂತ ಗೊತ್ತಾಗುದಿಲ್ಲ. ಚಾಟ್ ಅಂತ ಇಬ್ಬರಿಗೂ ಹೊಡೆದ್ರು, ಸೀದಾ ಹೋದ್ರು, ಗಲಾಟೆ ಸ್ಟಾಪ್. ಓಕೆ, ಪೇರೆಂಟ್ ಇಬ್ರು ಮಕ್ಕಳಿಗೆ ಹೊಡೆದಿದ್ದು ಇಂಜಸ್ಟಿಸ್, ಬಟ್ ಇಟ್ ಇಸ್ ಈಕ್ವಲ್ ಇಂಜಸ್ಟಿಸ್. ಓಕೆ, ಅಕ್ಸೆಪ್ಟೇಬಲ್. ಓಕೆ, ಕರೆಕ್ಟ್ ಅಲ್ಲ? ಸರಿ, ಕರೆಕ್ಟ್. ಈಗ ಒಂದೇ ದಿವಸದಲ್ಲಿ 3 ಸಬ್ಜೆಕ್ಟ್ ಇದೆ ಎಕ್ಸಾಮ್ ಮಾಡೋದು ಇಂಜಸ್ಟಿಸ್, ಕರೆಕ್ಟ್ ಅಲ್ಲ? ಬಟ್ ಇಟ್ ಇಸ್ ಈಕ್ವಲ್ ಇಂಜಸ್ಟಿಸ್, ಅಕ್ಸೆಪ್ಟೇಬಲ್. ಈ ಪರಿಸ್ಥಿತಿಯಲ್ಲಿ ಅಕ್ಸೆಪ್ಟೇಬಲ್. ಇಟ್ಸ್ ಎ ರಿಲೇಟಿವ್ ಮ್ಯಾರೇಜ್. ಎಲ್ಲರಿಗೂ ಅದೇ ಕಷ್ಟ ಅಲ್ಲ. ಕೆಲವರಿಗೆ ಒಂದು ದಿವಸದಲ್ಲಿ 3 ಸಬ್ಜೆಕ್ಟ್, ಕೆಲವರಿಗೆ ಒಂದು ದಿವಸದಲ್ಲಿ ಒಂದೇ ಸಬ್ಜೆಕ್ಟ್ ಆಗಿದ್ದರೆ ಮಾತ್ರ ನಾಟ್ ಅಕ್ಸೆಪ್ಟೇಬಲ್. ನಿಜ, ನಿಜ. ಎಲ್ಲರಿಗೂ ಒಂದೇ ಲೆಕ್ಕ ಅಲ್ಲ. ಕರೆಕ್ಟ್, ಕರೆಕ್ಟ್. ಓಕೆ, ಓಕೆ, ಓಕೆ. ಸೊ ಇಟ್ ಇಸ್ ಅಕ್ಸೆಪ್ಟೇಬಲ್. ಯು ಹ್ಯಾವ್ ಟು ಅಕ್ಸೆಪ್ಟ್, ನೋ ಅದರ್ ಗೋ. ಓಕೆ, ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭ ವಿದ್ಯಾರ್ಥಿಗಳಿಗೆ ಅಂಡ್ ಪೋಷಕರಿಗೆ? ನೋಡಿ, ಈಗ ಸೆಕೆಂಡ್ PUC ಈಗ ಆಗಿ ನಾಡಿದ್ದು ಅವರಿಗೆ ಈಗ ಎಸ್ಪೆಷಲಿ ಐ ಆಮ್ ಕನ್ಸರ್ನ್ಡ್ ಅಬೌಟ್ ದೋಸ್ ಸ್ಟೂಡೆಂಟ್ಸ್.
ಯಾಕಂದರೆ ಏನೋ ಒಂದು ಕನಸು ಹೊತ್ಕೊಂಡು ಬೇರೆ ಬೇರೆ ಕಾಲೇಜ್ಗಳಿಗೆ ಜಾಯ್ನ್ ಆಗಿರ್ತಾರೆ. ಈಗ ನೀಟ್ ಎಕ್ಸಾಮ್ ಇದೆ ನಾಡಿದ್ದು, ಮೇ ಬಿ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಇರ್ಬೋದು, ಆಗಸ್ಟ್ ಫಸ್ಟ್ ಅಂತಿತ್ತು. ಅದು ಪೋಸ್ಟ್ಪೋನ್ ಮಾಡಿದ ಡೇಟನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ. ಆಗಸ್ಟ್ ಫಸ್ಟಿಗೆ ಆಗೋದಾದ್ರೆ ಇಷ್ಟೊತ್ತಿಗೆ ಅಪ್ಲಿಕೇಶನ್ ಫಿಲ್ಲಿಂಗ್ ಎಲ್ಲ ಅದು ಬರಬೇಕಿತ್ತು, ಬಂದಿಲ್ಲ ಇನ್ನು. ಸೊ ಆಗಸ್ಟ್ ಫಸ್ಟಿಗೆ ಆಗೋದು ಡೌಟ್ಫುಲ್ ಅದು. ಸೊ ಸೆಪ್ಟೆಂಬರಲ್ಲಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಆಗ್ತದೆ. ದೇ ವಿಲ್ ಕಮ್ ಔಟ್ ವಿತ್ ಅನೌನ್ಸ್ಮೆಂಟ್. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿಲ್ ಡೂ ದ್ಯಾಟ್. ಅರೌಂಡ್ 15 lakh ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ನೀಟ್ ಎಕ್ಸಾಮ್. ಎಷ್ಟು ಸೀಟ್ ಇರೋದು? 80,000 ಮೆಡಿಕಲ್ ಸೀಟ್ಸ್ ಮಾತ್ರ ಇರೋದು ಇಡೀ ದೇಶದಲ್ಲಿ. 80,000 ಡಿವೈಡೆಡ್ ಬೈ 15 ಲಕ್ಷ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 5.5%. ಅಂದ್ರೆ 100 ಜನ ಎಕ್ಸಾಮ್ ಬರೆದ್ರೆ 5-6 ಜನರಿಗೆ ಮಾತ್ರ ಸೀಟ್ ಸಿಗೋದು ಇಡೀ ದೇಶದಲ್ಲಿ. ಇಡೀ ದೇಶದ ಅವರೇಜ್ ಅಷ್ಟು. ಎಕ್ಸ್ಪರ್ಟ್ ಇದೆ ಅವರೇಜ್ 45%, 45ರಿಂದ 50%. Around 50% of the students who are writing NEET, the students of expert, I am telling, they are getting into medicine. Okay. So the Karnataka must be proud. ನಿಜವಾಗ್ಲೂ ಕೂಡ ಡೌಟ್ ಇಲ್ಲ. ಯಾಕಂದ್ರೆ ಇಡೀ ಸ್ಟೇಟ್ ಅಲ್ಲಿ ನೀಟ್ ರಿಸಲ್ಟ್ಸ್ ಹೇಗೆ, ನಿಮ್ಮ ಸ್ಟೇಟ್ ಇದೆ ಹೇಗೆ, ದಟ್ಸ್ ವಾಟ್ ದ ಎಜುಕೇಶನ್ ಮಿನಿಸ್ಟರ್ ಸೆಡ್ ರೀಸೆಂಟ್ಲಿ. ಐ ಆಮ್ ರಿಯಲಿ ಪ್ರೌಡ್ ಅಬೌಟ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಯುವರ್ಸ್. ಯಾಕಂದರೆ ನಮ್ಮ ಕರ್ನಾಟಕಕ್ಕೆ ಒಂದು ಕಾಂಟ್ರಿಬ್ಯೂಟ್, ಒಂದು ನೀಟಲ್ಲಿ ನಾವು ಯಾವ ಸ್ಥಾನದಲ್ಲಿದ್ದೇವೆ ಅಂತ ಹೇಳಿದರೆ ನಿಜವಾಗಿ ಒಂದು ಸಮಾಧಾನಕರ ಸ್ಥಾನದಲ್ಲಿರೋದು ಬಿಕಾಸ್ ಆಫ್ ಇನ್ಸ್ಟಿಟ್ಯೂಷನ್ ಲೈಕ್ ಯುವರ್ಸ್. ಓಕೆ ಬ್ಯೂಟಿಫುಲ್. ನಾನು ಮಾತ್ರ ಅಂತ ಹೇಳಿದಲ್ಲ, ನಮ್ಮ ಎಕ್ಸ್ಪರ್ಟ್ ಮಾತ್ರ ಅಲ್ಲ, ದೇರ್ ಆರ್ ಗುಡ್ ಇನ್ಸ್ಟಿಟ್ಯೂಷನ್ಸ್. ಬಟ್ ನಾನು ಹೇಳೋದು ಎಲ್ಲರೂ ಅವರಿಂದ ಏನು ಬೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮಾಡಬೇಕು. ಕರೆಕ್ಟ್. ಸ್ಟೂಡೆಂಟ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ. ಈಗ ಸೆಕೆಂಡ್ PUC ಈಗ ಕಂಪ್ಲೀಟ್ ಆದವರು ನಾಡಿದ್ದು ನೀಟ್, JEE ಮೇನ್ ಎಕ್ಸಾಮ್ ಎಲ್ಲ ಇರೋ, JEE ಅಡ್ವಾನ್ಸ್ಡ್ ಎಕ್ಸಾಮ್ ಇರೋರೆಲ್ಲ ಚೆಂದ ಮಾಡಿ ಕಲಿಬೇಕು. ಯು ಗೆಟ್ ಸೆಲ್ಫ್ ಮೋಟಿವೇಟೆಡ್. ಹಠ ಹಿಡಿದು ಕಲೀರಿ. ಇಡೀ ದಿವಸ ನಿಮ್ಮ ಹತ್ರ ಬುಕ್ ಇದೆ, ಏನು ಓದಬೇಕು, ಏನು ಬರಿಬೇಕು, ಏನು ರಿವೈಸ್ ಮಾಡಬೇಕು, ಏನು ಎಕ್ಸಾಮ್ ಬರಿಬೇಕು, ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ಅದನ್ನು ಮಾಡಿ. ಬಟ್ ಮಾಡಿ ಅದನ್ನು ಬಿಟ್ಟು ಬೇರೆ ಏನೂ ಮಾಡಬೇಡಿ. 6ರಿಂದ 7 ಗಂಟೆ ನಿದ್ದೆ, ಉಳಿದ ಟೈಮನ್ನು ಸ್ಟಡೀಸಿಗೋಸ್ಕರ ಯೂಸ್ ಮಾಡಿ. ನೀವು ಕಣ್ಣು ನೋವಾಗ್ತದೆ, ಬರೆದು ಕೈ ನೋವಾಗ್ತದೆ, ಅಥವಾ ನಾವು ಆನ್ಲೈನ್ ನೋಡಿ ಕಣ್ಣು ಆಗ್ತದೆ, ಓದಿ ಕಣ್ಣು ನೋವಾಗ್ತದೆ, ಇದೆಲ್ಲ ಆಗಬೇಕು ಅಂತ ಆಗಬೇಕು. ಮುಂದೆ ನೀವು ಸಾಧನೆ ಮಾಡುವಾಗ ಹಿಂದೆ ತಿರುಗಿ ನೋಡುವಾಗ ಐ ಹ್ಯಾವ್ ವರ್ಕ್ಡ್ ಲೈಕ್ ಎನಿಥಿಂಗ್, ದಟ್ ಫೆಚ್ಡ್ ಮೀ ವೆರಿ ಗುಡ್ ರಿಸಲ್ಟ್. ಆ್ಯಂಡ್ ಇಫ್ ಐ ವರ್ಕ್ ಹಾರ್ಡ್ ಐ ವಿಲ್ ಅಚೀವ್ ಸಮಥಿಂಗ್ ಅನ್ನೋದು ಒಂದು ನಿಮಗೆ ಸಹ ಒಂದು ಪಾಠ ಆಗಬೇಕು, ಬೇರೆಯವರಿಗೆ ಸಹ ಒಂದು ಮಾರ್ಗದರ್ಶನ ಆಗಬೇಕು. ಇದು ಮಕ್ಕಳಿಗೆ ನಾನು ಹೇಳೋದು. ಡೋಂಟ್ ವೇಸ್ಟ್ ಟೈಮ್ ಇಸ್ ಪ್ರೆಷಿಯಸ್. ನೀವು ಈಗ ಏನು ನೆಗ್ಲೆಕ್ಟ್ ಮಾಡ್ತೀರಿ, ಇನ್ನು ನೆಗ್ಲೆಕ್ಟ್ ಮಾಡಿದರೆ, ಈ ಕೊರೋನಾ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಿದರೆ, that negligence is more dangerous than corona. ಕರೆಕ್ಟ್. ಕೊರೋನಾದ ಏನು ಡೇಂಜರ್ ಇದೆ ಅದಕ್ಕಿಂತ ಡೇಂಜರಸ್ ಇದು. ಕೊರೋನಾದಿಂದ ಸತ್ತೋಗೋರ ಸಂಖ್ಯೆ ಬಹಳ ಕಡಿಮೆ. ಕೊರೋನಾ ಬಂದು ಹೋಗುವಾಗ ಸ್ವಲ್ಪ ಎಫೆಕ್ಟ್ ಆಗ್ತದೆ. ಏನಾದರೂ ಪ್ರಾಬ್ಲಮ್ ಎಲ್ಲ ಇದ್ರೆ ವೆಲ್ ಇನ್ ಅಡ್ವಾನ್ಸ್ ಹಾಸ್ಪಿಟಲೈಸೇಷನ್ ಅದೆಲ್ಲ ಕರೆಕ್ಟ್ ತಗೊಂಡ್ರೆ ಸರಿ ಆಗ್ತಾರೆ. ಡೆತ್ ರೇಟ್ ಇಸ್ ವೆರಿ ಲೆಸ್. ಬಟ್ ವಿ ಕಾಂಟ್ ಇಗ್ನೋರ್ ದಟ್. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎವ್ರಿಬಡೀಸ್ ಲೈಫ್ ಇಸ್ ಇಂಪಾರ್ಟೆಂಟ್ ನೋಡಿ. ಬಟ್ ಎಟ್ ದ ಸೇಮ್ ಟೈಮ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಕರೆಕ್ಟ್. ನೀವು ಕೊರೋನಾದು ಹೆದರಿಕೆ ಇಂಪಾರ್ಟೆಂಟಾ, ಎಜುಕೇಶನ್ ಇಂಪಾರ್ಟೆಂಟ್, ಬೋತ್ ಆರ್ ಇಂಪಾರ್ಟೆಂಟ್. ಬೋತ್ ಆರ್ ಇಂಪಾರ್ಟೆಂಟ್. ಇಟ್ಸ್ ನಾಟ್ ದಟ್ ಇದು ಇಂಪಾರ್ಟೆಂಟ್ ಆದರೆ ಅದನ್ನು ಸೈಡ್ ಲೈನ್ ಮಾಡೋದಲ್ಲ. ಬೋತ್ ಆರ್ ಇಂಪಾರ್ಟೆಂಟ್. ಯು ಹ್ಯಾವ್ ಗಾಟ್ ಟು ಟೇಕ್ ಕೇರ್ ಅಂಡ್ ಸ್ಟಡಿ ವೆಲ್. ಯು ಫಾಲೋ ದ ಗವರ್ಮೆಂಟ್ ಏನು ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡಿ, ಬಟ್ ಯು ಡೂ ವೆಲ್, ಯು ಸ್ಟಡಿ ವೆಲ್. ಕರೆಕ್ಟ್. ಡೋಂಟ್ ಬಿ ಲೇಜಿ. ಕರೆಕ್ಟ್. ಏನೋ ಒಂದು ಅದರಲ್ಲಿ ಒಂದು ಸಮಾಧಾನ ಇದೆ. ದಿಸ್ ಇಸ್ ನಾಟ್ ದ ಟೈಮ್ ಟು ನೆಗ್ಲೆಕ್ಟ್. ದಿಸ್ ಇಸ್ ದ ಟೈಮ್ ಟು कुछ करके दिखाना है. This is the time to do that. Okay. This is a message for the students. Message for the parents is ಮಕ್ಕಳು ಚಂದ ಮಾಡಿ ಕಲಿಯುವಾಗೆ ನೋಡಿಕೊಳ್ಳಿ. ಎಷ್ಟೇ ಕಷ್ಟ ಆಗಲಿ ಅವರೊಟ್ಟಿಗೆ ಇರಿ. ಅವ್ರು ಹೇಳ್ಬೋದು ನೀನೇ ನನ್ನೊಟ್ಟಿಗೆ ಇದ್ದಿ, ನನ್ನ ನಂಬುದಿಲ್ವಾ, ಹಾಗಿಲ್ವಾ, ಹಾಗೆ ಹೇಳಿ. ಹಾಗೆ ನಂಬುದಿಲ್ಲ ಅಂತಲ್ಲ, ನನಗೆ ಒಂದು ಸಮಾಧಾನ ಬೇಕು, ನೀನೊಂದು ಒಳ್ಳೆ ಕಲಿತೆ ಅಂತ. ನಮ್ಮ ಜೀವನ ಎಲ್ಲ ನಿನ್ನ ಒಳ್ಳೆಯದಕ್ಕೆ ಇರೋದು. ಆದ್ದರಿಂದ ಐ ಹ್ಯಾವ್ ಟು ಬಿ ವಿತ್ ಯು. ಯು ಸ್ಟಡಿ ವೆಲ್. ನನಗೆ ಕನ್ವಿನ್ಸ್ ಆದರೆ ಆಯಿತು ನೀನು ಚಂದ ಮಾಡಿ ಕಲಿತಿದ್ದೆ ಅಂತ. ಅಷ್ಟರವರೆಗೆ ನಾನು ನಿನ್ನ ಜೊತೆ ಇರ್ತೇನೆ ಎಕ್ಸಾಮ್ ಆಗೋವರೆಗೆ. ಆಮೇಲೆ ನಿನಗೆ ಫ್ರೀಡಮ್ ಕೊಡ್ತೇನೆ. ಈಗ ನೀನು ನಮ್ಮಷ್ಟು ಮೆಚ್ಯೂರಿಟಿ ಇಲ್ಲ, ಆದ್ದರಿಂದ ಆ ಮೆಚ್ಯೂರಿಟಿ ಬರೋವರೆಗೆ ನೀನು ಚಂದ ಮಾಡಿ ಕಲಿಯುವಾಗ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀನು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಬ್ಯೂಟಿಫುಲ್. ಪೇರೆಂಟ್ಸ್ ಮಕ್ಕಳೊಟ್ಟಿಗೆ ಇರಬೇಕು, ಮಕ್ಕಳು ಚಂದ ಮಾಡಿ ಕಲಿಯುವಾಗೆ ನೋಡಿಕೊಳ್ಳೇಬೇಕು. ಏನು ಕಷ್ಟ ಇದ್ರು ಅದರಲ್ಲಿ ಇದಿಲ್ಲ, ಕ್ಷಮೆ ಇಲ್ಲ. ನಿಜ. ಎಸ್ ಸರ್. ಟೀಚರ್ಸ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಟೀಚರ್ಸ್
ದೇ ಹ್ಯಾವ್ ಗಾಟ್ ಟು ಬಿ ಇನ್ ಟಚ್ ವಿತ್ ದ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ಗೆ ಈ ನಿಮ್ಮ ಫೋನಲ್ಲಿಯೋ ಅಥವಾ ಆನ್ಲೈನಲ್ಲಿ ಡೌಟ್ ಪೋರ್ಟಲಲ್ಲಿ ಕ್ವಶನನ್ನು ಆನ್ಸರ್ ಮಾಡೋದು, ಮಕ್ಕಳೊಟ್ಟಿಗೆ ಕಾಂಟ್ಯಾಕ್ಟಲ್ಲಿರೋದು, ಮಕ್ಕಳಿಗೆ ಎನ್ಕರೇಜ್ ಮಾಡೋದು, ಮಕ್ಕಳಿಗೆ ಫೋನಲ್ಲಿ ಸಹ ಹೇಳ್ಬೋದು ನೋಡಿ ಹೀಗೀಗೆ ಮಾಡಿ ಅಂತ. ಕ್ವಶನ್ ಇದ್ದರೆ ಮಕ್ಕಳು ಫೋನಲ್ಲಿ ಪೇರೆಂಟ್ಸ್ ಇದು ಟೀಚರ್ಸಿಗೆ ಕೇಳ್ಬೋದು. ಟೀಚರ್ಸ್ ಹ್ಯಾವ್ ಟು ಬಿ ಡೆಡಿಕೇಟೆಡ್ ನಾವು. ಮತ್ತು ದಿಸ್ ಇಸ್ ದ ಟೈಮ್ ವೇರ್ ದ ಟೀಚರ್ಸ್ ಹ್ಯಾವ್ ಟು ಅಪ್ಡೇಟ್ ದೇರ್ ನಾಲೆಜ್. ದೇ ಕ್ಯಾನ್ ಅಪ್ಡೇಟ್ ದೇರ್ ನಾಲೆಜ್ ಓನ್ಲಿ ಬೈ ಪ್ರಾಕ್ಟೀಸಿಂಗ್ ದ ಟೀಚಿಂಗ್ ಪ್ರೊಫೆಷನ್. ಅವರಿಗೆ ಸಹ ಚಾಲೆಂಜ್. ಅವರು ಸಹ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಬಾರ್ದು. ನಿಜ ನಿಜ ನಿಜ. ಇಲ್ದಿದ್ರೆ ಏನಾಗ್ತದೆ ಅಂದ್ರೆ ರಸ್ಟ್ ಹಿಡಿದಾಗ ಆಗ್ತದೆ. ನಿಜ ನಿಜ ನಿಜ. ಅವರು ಪ್ರಾಕ್ಟೀಸಲ್ಲಿ ಇಲ್ದಿದ್ರೆ ರಸ್ಟ್ ಹಿಡಿದಾಗ ಆಗ್ತದೆ. ರಸ್ಟ್ ಹಿಡಿದಾಗ ಆಗಿದ್ರೆ ಮುಂದೆ ಎಜುಕೇಶನ್ ಸೆಕ್ಟರ್ಗೆ ಅದು ಡೇಂಜರ್ ಅದು. ಕರೆಕ್ಟ್ ಕರೆಕ್ಟ್. ನಿಜ ನಿಜ. ಈವನ್ ದೇ ಹ್ಯಾವ್ ಟು ಬಿ ಆನ್ ಟೋಸ್, ದೇ ಹ್ಯಾವ್ ಟು ಬಿ ಇನ್ ಟಚ್ ವಿತ್ ದ ಸಬ್ಜೆಕ್ಟ್, ದೇ ಹ್ಯಾವ್ ಟು ಬಿ ಇನ್ ಟಚ್ ವಿತ್ ದ ಸ್ಟೂಡೆಂಟ್ಸ್, ಎನ್ಕರೇಜಿಂಗ್ ದ ಸ್ಟೂಡೆಂಟ್ಸ್. ಮಕ್ಕಳಿಗೆ ಪೇರೆಂಟ್ಸಿಗೆ ಸಹ ಸಮಾಧಾನ ಆಗ್ತದೆ ಆವಾಗ. ಸೊ ದಿಸ್ ಇಸ್ ವಾಟ್ ಐ ಸೇ. ಒನ್ಸ್ ಅಗೇನ್ ಐ ರಿಪೀಟ್, ಪ್ರತಿಯೊಬ್ಬರಿಗೆ ಒಂದೊಂದು ಸೊಸೈಟಿಯಲ್ಲಿ ರೋಲ್ ಇದೆ. ಅದು ಮಕ್ಕಳಿರಲಿ, ಟೀಚರ್ಸ್ ಇರಲಿ, ಪೇರೆಂಟ್ಸ್ ಇರಲಿ, ಅವರವರ ರೋಲನ್ನು ಚೆಂದ ಮಾಡಿ ಶಿಸ್ತುಬದ್ಧವಾಗಿ ನಿಭಾಯಿಸಿದರೆ ಯಾವ ಕಷ್ಟ ಬಂದರೂ ನಮಗೆ ಎದುರಿಸ್ಲಿಕ್ಕೆ ಆಗ್ತದೆ. ಆ್ಯಂಡ್ ಲೈಫ್ ವಿಲ್ ಬಿ ಬ್ಯೂಟಿಫುಲ್ ಆ್ಯಂಡ್ ಗುಡ್ ಫ್ಯೂಚರ್ ಈಸ್ ಅಹೆಡ್ ಆ್ಯಂಡ್ ಇಟ್ ಇಸ್ ಪಾಸಿಬಲ್. ವಿಶ್ ಯು ಆಲ್ ದ ಬೆಸ್ಟ್. ಯು ಕ್ಯಾನ್ ಡೂ ಇಟ್ ಆ್ಯಂಡ್ ಯು ಹ್ಯಾವ್ ಟು ಡೂ ಇಟ್. ನೋ ಅದರ್ ಗೋ. ಓಕೆ. ಆ್ಯಂಡ್ ಸರ್, ದ ಲಾಸ್ಟ್ ಒನ್. ಆ್ಯಂಡ್ ಅನೇಕ ವಿಚಾರಗಳು ತಮ್ಮ ಜೊತೆ ಮಾತಾಡಲಿಕ್ಕಿತ್ತು, ಆದರೆ ಸಮಯದ ಅಭಾವ ಕೂಡ ತುಂಬಾ ಇದೆ. 1.5 ಗಂಟೆಗಳ ಕಾಲ ಗೊತ್ತಾಗಿಲ್ಲ. ಆ್ಯಂಡ್ ದ ಲಾಸ್ಟ್ ಒನ್, ಆದರೆ ವೆರಿ ಇಂಪಾರ್ಟೆಂಟ್ ಒನ್ ಅನ್ನೋದು, ಸರ್ಕಾರಕ್ಕೆ ಶಿಕ್ಷಣ ತಜ್ಞರಾಗಿ, ಜೊತೆಗೆ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ, ಅನೇಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದಂತಹ ಮಾರ್ಗದರ್ಶಕರಾಗಿ ತಮ್ಮ ಒಂದು ಮೆಸೇಜ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ಕಾರಕ್ಕೆ? ಎಸ್, ನಂದು ಒಂದು ವಿನಂತಿ ಏನಂತ ಹೇಳಿದರೆ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕರೆದು, ಮುಖಂಡರನ್ನು ಕರೆದು, ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನಿಗೆ ಕರೆದು, ಏನು ಈಗ ಸ್ಟಾರ್ಟ್ ಮಾಡಿದರೆ ಹೇಗೆ, ನಿಮ್ಮ ಅಭಿಪ್ರಾಯ ಏನು, ಆ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ ಅದನ್ನು ಒಂದು ಸಂಗ್ರಹ ಮಾಡಿ ಅವರ ಅಭಿಪ್ರಾಯವನ್ನು ಕೇಳಿ. ಎಸ್ಪೆಷಲಿ ಪ್ರೈವೇಟ್ ಅನ್ಏಡೆಡ್ ಕಾಲೇಜಸ್ ಅವ್ರದ್ದು ಏನು ಅಭಿಪ್ರಾಯ ಕೇಳಿ, ಅದರಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ತಗೊಂಡು ಯಾವುದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಈವನ್ ಆಲ್ ದೋಸ್ ವಿಲ್ ಬಿ ವಿತ್ ದ ಗವರ್ಮೆಂಟ್. ಈಗ ಹೇಗಾಗ್ತಾ ಇದೆ ಅಂತ ಹೇಳಿದರೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮೇಲೆ ಒಂದು ದಂಡ ಪ್ರಯೋಗ ಮಾಡಿದ ಹಾಗೆ ಮಾಡ್ತಾ ಇದ್ದಾರೆ ಗವರ್ಮೆಂಟ್ನವರು, ವಿಚ್ ಇಸ್ ನಾಟ್ ಕರೆಕ್ಟ್. ರೈಟ್. ಬಿಕಾಸ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಕಮ್ ಅಂಡರ್ ದ ಸೇಮ್ ಗವರ್ಮೆಂಟ್ ಅಲ್ಲ. ನಿಜ. ಒಂದೇ ಅಂದರೆ ಗವರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಗವರ್ಮೆಂಟ್ ವಿಲ್ ಪೇ ದ ಸ್ಯಾಲ್ರಿ ಆ್ಯಂಡ್ ದೇ ವಿಲ್ ಟೇಕ್ ಕೇರ್. ಅಲ್ಲಿ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಇದ್ದರೆ ಎಷ್ಟಿದೆಯೋ ಅಷ್ಟು, ಅದಕ್ಕೆ ಗವರ್ಮೆಂಟ್ ಜವಾಬ್ದಾರಿ. ಬಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ if at all they have to exist, then they have to be highly accountable, highly responsible. Otherwise existence will not be there. ಏನೋ ಒಂದು ಅವರದ್ದು ಜವಾಬ್ದಾರಿ ಇರ್ತದೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇರುವ ಇನ್ಸ್ಟಿಟ್ಯೂಷನ್ಸ್ ಯಾವುದೆಲ್ಲ ಇದೆ ಅವರ ಮುಖಂಡರನ್ನು ಕರೆದು ಅವರದ್ದು ಅಭಿಪ್ರಾಯ ಏನಂತ ಒಂದು ಸಂಗ್ರಹಣೆ ಮಾಡಿ ಅದರ ಬೇಸಿಸ್ ಮೇಲೆ ಆದಷ್ಟು ಬೇಗ ಒಂದು ಡಿಸಿಷನ್ ತಗೊಳ್ಳಿ. ಆದಷ್ಟು ಬೇಗ ಶಾಲಾ ಕಾಲೇಜುಗಳನ್ನು ಸ್ಟಾರ್ಟ್ ಮಾಡಿ ಹಂತ ಹಂತವಾಗಿ ಮಾಡಿ, ಆವಾಗ ಎಲ್ಲ ಪ್ರಾಬ್ಲಮ್ಗಳು ರಿಸಾಲ್ವ್ ಆಗ್ತದೆ. ಎಸ್. So this is what I request the government to take a good decision in favor of all the institutions. Not only ಈಗ ಗವರ್ಮೆಂಟ್ ಶಾಲಾ ಕಾಲೇಜು ಮಾಡದಿದ್ರೂ ಇಟ್ಸ್ ಎ ಲಾಸ್. ನಿಜ ನಿಜ. ಅದು ಲಾಸ್ ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಅವರು ಕೊಡೋದು ಗವರ್ಮೆಂಟ್ ಕಾಲೇಜ್ ಟೀಚರ್ಸಿಗೆಲ್ಲ ಸ್ಯಾಲ್ರಿ ಎಲ್ಲಿಂದ ಕೊಡೋದು? ಟ್ಯಾಕ್ಸಿಂದ ಕೊಡೋದು. ನಿಜ. ಮಕ್ಕಳಿಗೆ ಎಜುಕೇಶನ್ ಆಗೋದಿಲ್ಲ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ಲಿ. ಈಗ ದುಡ್ಡಿನ ವಿಷಯ ಅಲ್ಲ. ಕರೆಕ್ಟ್. ಸೊ ಅದು ಲಾಸ್ ಅಲ್ವಾ ಅಲ್ಲಿ? ನಿಜ. ಪ್ರೈವೇಟ್ ಅಲ್ಲಿ ಹೇಗೆ ನಡೆಯುವುದಿಲ್ಲ ಅಲ್ಲಿ ಸಹ ನಡೆಯುವುದಿಲ್ಲಲ್ಲ. ಶೈಕ್ಷಣಿಕ ಚಟುವಟಿಕೆ ನಡೆಯುವುದಿಲ್ಲ. ಕರೆಕ್ಟ್. ಹೌದು. ಎಲ್ಲಾ ಕಡೆ ಇದರಲ್ಲಿ ತಾರತಮ್ಯ ಬೇಡ. ಸೊ ಎಲ್ಲ ಶಾಲಾ ಕಾಲೇಜುಗಳನ್ನು ಸ್ಟಾರ್ಟ್ ಮಾಡಿ, ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಮಕ್ಕಳಿಗೆ ಈಗ ಹಂತ ಹಂತವಾಗಿ ಸ್ಟಾರ್ಟ್ ಮಾಡುವಾಗ ಡಿಗ್ರಿ ಕಾಲೇಜ್ನವರಿಗೆ ನೀವು ವ್ಯಾಕ್ಸಿನೇಷನ್ ಕೊಟ್ಟು, ಹಾಗೆ PU ಕಾಲೇಜ್ ಸ್ಟೂಡೆಂಟ್ಸಿಗೆಲ್ಲ ವ್ಯಾಕ್ಸಿನೇಷನ್ ಕೊಡಿ. ಬೇಗ ಸ್ಟಾರ್ಟ್ ಮಾಡಿ, ಆ ಡ್ರೈವ್ ಸ್ಟಾರ್ಟ್ ಮಾಡಿ, ಈಗಲೇ ಸ್ಟಾರ್ಟ್ ಮಾಡಿ. ಆವಾಗ 1-1.5 ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದೆ. 2ನೇ ವ್ಯಾಕ್ಸಿನೇಷನ್ ಅವರವರ ಕಾಲೇಜುಗಳಲ್ಲಿ ಕೊಡಿ, PU ಕಾಲೇಜಲ್ಲಿ ಕೊಡಿ. ಫಸ್ಟ್ ವ್ಯಾಕ್ಸಿನೇಷನ್ ಈಗಲೇ ಅವರವರು ಎಲ್ಲೆಲ್ಲಿ ಊರಲ್ಲಿ ಇರ್ತಾರೆ ಅಲ್ಲಿ ಕೊಡಿಸಿ. ಸೆಕೆಂಡ್ ವ್ಯಾಕ್ಸಿನೇಷನ್ ಅವರು ಯಾವ ಕಾಲೇಜಲ್ಲಿ ಕಲಿತಾರೆ ಅಲ್ಲಿ ಕೊಡಿ, ಅಲ್ಲಿ ಕೊಡುವ ವ್ಯವಸ್ಥೆ ಮಾಡಿ. ಸುಲಭ ಆಗ್ತದೆ. ವ್ಯಾಕ್ಸಿನೇಷನ್ ಪ್ರೋಸೆಸ್ ವಿಲ್ ಬಿ ಈಸಿಯರ್. ಹೌದು. ವ್ಯಾಕ್ಸಿನೇಷನ್ ಬೇಕೇ. ಆಮೇಲೆ ಹಂತ ಹಂತವಾಗಿ SSLC ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡಿ, ಅವರಿಗೆ ಸ್ಟಾರ್ಟ್ ಮಾಡಿ. 9th ಸ್ಟ್ಯಾಂಡರ್ಡ್ ಕೊಡಿ, ಸ್ಟಾರ್ಟ್ ಮಾಡಿ. ಅಂದ್ರೆ ನಮ್ಗೆ ಹೇಳಲಿಕ್ಕೆ ಸುಲಭ. ಕರೆಕ್ಟ್. ಬಟ್ ನೀವು ಕೇಳಿದ್ರಿ ಗವರ್ಮೆಂಟ್ಗೆ ನಿಮ್ಮ ನಮ್ಮ ಒಂದು ಸಲಹೆ ಕೊಡುವಂತದ್ದು ಆಬ್ವಿಯಸ್ಲಿ ಕೊಡ್ಲೇಬೇಕಾಗುತ್ತೆ. ಮಾಧ್ಯಮಗಳಾಗಿ ನಾವುಗಳು ನಮ್ಮ ಒಂದು ಅಭಿವ್ಯಕ್ತಿ ನಾವುಗಳು ವ್ಯಕ್ತಪಡಿಸ್ತೇವೆ. ನಾನು ಇಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನೀವು ಸಹ ನಿಮ್ಮಂತ ಮಾಧ್ಯಮದವರು
ಈ ಗೌರ್ಮೆಂಟ್ ಯಾರೆಲ್ಲ ಡಿಸಿಷನ್ ಮೇಕರ್ಸ್ ಇದ್ದಾರೆ ಅವರಿಗೆ ನೀವು ಒತ್ತಾಯಪೂರ್ವಕವಾಗಿ ನೋಡಿ, ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳು ನಡೆಸಬೇಕಂತ ಶಿಕ್ಷಣ ತಜ್ಞರು ಹೇಳ್ತಾರೆ. ಶಿಕ್ಷಣ ತಜ್ಞರು ಹೇಳಿದ್ದನ್ನು ಕರೆಕ್ಟ್ ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟೊತ್ತಿಗೆ ಇಂಪ್ಲಿಮೆಂಟ್ ಆಗ್ತಿತ್ತು. ನಿಜ. ಹೇಳಿದ್ದನ್ನೆಲ್ಲ ಮಾಡ್ತಾ ಇಲ್ಲ. ಮಾಡಬೇಕು, ಹೇಳಿದ್ದು ಹಂತ ಹಂತವಾಗಿ ಮಾಡಬೇಕು. ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇದೆ. ನೀವು ಯಾವುದೇ ಒಳ್ಳೆ ಡಿಸಿಷನ್ ತಗೊಂಡ್ರೆ ದೇರ್ ವಿಲ್ ಬಿ ಕ್ರಿಟಿಸಿಸಮ್. ಕರೆಕ್ಟ್. ಯಾವುದು ಒಳ್ಳೇದು ಅನ್ನೋದನ್ನು ನೀವು ಫರ್ಮ್ ಆಗಿ ಇಂಪ್ಲಿಮೆಂಟ್ ಮಾಡಲೇಬೇಕಾಗ್ತದೆ. ದಯವಿಟ್ಟು ಮಾಡಿ ಅನ್ನೋದು ನನ್ನ ವಿನಂತಿ ಸರ್ಕಾರಕ್ಕೆ. ಅಂಡ್ ಐ ಹೋಪ್ ಇಟ್ ವಿಲ್ ಬಿ ಡನ್ ಆಗುತ್ತೆ ಅಂತ ಹೇಳಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವ್ರ ಜೊತೆ ಮಾತುಕತೆ. ಸದ್ಯ ನಮ್ಮ ಸಮಾಜದಲ್ಲಿ, ಜೊತೆಗೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿಯೂ ಕೂಡ ಹೌದು, ಕೊರೋನಾದ ಜೊತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಶೈಕ್ಷಣಿಕ ರಂಗ, ಶಿಕ್ಷಣ ಕ್ಷೇತ್ರದ ಒಂದು ವ್ಯವಸ್ಥೆಯ ಬಗ್ಗೆ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ, ಪೋಷಕರ ಭವಿಷ್ಯದ ಬಗ್ಗೆ, ಜೊತೆಗೆ ಶಿಕ್ಷಕರ ಭವಿಷ್ಯದ ಬಗ್ಗೆ ಕೂಡ ಹೌದು. ಈ ದೊಡ್ಡ ಮಟ್ಟದ ಚರ್ಚೆಗಳು ಅನೇಕ ಜನರು ಹೇಳ್ತಾ ಇದ್ದಾರೆ. ಶಾಲಾ ಕಾಲೇಜುಗಳು ಯಾವಾಗ ಆರಂಭ ಆಗುತ್ತೆ, ಈ ಒಂದು ಪ್ರಶ್ನೆ ಒಂದ್ ಕಡೆ ಆದ್ರೆ, ಆನ್ಲೈನ್ ಶಿಕ್ಷಣಗಳ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ, ಜೊತೆಗೆ ಪರೀಕ್ಷೆಗಳ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ, ಜೊತೆಗೆ ಶಿಕ್ಷಣ ಸಂಸ್ಥೆಗಳ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ, ಎಲ್ಲಾ ವಿಚಾರದ ಬಗ್ಗೆ ಇವತ್ತು ಶಿಕ್ಷಣ ತಜ್ಞರಾಗಿರುವಂತವರು, ಜೊತೆಗೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಜೊತೆ ಮಾತನಾಡಿದ್ದಾರೆ, ಮನಬಿಚ್ಚಿ ಮಾತನಾಡಿದ್ದಾರೆ, ಕೆಲವು ಪ್ರಶ್ನೆಗಳಿಗೆ ನೇರವಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಸದ್ಯದ ಪರಿಸ್ಥಿತಿ ಏನಾಗ್ತಾ ಇದೆ, ಏನಾಗಬೇಕಾಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ಪೋಷಕರಿಗೆ ಒಂದು ಒಳ್ಳೆಯ ಕಿವಿ ಮಾತನ್ನ ಹೇಳಿದ್ದಾರೆ. ಮಕ್ಕಳಿಗೆ ಭವಿಷ್ಯದಲ್ಲಿ ಬದುಕಬೇಕು ಅಥವಾ ಸಾಧನೆ ಮಾಡಬೇಕು ಅನ್ನುವಂಥವರಿಗೆ ಮಾರ್ಗದರ್ಶಕರಾಗಿ ದಾರಿದೀಪದ ಮಾತುಗಳನ್ನ ಹೇಳಿದ್ದಾರೆ. ಜೊತೆಗೆ ಶಿಕ್ಷಕರಿಗೆ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಫೂರ್ತಿಯ ಮಾತುಗಳನ್ನ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರ ಮಾತುಗಳು. ಇವತ್ತು 1.5 ಗಂಟೆಗಳ ಕಾಲ ನಮ್ಮ ಜೊತೆ ಇದ್ರಿ ಸರ್, ಅಂಡ್ ಮಾತಾಡಿದ್ರಿ, ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು